ಕಚ್ಚಾಸ್ ಪಪ್ಪ. ಯಾರೋ 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 ಇವರು, ಎಲ್ಲಿಂದ ಬಂದವರು? ನಮಸ್ಕಾರ. ಯಾರದು ಮೇಲೆ ಕೂತದ್ದು? ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಊಟ ಆಯ್ತಾ? ಏನು ವಿಶೇಷ? ಸೇವೆಯನ್ನು ಮಾಡಿದವರು ಹಲೋ, ಯಾರು? ನಮಸ್ತೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಯಾರದು ಮೇಲೆ ಬಂದಿದ್ದು? ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಯಾರೆಲ್ಲ ಕೆಳಗೆ ಬರಲಿಲ್ಲ, ಕೆಳಗೆ ಬಂದು ಮಾತಾಡೋಣ ಬನ್ನಿ ಜನರೇ, ಬನ್ನಿ. ಲೈವಲ್ಲಿದ್ದವರು ಬಂದು ಸಪೋರ್ಟ್ ಮಾಡಿ. ಹೇಗಿದ್ದೀರೆಲ್ಲರೂ? ಇವತ್ತಿನ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೌನ್ ಬನೇಗಾ ಕರೋಡ್ಪತಿ? ಕೌನ್ ಬನೇಗ ಕರೋಡ್ಪತಿ? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.
ಯಾರಪ್ಪ, ಯಾರಿದ್ದೀರಿ ಮೇಲೆ? ಕೆಳಗಿದ್ದಾರಾ? ಕೆಳಗೆ ಬನ್ನಿ, ಮಾತಾಡುವ. ಮಹಾಭಾರತದ ರಚ ರಚಿಸಿದವರು ಯಾರು? ಮೊದಲ ಪ್ರಶ್ನೆ ಇವತ್ತಿದ್ದು, ಮಹಾಭಾರತವನ್ನು ರಚಿಸಿದವರು ಯಾರು? ಮಹಾಭಾರತವನ್ನು ರಚಿಸಿದವರು ಯಾರು? ಮೊದಲ ಪ್ರಶ್ನೆ ಇವತ್ತಿನ KBC ಕ್ವಿಝಲ್ಲಿ. ಬನ್ನಿ ಜನರೇ, ಬನ್ನಿ. ಪವಿ ಅಕ್ಕ, ವೆಲ್ಕಮ್ ಟು ಲೈವ್. ಎಂಚೊಲ್ಲರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಒಣಸಾಂಡೆ ದಾದ ಸ್ಪೆಷಲ್ ಪವಿ ಪಲ್ಲವಿ ವ್ಲಾಗ್ಸ್. ಗಿಫ್ಟ್ ಕೊಡಿ, ನಾನು ಉತ್ತರ ಕೊಟ್ಟೆ. ಒಣಂದ್ರೆ ಉತ್ತರ ಬರಲಿಲ್ಲಪ್ಪ. ಅದು ನಿಮ್ಮ ಉತ್ತರ. ಇನ್ನೊಮ್ಮೆ ಕೊಡಿ. ಏನಂತ? ದಟ್ಸ್ ಮೀ ಅಂತ ಬರೆದಿದ್ದು ನೀವು. ಹೌದಾ? ಓಕೆ ಓಕೆ ಓಕೆ. ಮಹಾಭಾರತವನ್ನು ರಚನೆ ಮಾಡಿದವರು ಯಾರು? ನನಗೆ ಟೊಪ್ಪಿ ಬಂತು. ಹೌದು, ನೀವೇ ಫಸ್ಟ್ ಅಲ್ವಾ ಮೆಸೇಜ್ ಹಾಕಿದ್ದು. ಟೊಪ್ಪಿ ಬರೆದ ಮತ್ತೆ ಎಲ್ಲಿ ಹೋಗ್ತದೆ? ಮಹಾಭಾರತವನ್ನು ರಚನೆ ಮಾಡಿದವರು ಯಾರು? ಉತ್ತರ ಗೊತ್ತಿದ್ದರೆ ಹೇಳಿ. ವಾಲ್ಮೀಕಿ. ತಪ್ಪು. ವಾಲ್ಮೀಕಿ ಅಲ್ಲ. ಒಣಸಾಂಡಿ ಸಿಸ್ಟರ್, ಆಯ್ತಾ ಸ್ಪೆಷಲ್? ಮತ್ತೆ ಯಾರು ಮಾರ್ರೆ? ಅಷ್ಟು ಬೇಗ ಹೇಳಿದರೆ ಮತ್ತೆ ಕರ್ನಾಟಕದವರೆಲ್ಲ ಬರುವುದು ಹೇಗೆ? ನೀವು ಹೇಳಬೇಕು. ಭೀಷ್ಮಾಚಾರ್ಯ ಅಂತಿದ್ದಾರೆ ನಮ್ಮ ರಾಜೇಂದ್ರ ಅಜನೈನವರು. ಇಲ್ಲ ರಾಜೇಂದ್ರ ಬ್ರೋ, ಭೀಷ್ಮಾಚಾರ್ಯ ಅಲ್ಲ. ಲೈವಿಗೆ ಬಂದದಕ್ಕೆ ಧನ್ಯವಾದಗಳು. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ? ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇಜ್ಜೆ ನನ್ನ ಅವಡು. ಓ ಅಂದೆ. ಮತ್ತೆ ಯಾರು ಮಾರ್ರೆ? ಹೇಳಿ ಹೇಳಿ, ನೀವು ಹೇಳಿ. ಅವರ ಹೆಸರಿನ ಶಾಸಕರಿದ್ದಾರೆ ಒಬ್ಬರು. ನಿಮಗೆ ಕ್ಲೂ ಕೊಟ್ಟಿದ್ದೇನೆ. ಅವರ ಹೆಸರಿನ ಶಾಸಕರಿದ್ದಾರೆ ಒಬ್ಬರು. ಇರೇನಾಡ ಯಾಲ ಮನಸ್ಸು ಮಲ್ತಿಜ್ಜಿ. ಯಾಕಡೆ ದೋಸೆ ಮಂತ ತಿಂಡೆ ಒಂಜಿ. ಅವು ದಪ್ಪ ಹತ್ತುನಂತೆ ಅಂಚ ಬಂಜಿ ಗಟ್ಟಿ ಉಂಡು. ಬೊಕ್ಕ ಬೋರ್ಡನ್ನು ತಿನ್ನೋಡು. ಮೈಸೂರುವಾ ವ್ಯಾಸರುವಾ? ಅದು ಕರೆಕ್ಟಾಗಿ ಹೇಳಿ. ಉತ್ತರ ಗೊತ್ತಿದ್ರೆ ಕರೆಕ್ಟಾಗಿ ಹೇಳಿ ಆಯ್ತಾ? ಅರ್ಧ ಅರ್ಧ ಉತ್ತರ ಕೊಡಬೇಡಿ ಯಾರು. ಉಮಾದೇವಿ ಬರ್ತೀರಾ? ಹಾಯ್ ಉಮಾದೇವಿ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಕನ್ನಡಿಗರಿಗೆ. ಮಹಾಭಾರತದ ರಚನೆಕೃತ ಯಾರು? ರಚಿಸಿದವರು ಯಾರು? ವ್ಯಾಸರು ಸರಿಯಾದ ಉತ್ತರ. ಓಕೆ, ನಿಮಗೆ ಕೊಡೋಣ. ವ್ಯಾಸರು ಸರಿಯಾದ ಉತ್ತರ. ವೇದವ್ಯಾಸರು. ಮಹಾಭಾರತದಲ್ಲಿ ಯಶಾಮುನಿಯ ಅತ್ಯ ವೇದವ್ಯಾಸ ಮುನಿಯ. ವೇದವ್ಯಾಸ ಐಕ್ಯಾನ್ ಬನ್ನಿ. ಒಂಜಿ ಶಾಸಕರು ಒಳ್ಳೆಯದು. ಆರು ಶಾಸಕರತ್ತೈತೆ. ಶಾಸಕರ ಅಂದು. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ? ಮುರನೀರೆ ಸಂಪಾದನೆ ತೆಗೆದಿರ್ಗೆ ಅದೇ ಫೇಮಸ್ ಆತನ ಪೂರ ನೆಟ್ ಪುರ ವೈದನಿ ನ್ಯೂಸ್ ಪುರ ವೈದನ್ರಿ ಸಂಪಾದನನ ಪವ್ಯಕ್ಕ ತಿಕ್ಕದಿತ್ತೆ ನಾನು. ಉಮಾದೇವಿ 18 ಅಂತಿದ್ದಾರೆ. ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಉಮಾದೇವಿ ಅವರು. ಧನ್ಯವಾದಗಳು. ಪಾಂಡವರ ತಂದೆಯ ಹೆಸರೇನು? ಮುಂದಿನ ಪ್ರಶ್ನೆ, ಪಾಂಡವರ ತಂದೆಯ ಹೆಸರೇನು? ಅರೆಗೆ ರಪ್ಪ ಗುಡ್ತ ತಿಕ್ಕಂಡಿ ಅಂದೆ ಬೊಕ ಇರೇನು ಲೈವ್ ಹಿಡ್ಪರು ತೂತೇರತ್ತ ಮಸ್ತ್ ಸಮಯ ಇಂಚಲ ದುಬೈಗೆ ಬತ್ತಾಡಲ್ಲ ಇಂಕ ಗುಡ್ತ ತಿಕ್ಕು ಇರು ಓಲಿತ್ತಾಡಲ್ಲ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ವಿಡಿಯೋ ಹಾಕಿದ್ದೇವೆ, ದೊಡ್ಡದುಂಟು, ಸ್ವಲ್ಪ ಟೈಮ್ ಇದ್ದರೆ ನೋಡಿಬಿಡಿ. ಅಂದೇವಣದಲ್ಲಿ ಇರ್ಬಕ್ಕ. ಲ 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 ಲ.
ದಶರಥ ಅಂತಿದ್ದಾರೆ. ದಶರಥ ಪಾಂಡುರಾಜ, ಸರಿ, ಕರಿಯಾದ ಉತ್ತರ ಪಾಂಡುರಾಜ ಅಂತ ಉಮಾದೇವಿ ಅವರು ಕೊಟ್ಟಿದ್ದಾರೆ. ಧನ್ಯವಾದಗಳು ಉಮಾದೇವಿ ಅವರೇ. ದಶರಥ ದಿಯಾ ಬತ್ತೀರಿ, ನಮಸ್ತೆ ಅವನು. ಹಾಯ್ ಕೇಶವನ್ನ, ವೆಲ್ಕಮ್ ಟು ಲೈವ್. ಎಂಚೋಲ್ಲರು ಅಂದಿ ಆ ರಾಮಾಯಣುಡು ಪುಣೆ ಅಂದು ಕೌರವರ ತಂದೆಯ ಹೆಸರೇನು? ಎಂಕ ಪೂರ ಮಿಕ್ಸ್ ಆಂಡು ಮಲ್ಲೆಜ್ಜಿ ದಾಯಿಗೆ ತೆಲಿಪುವರು ಅತ್ತೆ ಯಾರು ಪಾಂಡವರ ಪಪ್ಪನ ಪುದರಂಜನಕ್ಕೆ ಎಣ್ಣೆಗೆ ದಶರಥ ಬಂಡರು ಅಂಚಕ್ಕೇನಿ ಆ ನಾಡಿನಿ ದಶರಥ ಏರು ಅಂದು ಆರು ಬಣದ ಪಕ್ಕ ರಾಮನ ಪಪ್ಪ ಅತ್ತ ಅಂದು ದಶರಥರು ಅಂಚ. ಕೌರವರ ತಂದೆಯ ಹೆಸರೇನು ಹಾಗಾದ್ರೆ ಹೇಳಿ? ಮಣಿಪುರ್ಚಿ ಬೇತೆ ಇರಲ್ಲ ಇಜ್ಜರ ತಾನೊಂದಲ್ಲಿ ಶಂಕರಮೂರ್ತಿ ಬರ್ತಾರೆ. ಹಾಯ್ ಶಂಕರಮೂರ್ತಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಉಮಾದೇವಿ ಅವರು ಧೃತರಾಷ್ಟ್ರ ಅಂತಿದ್ದಾರೆ, ಸರಿಯಾದ ಉತ್ತರ. ಸುನಂದ ಹೊಸಮನಿ ಬರ್ತೀರ. ಅನ್ನ ಊಟ ಆಯ್ತಾ? ಊಟ ಆಯ್ತಾ? ಊಟ ಉಂಟು ಆಟ ಆಟ ಊಟ ಆಯ್ತಂತ. ಸುನಂದ ಹೊಸಮನಿಯವರೇ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಾಂಡವರಿಗೆ ಎಷ್ಟು ಸಹೋದರರು ಇದ್ದರು? ಎಲ್ಲೋ ಜೋಗಪ್ಪ ನಿನ್ನ ದಾದಾ ಆವಡಿ ಚಾನೆಲ್ಗೆ ಪಲ್ನಿ, ದಾದಾ ಆವಡು ಚಾನೆಲ್ಗೆ ಪಲ್ನಿ ಒಣಂದ್ರೆ ದಾದಕ್ಕೆ ಐನಾ ಸರಿ ದಾಯಿಗೆ ಅಂಚಕ್ಕೆ ನೀರು ಐನ್. ಕೌರವರಿಗೆ ಎಷ್ಟು ಸಹೋದರರು ಇದ್ದರು? ದಾದಾ ಆವಡು ಚಾನೆಲ್ಗೆ ಬಂಡ ದಾದಿ ಏರ್ನ ಎನ್ನ ಚಾನೆಲ್ಗ ಎನ್ನ ಚಾನೆಲ್ ಆಲಜ್ಜಿ ಪೊಕ್ಕಡೆ ಟೈಮ್ ಪಾಸ್ ಒಂಜಿ ಪಕ್ಕಂತೆ ಸಬ್ಸ್ಕ್ರೈಬರ್ ತಿಕ್ಕೇಟ ತಿಕ್ಕುವೇರು ಒಂದು ಆಯ್ತು. ಅಂತೆ ಸಬ್ಸ್ಕ್ರೈಬರ್ ಜಾಸ್ತಿ ಅಂದ್ರೆ ಎಡ್ಡೆ ಅಂದು ವೀಡಿಯೋ ಬರೋ ಪಾಡ್ಲಾಗ ಅಂತ ವ್ಯೂಸ್ ಬರುವ ಅಂತ ತೂಪಿನ ಅಂಚ. ಆಪೇರ ಅನ್ನಂದಿ. ಧನಂಜಯರು ಬರ್ತೀರ. ಹಾಯ್ ಧನಂಜಯರೇ, ವೆಲ್ಕಮ್ ಟು ಲೈವ್. ಇಂಚಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಬಂದ್ಬಿಡಿ. ಕೌರವರಿಗೆ ಎಷ್ಟು ಸಹೋದರರು ಇದ್ದರು? ಕೌರವರಿಗೆ ಎಷ್ಟು ಸಹೋದರರು ಇದ್ದರು? ವಿಡಿಯೋ ತೂನಗಳು ವಿಡಿಯೋ ತೂಲೆ ಸತ್ಯನಾರಾಯಣ ಪೂಜೆ ಮಲ್ಲ ವಿಡಿಯೋ ಪಾಡ್ದೆ ಪುರ್ಸತ್ ಉಪ್ಪುನಾಗ ತೂಲೆ ಸೌಂಡ್ ಇದೆಯರಲ್ಲಿ. ಸರಿತಾ ನಾಯ್ಕ್ ಬರ್ತೀರಿ. ಹಾಯ್ ಸರಿತಾ ನಾಯ್ಕ್, ವೆಲ್ಕಮ್ ಟು ಲೈವ್. ಎಂಚೋಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ. ಒಣಸಾಂಡೆ ದಾದಿ ಸ್ಪೆಷಲ್. ಉಮಾದೇವಿ ನೂದು ಬಣನುಲ್ಲೇರು. ಪವಿ ಪಲ್ಲವಿ ಧನಂಜಯ ಅನ್ನ ಅವರೇ ಹಾಯ್ ಬಣನುಲ್ಲೇರು. ಪಾಂಡವರ ಹಿರಿಯ ಸಹೋದರನ ಹೆಸರೇನು? ಪಾಂಡವರ ಹಿರಿಯ ಸಹೋದರರ ಹೆಸರೇನು? ಪಲ್ಲವಿ ಅಕ್ಕ ನೂತ ಐನ್ ಬಣನುಲ್ಲೇರು. ಐನ್ ಇರ್ದಲೆ ಕೊಡು ಪಾಡ್ನ ಒಟ್ಟಿಗೆನಾ ಕೌರವರು ಪಾಂಡವರು ಸೇರ್ದು.
ಹಾಯ್ ಪಲ್ಲವಿ ಬಣಂದಲ್ಲಿರು ನಮ್ಮ ಧನಂಜಯನ್ನೇ. ಪರ್ಪಲ್ ಸುಯೋಧನ ಬಣಂದಲ್ಲಿರು. ಹಾಯ್ ಪರ್ಪಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಉಮಾದೇವಿ ಯುಧಿಷ್ಠಿರ ಬಣದಲ್ಲಿರು. ಕರೆಕ್ಟ್ ಆದ ಆನ್ಸರಾ ಯುಧಿಷ್ಠಿರ. ಉಮಾದೇವಿ ಅವರೇ ಧನ್ಯವಾದಗಳು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಯಾನು ಮಂದಾರೆ ಧನಂಜಯ ಬಣದಲ್ಲಿರು. ಆರು ಮಂದಾರಕ್ಕ ಗೊತ್ತುಂಡತ ಅರ್ನ ಕುಡಂಜಿ ಐಡಿ ಬೈದಿನಾವೆ. ಭೀಮನ ಇನ್ನೊಂದು ಹೆಸರೇನು? ವಿಶ್ವನಾಥ್ ಹಿರೇಮಠ್ ಬರ್ತೀರಿ. ಹಾಯ್ ವಿಶ್ವಾಸ್ ಹಿರೇಮಠ್. ಹಾಯ್ ವಿಶ್ವಾಸ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ವಿಶೇಷವಾದ ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಭೀಮನ ಇನ್ನೊಂದು ಹೆಸರೇನು? ಭೀಮನ ಇನ್ನೊಂದು ಹೆಸರೇನು? ಹೌದಾನೆ ಪುದರ್ ಚೇಂಜ್ ಆತೀನಿ. ಅರೆರಡು ಪುದರುಂಡು ಅನ್ನ ಬ್ಯುಸಿ ಬಂದು ಓ ಅಂದೆ. ಓಕೆ ಕೋಡೆ ಮುರಳ್ಳ ಹೆಜ್ಜಾರ ತೀರು ಇಂದು ಮೋನೋ ಚಾನಲ್ಲಿ ಅಂದೆ ಎರಡು ಚಾನೆಲ್ಲ ಮೋನೋ ಅತ್ತೆ ಇರ್ನ ರೆಡ್ಡಿ ಚಾನೆಲ್ಲ ಮೋನೋ ಆತನತಿ. ಬಿಸಿ ಇಜ್ಜಂದಪ್ಪಗ ಟೈಮ್ ಇತ್ತಂದ ವೀಡಿಯೋನು ಚಾಲು ದೀದು ಬಿಡ್ಲೆ ತುಯ್ಯರಾಜಿಂಡಲ್ಲ ಮಲ್ಲಜ್ಜಿ. ಓ ಅಂದ ಎಸ್. ಭೀಮನ ಇನ್ನೊಂದು ಹೆಸರೇನು? ಸೆಕೆಂಡ್ದು ಆತಜಾ? ಓಕೆ 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 ಹೌದಾ? ನೀ ಲೈವ್ ಮಂತಂತಾರಿ ಡಬಲ್ ಟ್ಯಾಪ್ ಮಾಡಿ ಆಯ್ತಾ ಸ್ಕ್ರೀನಿಗೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಲೈವನ್ನು ಡಬಲ್ ಟ್ಯಾಪ್ ಮಾಡಿ, ಸ್ಕ್ರೀನಿಗೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊಡಿ. ಎನ್ನ ಟೊಪ್ಪಿ ಕೊರ್ಲೆ ಧನಂಜಯ ಅವನದಲ್ಲಿ. ಹಾಂ ಧನಂಜಯ ಬೋಂಡ ಜಾಸ್ತಿ ಮೆಸೇಜ್ ಫಾರ್ದಿಜೆ ಮಾರ್ರಿ. ಪ್ರಿಯಾಂಕರ್ ಅವ್ರು ಬಂದರು. ಹಾಯ್ ಪ್ರಿಯಾಂಕರ್ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಮತ್ತು ಭಾರಿ ಅಪರೂಪ, ಬ್ಯುಸಿ ಇದ್ದೀರಾ? ನಮ್ಮದೊಂದು ದೊಡ್ಡ ವಿಡಿಯೋ ಇದೆ, ಪುರ್ಸೊತ್ತಿದ್ರೆ ನೋಡಿ, ಇಲ್ಲದಿದ್ದರೆ ಚಾಲು ಇಡಿ ಆಯಿತಾ. ಬಾಯ್ ಪ್ರಿಯಾಂಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂದು ಮಾರ್ರೆ ಕೊರ್ಕ ಅಂದು ಮಾರ್ರೆ ಅವನದಲ್ಲಿ. ದಿನೇಶ್ ಎಂಬತ್ತಿರು. ಹಾಯ್ ದಿನೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಎಂಚ ಒಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಅಲ್ಪ ಊರು ದಾದಾ ಅಂತಂದುಲ್ಲಾರು. ಒಂಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಆತು ಜಡ, ಸಬ್ಸ್ಕ್ರೈಬ್ ಆಲೆ. ಥ್ಯಾಂಕ್ ಯು. ಪವಿ ಪಲ್ಲವಿ ಇಂಕ ಟೊಪ್ಪಿ ಇತ್ತುಂಡು ಯಾರಿಗೆ ಪೋಂಡು ಅಂದಿ ಇರ್ ಮೆಸೇಜ್ ಕಮ್ಮಿ ಮಾಡ್ಯಾರ ಅಂದತ್ತೆ ನಡುಟು. ಹಾಯ್ ಪ್ರಿಯಾಂಕಾ ಬಣದುಲ್ಲಾರು. ಧನಂಜಯರವರು ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ? ಭೀಮನ ಇನ್ನೊಂದು ಹೆಸರೇನಂತ ಕೇಳಿದ್ದೇನೆ, ಯಾರು ಹೇಳಿಲ್ಲ. ನಾರಾವಿ ಪಣಂದುಲೇರು. ದಿನೇಶ್ ಬ್ರೋ, ನಾರಾವಿ ಒಲ್ಪ ಮನೆಯಲ್ದ ಅಲ್ಪನ ಕಾರ್ಕಾಲನ ನಾರಾವಿ ಕಾರ್ಕಾಲದೆ ಎಂಚ ಉಳ್ಳರು ಮಾತೆಲ್ಲ ಸೌಖ್ಯ ಒಳ್ಳಿರು. ಯಾರೆಲ್ಲ ಹೊಸಬ್ರು ಬಂದಿದ್ದಾರೆ ಲೈವಿಗೊಂದು ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಎಲ್ಲ ಹಾಕಿದ್ದೇವೆ ನೋಡಿ, ಸತ್ಯನಾರಾಯಣ ಪೂಜೆದು ವಿಡಿಯೋ ಹಾಕಿದ್ದೇವೆ ನೋಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಯಾರೆಲ್ಲ ಸ್ಕಿಪ್ಪನ್ನು ಮಾಡದೆ ನೋಡ್ತೀರಾ ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ ಲಾಸ್ಟಿಗೆ. ನಾರಾವಿ ಮಂಗಳೂರು ಅಂದು ಗೊತ್ತುಂಡಿ. ಪಂಡ ಕಾರ್ಕಳ ಸೈಡ್ ಅತ್ತ ಓಲ್ಪ ನಾರಾವಿ ಪಂಡ ಕಾರ್ಕಳ ಸೈಡ್ ಅತ್ತೆ. ಏನು ಬಸ್ ಇಟ್ಟ ಒಯ್ಟ ತೂತೆ ಮಾರೆ ನಾರಾವಿಯಿಂದ. ಮಂಗಳೂರಿಂದ ಗೊತ್ತಾಂಡು. ಭೀಮನ ಇನ್ನೊಂದು ಹೆಸರೇನೊಂದು ಏರಿಯಲ್ಲ ಗೊತ್ತಿದ್ದೆ ಮಾರೆ. ಛೇ, ಕರ್ನಾಟಕದ ಇತಿಹಾಸದಲ್ಲಿ ವನಸ ಆಂಡ ಮಾತೇನಲ್ಲ ಅದು ಸ್ಪೆಷಲ್ ಎನ್ನ ವನಸ ಆತುಜಿ ಎಂಕ್ ಬೆಂಡೆಕಾಯಿ ಉಪ್ಪು ಕರಿ. ಜಿಮ್ ಕ್ಯಾನ್ಸಲ್ ಬಂತೀನಿ ತರಬೇನೆ ಅಂದು ಅಡೇನೆ ಉಪ್ಪು ಕರಿ ಬಂತೀನಿ.
ತರೆಬೇನೆ ಮಂತಿನತ್ತ ತರೆಬೇನೆ ಉಂಡು ಒಂಜಿ ದಿನ ಓಡಿಲ್ಲ ಪೋಂಡ ಭಜನೆ ಪುರ ಅವಳು ಸೌಂಡ್ ಕೇಂದ್ರ ಪಕ್ಕ ಮನದನಿ ತರೆಬೇನೆ ಆಪುಡು ಒಂಚೂರು. ಶಾಂತಕ್ಕ ವೈದ್ಯರ ಶಾಂತಕ್ಕ ಬಿಸಿ ಉಳ್ಳೇರಂದ ಅನ್ನ ಫ್ಯಾಮಿಲಿ ಹಿಡಿದು ಪಪ್ಪ ವೈದ್ಯರು ಬಣ್ಣಂತೇರಿ ಊರು ಹಿಡ್ದದ ಅನ್ನ ಬರ್ಪೆರೆ ಗೊತ್ತುಜಿ ಕೋಡೆ ಇನ್ನಿ ಗೊತ್ತುಜಿ ಬರುವೇರಿ ಒಂತೆ ಪೊರ್ತಾಯ್ಬೇಕು ಇತ್ತ ನಿಹಾಕನ ಲೈವ್ ಉಂಡ ಗೊತ್ತು ಜತ ಅವಳುಲ್ಲೇರ ನಿಹಾಕನ ಲೈವ್ ಇತ್ತು ನವಲು ಪೇರ ಅಣ್ಣ ಹೇಳಿದೆ ಯಾರು ಉತ್ತರವೇ ಕೊಡಲಿಲ್ಲ ಬ್ರೋ. ನಮಸ್ತೆ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಡಿ ಕೆ ಶಾನಂದ ವಕ್ಷೇಶಿತೇಶ. ನಾನೊಂದು ಪ್ರಶ್ನೆ ಕೇಳಿದ್ದೇನೆ, ಉತ್ತರವೇ ಕೊಡಲಿಲ್ಲ ಯಾರು. ಭೀಮನ ಇನ್ನೊಂದು ಹೆಸರೇನಂತ ಕೇಳಿದ್ದೇನೆ, ಈಗ ಬಂದೆ ಅನ್ನ. ಹೌದೌದು, ನೀವು ಈಗ ಬಂದದ್ದು. ಹೌದು, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರ್ಬೋದು ನೀವು, ಮಾಡಿಲ್ಲ ಅಂದರೆ ಮಾಡಿಬಿಡಿ, ಮಾಡಿದರೆ ಓಕೆ. ಇವತ್ತೊಂದು ವಿಡಿಯೋ ಹಾಕಿದ್ದೇವೆ, ಪುರ್ಸೊತ್ತಿದ್ರೆ ನೋಡಿ ಸಪೋರ್ಟ್ ಮಾಡಿ. ಭೀಮನ ಇನ್ನೊಂದು ಹೆಸರೇನಂತ ಕೇಳಿದ್ದೇನೆ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಆಯಿತಾ. ಭೀಮನ ಇನ್ನೊಂದು ಹೆಸರೇನು ಅಂತ. ಊಟ ಆಯಿತಾ ನಿಮ್ಮದು? ಏನು ಸ್ಪೆಷಲ್ ನಿಮಗೆ? ಗೊತ್ತಿಲ್ಲ ಅನ್ನ ಅಂತಿದ್ದಾರೆ. ಗೊತ್ತಿಲ್ವಾ? ಓಕೆ ಓಕೆ ಓಕೆ, ನೋಡೋಣ. ಯಾರು ಗೊತ್ತಿದ್ದವ್ರು ಬರ್ತಾರೆ ಒಬ್ಬೊಬ್ಬರೇ. ಅಷ್ಟೊಳಗೆ ನಾವು ಮಾತಾಡ್ತಾ ಇರೋಣಲ್ಲ. ಪ್ರಶ್ನೆ ಬೇಕಾದರೂ ಪ್ರಶ್ನೆ, ಉತ್ತರ ಬೇಕಾದರೂ ಉತ್ತರ, ಎಲ್ಲ ಉಂಟು ನಮ್ಮ ಹತ್ರ. ಭಜನೆ ಬೇಕಾದರೂ ವಿಡಿಯೋದಲ್ಲಿ ಭಜನೆ ನೋಡಬಹುದು. ಇದು ಪೊಲೀಸ್ ಸೌಂಡ್ ದುಬೈದ್ದು. ಕರ 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 ಗರ್ಗುರು ಕರ 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 ಹೌದಾದ ಸೌಂಡು ಪೊಲೀಸ್ ರೋಡ್ಡೆ ಫೋನಾಗ ಎದುರುಡಲ್ಲ ಮೆಲಾನೆ ಎಲ್ಲ ಫೋನ್ ತೆಂಡು ಅಕ್ಲೆ ಗಿಡ ಪುನಕ್ಲೇನು ಅಚ್ಚೂಸ್ ವರ್ಲ್ಡ್ ಬತ್ತಿರೋದು ಅದೇ ಬ್ರೋ. ಗರ 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 ಗರ. ವೆಲ್ಕಮ್ ಟು ಲೈವ್ ಅಚ್ಚು ಸಿಸ್ಟರ್ ಎಂಚೊಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತಿರಕ್ಕೆ ಲೈವ್ಗೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಬಂದ್ಬಿಡೆ. ಧನ್ಯವಾದಗಳು. ಒಣಸಾಡೆ ದಾದ ಗಜ್ಬು ಲೈಕ್ ಕೊರಿಯಾರ. ಓಕೆ ಓಕೆ, ಥ್ಯಾಂಕ್ ಯು. ಜನಕ್ಕಳು ಬರ ಹೊರ ಬರ್ಪೇರು ಪೋಪೇರು ದಾದೊಂದಿಚ್ಚಿ ಎಂಚ ಉಳ್ಳರು. ನಮ್ಮಲ್ಲ ಸೌಖ್ಯ. ಉಮಾದೇವಿ ಕ್ಲೂ ಕೊಡಿ ಅಂತಿದ್ದಾರೆ. ಕ್ಲೂ ಕೊಟ್ಟರೆ ಅಲ್ಲಿ ಸುಲಭ ಆಗ್ತದೆ ಮಾರ್ರೆ. ಭೀಮನ ಇನ್ನೊಂದು ಹೆಸರೇನು ಅಂತ. ದರ ಅಂತ ಉಂಟು, ಲಾಸ್ಟಲ್ಲಿ ದರ ಅಂತ ಉಂಟು. ಮನಸ್ಸಾವುಡಿ ಇರೇಗದಾದ ಸ್ಪೆಷಲ್ ಎಂಕ್ ಬೆಂಡಿಗಾಯಿ ಉಪ್ಪುಗರಿ ಬೊಕ್ಕ ರೈಸಿ ಮನಸ್ಸಾತು ಜನ್ನಲ್ಲ. ನಾನೊಂಚೂರು ಬಂಜಿ ಗಟ್ಟಿತ್ತು ನಂಚತ್ತೆ ಉಂತುಜಿ ನನ್ನವಲ್ಲ ಬಡ ಅಂಡ ಅಂತ ಬೊಕ್ಕ ಉಣ್ಪಿ ನಿಜನ ಕ್ಯಾನ್ಸಲ್ ದಾದೆ ತಕ್ಳು ಅವಂದಿಯೇ. ನಮ್ಮ ಭೀಮನ ಇನ್ನೊಂದು ಹೆಸರೇನು? ವಿಕ್ರೋದರ ಇಸ್ ದ ರೈಟ್ ಆನ್ಸರ್. ಅರ್ಜುನನ ತಂದೆಯ ಹೆಸರೇನು? ಯಶೋಧರತ್ಯೆ. ವ್ರಕೋದರ ಆರ್ ಪಂಡೇರ ಅವರು ಹೇಳಿದರು ನೋಡಿ, ಅಚ್ಚು ಸಿಸ್ಟರ್ ಅವರು ಹೇಳಿದರು ವ್ರಕೋದರ ಅಂತ. ಅದು ಸರಿಯಾದ ಉತ್ತರ. ಯಶೋಧರ ಅಂತ ಇದೇ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಇರುವುದು ಅದು ವ್ರಕೋದರ ಅಂತ. ಅರ್ಜುನನ ತಂದೆಯ ಹೆಸರೇನು? ಯಾರೆಲ್ಲ ಲೈಕ್ ಕೊಡಲಿಲ್ಲ ಲೈಕ್ ಕೊಡಿ, ಸಬ್ ಮಾಡಲಿಲ್ಲ ಸಬ್ ಮಾಡಿ, ಸಪೋರ್ಟ್ ಮಾಡಿ. ಅರ್ಜುನನ ತಂದೆಯ ಹೆಸರೇನು? ಅರ್ಜುನಡ ಪೋದು ಕೇಂದ್ರ ಬರ್ಪೆ ಅರ್ನ ಪೊಪ್ಪ ಜೈದಿರ್ ಅಂದೆ.
ಓ ಸಂಪದನ್ನ ಓದ್ತೀರ. ಹಾಯ್ ಸಂಪದನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಇತ್ತೆ ಪವಿಸಿಸ್ಟರ್ ಪಾತೇರಿ ಇರ್ನ ಪುದರನ್ನು ಸಂಪದನ್ನೇ ಪಾಡ್ದಿರ್ ಮಣ್ಣಿ. ಪಾಂಡುರಾಜ ತಪ್ಪು. ಅರ್ಜುನನ ತಂದೆ ಹೆಸರು ಪಾಂಡುರಾಜ ಅಲ್ಲ, ಇಲ್ಲಿ ಬೇರೆ ಇದ್ದೆ. ಉತ್ತರ ಬೇರೆ ಉಂಟು, ಇಲ್ಲಿ ಇವರು ಬೇರೆ ಕೊಟ್ಟಿದ್ದಾರೆ. ಅಯ್ಯೋ ಅದು ತಪ್ಪು ಉತ್ತರ ಆದರೆ ನನಗೆ ಬೈತಾರೆ ಮಾತೆ. ಹೂ ಈಸ್ ದ ಪಾಂಡುರಾಜ ಅಲ್ಲ, ಅರ್ಜುನನ ತಂದೆಯರು ಹೆಂಗೆ ಗೊತ್ತುಂಡಿ ಅನ್ನೋದಿಲ್ಲ. ಸಂಪತ್ತನ್ನಿ ಬೊಕ ಇರ್ಪಲ್ನೆ ಅಪ್ಪಣ ಗೊತ್ತಿದ್ರೆ. ಅರ್ಜುನನ ತಂದೆ ಯಾರು ಗೊತ್ತಿದ್ದವರು ಹೇಳಿ, ಗೊತ್ತಿಲ್ಲದಿದ್ದವರು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಅರ್ಜುನನ ತಂದೆ ಯಾರು ಅಂತ ಗೊತ್ತಿದ್ದವರು ಹೇಳಿ, ಗೊತ್ತಿಲ್ಲದವರು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಅರ್ಜುನನ ತಂದೆಯ ಹೆಸರೇನು? ಅರ್ಜುನನ ತಂದೆಯ ಹೆಸರು ಏನು? ಅರ್ಜುನನ ಅಪ್ಪನ ಹೆಸರೇನು? ಅರ್ಜುನನ ಪೊಪ್ಪ ಏರು? ಅರ್ಜುನನ ತಂದೆ ಹೆಸರು ಏರಗಳು ಗೊತ್ತು ಮಕ್ಕ. ನಿಗ್ಲಿಗೆ ಪೂರ ಹೂವೇ ದಾದಲೆ ನಿಗಳು ಪೂರ ಮಹಾಭಾರತದ ಏಪ ತೂತಾರ ನಿಗುಲ್ ಬಕ್ಕ. ಇತ್ತ ಬರೋದುಂಡು ಸೀರಿಯಲ್ ನಿಗುಲ್ ತೂಪು ಜಾರ್ ಚೂರ್ಲ ಯಾನಿತ್ತ ಪನ್ನೆಟ್ಟು ಗೊತ್ತಾವೊಂದು ನಿಗ್ಲೆ ಏರ್ ದಾದ ಎನ್ನ ವಿಡಿಯೋ ಅಂತೂ ತೂಪು ಜಾರು, ಮಹಾಭಾರತ ಎಲ್ಲ ತೂಪು ಜಾರು ದಾದೆ ಅವಸ್ಥೆ ನಿಗಳನ್ನ. ಒಳ್ಳೆರು ಪೂರ ಒಳ್ಳೆರಿಯ ಓಲಾಂಡರು ಒಳ್ಳೆರು. ತೇಜಕ್ಷ ಕುಲಾಲ್ ಬತ್ತೇರಿ ಇಂದ್ರ ಮಣಂದಲೇರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ತೇಜಕ್ಷನವರಿಗೆ 5 ಲಕ್ಷ ರೂಪಾಯಿಗಳು. ಕಂಗ್ರ್ಯಾಚುಲೇಷನ್, ನೀವು ಗೆದ್ದಿದ್ದೀರಾ 5 ಕೋಟಿ ರೂಪಾಯಿಗಳು. ನಕುಲನ ತಂದೆಯ ಹೆಸರೇನು? ನಕುಲನ ತಂದೆಯ ಹೆಸರೇನು? ಯಾನು ಸ್ಕೂಲ್ಗೆ ಪೋನಾಗ ಬೀಜದ ಬಾಡಿ ನೇಲರ ಹ್ಯಾಂಡ್ ಮಾಡೋದಿಲ್ಲ. ಮಿತ್ತಡು ಇತ್ತಿನ ಅಕ್ಕಳು ತಿರ್ತ ಬಲೆ ಅವು ಪೂರ ಬರ್ಪುಜೀರಿ ಅಕ್ಕಳು ಪಂಡ ಅವು ಒಂದೆಟ್ಟು ಬರ್ಪಿನ ತತ್ತದ ಬರ್ಪಿನ ಅಕ್ಕಳು ಪೂರ ಈರ ರಾತ್ರಿಗೆ ಪಾಪನ ಅಕ್ಳಿಗೆ ಲೆತ್ತಂದ ಆವೆ ಬ್ರೋ ಅಕ್ಕಳು ತಿಪ್ಪು ಇರ್ಬಾರ್ದು ಪಪ್ಪನ ಅಕ್ಳೇನು ಇಜ್ಜಿ ಇಂದು ಕನ್ನಡ ಅಕ್ಳಿಗೆ ಕನ್ನಡ ಅಕ್ಕಳು ಪೂರ ಬತ್ತು ಕ್ವೆಶ್ಚನ್ಗೆ ಪಕ್ಕ ಪಕ್ಕ ಫಾರ್ ಬರ್ಪೇರು ಐಕ್ ಅಕ್ಕಳು ಉತ್ತರ ಕೊರ್ಪೇರು ಬೊಕ್ಕ ಐಕೆ ನನ್ನ ಸೈಡ್ ಅವು ಒಂಜಿ ಪಾತೇರೊಂದು ಉಪ್ಪುಗ ಅಂದು ಎರಡೆಲ್ಲ ಬರ್ಪೇರು ಅಂಚಿ. ಶಾಂತಕ್ಕ ಬೈಜ್ಯರ ಇಜ್ಜಿ ಬೈಜ್ಯರಿ ಬಿಸಿ ಉಳ್ಳೆರ ಅಂದು. ನಕುಲನ ತಂದೆಯ ಹೆಸರೇನು? ಗೊತ್ತಪ್ಪುಡು ಎರಡೆಲ್ಲ ಗೊತ್ತಪ್ಪುಡು. ನಕುಲ ಸಹದೇವರ ಅಡಿಜನಗಳ ಒಂಜೆ ಪಪ್ಪ. ಪವಿಯಕ್ಕ ದಾದನ ಪಂಡೇರ ಪವಿಯಕ್ಕ ಈರು ಬೈದರು ಬತ್ತದ ತಿಕ್ಕ್ಯಾರು ಬೊಕ್ಕ ಇರೆಗೆ ತೂನಗಣೆ ಗುರ್ತ ತಿಕ್ಕಣಿಗೆ ಅಂಚ ಅವು ಪಂಡ್ಯಾನಿ ಇರಂತ ಲೈವ್ ತೂದು ಬೊಕ್ಕ ಗುರ್ತ ತಿಕ್ಕಂದ ದಾನೆ ದುಬೈ ಬತ್ತಡೆ ಎಂಕ್ಲ ದುಬೈ ಗುರ್ತ ತಿಕ್ಕುವರಿ ಇರು ಪಂಡ್ಯಾನಿ. ಓ ಅಂದ ಅಂಡೇರು. ಅಶ್ವಿನಿ ಕುಮಾರ್ ಪಣದುಲೇರು ಸರಿಯಾದ ಉತ್ತರ. ಅವು ಅಶ್ವಿನಿ ಕುಮಾರ್ ಹತ್ತು ಅವು ಲಾಯರ್ ಒಂದು ಅಶ್ವಿನಿ ದೇವತೆ ಅವೇ. ಅಶ್ವಿನಿ ಕುಮಾರ್ ಲಾಯರ್ ಒಂದು ಅಶ್ವಿನಿ ದೇವತೆ. ಓಕೆ ಸರಿಯಾದ ಉತ್ತರ, ಅರ್ಧ ಸರಿಯಾದ ಉತ್ತರ. ಅವಿನಾಶ್ ಬ್ರೋ ಬತ್ತೀರು ಜೈ ಶ್ರೀರಾಮ್ ಬಣ್ಣದಲ್ಲಿ ಜೈ ಶ್ರೀರಾಮ್ ಅವಿನಾಶ್ ಬ್ರೋ ಎಂಚ ಒಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಬತ್ತೀರಿ ಒಣಸಾಡೆ ದಾದಿ ಸ್ಪೆಷಲ್ ಆಂಡೆ ಬ್ರೋ ಗಮ್ಮತ್ತು. ನಾರಾಯಣ್ ಬಾಯ್ ಬತ್ತೀರು ಹಾಯ್ ನಾರಾಯಣ್ ಬಾವ ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು. ಇನ್ನೊಂದು ಮಲ್ಲ ವೀಡಿಯೋ ಪಾಡ್ದೆ ಏರ್ಲ ಪುರ್ಸೊತ್ತಿಜಿ ಮನುಚಿ ಫುಲ್ಲು ತೂಲೆ ಸಪೋರ್ಟ್ ಮನ್ಪ್ಲೆ ಅತ್ಯುಸ್ ವರ್ಲ್ಡ್ ತೆಲ್ತೊಂದುಲ್ಲೇರು. ಪಾಂಡವರ ತಾಯಿಯ ಹೆಸರೇನು? ಪಾಂಡವರ ತಾಯಿಯ ಹೆಸರೇನು? ಹೌದಾನೆ ಒರಿಯೆ ರಡ್ಡು ಜನಟಲ ಮಿಗ್ಗೆ ಪಲೆ ಹಾಕಲು ನಕ್ಕುಲೆ ಸಾದೆ ಮಿಕ್ಕಿ ಪಲೆ ದಾನೆ ನಕ್ಕುಲೆ ಸಾದೆ ಮಿಕ್ಕಿ ಪಲೆ ನಕ್ಕು ಐಟ್ ದಾವೆ ಎರಡು ಎಂಕ್ ಕಟ್ಟದ ಕೋರಿ ಇರೆಗ್. ಓ ಕಟ್ಟದ ಕೋರಿಯಾ ಎಂಕ್ ಕಟ್ಟದ ಬೆಂಡಿ ಕಟ್ಟದ ಬೆಂಡಿಗಾಯಿ. ಸಂಪದನೆ ಕುಂತಿ ಮನದಲ್ಲೇರು ಕುಂತಿ. ಓಕೆ ಬೊಕ್ಕೊಂಜಿಂದ್ಲೇರು ರಡ್ಡುಂಡು ಮಲ್ಲೆಜ್ ಒಂಜಿ ಸುಧಾರಿಯಾರ. ಓಕೆ ಒಂಜಟಿ ಯಾವ. ದ್ರೌಪದಿಯ ತಂದೆಯ ಹೆಸರೇನು? ದ್ರೌಪದಿಯ ತಂದೆಯ ಹೆಸರೇನು? ಕೋಲ ಮುಗಿಂಡು ಕೋಡೆ. ಓ ಅಂದೆ. ಓಕೆ 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 ಒಟ್ರಾಸಿ ಪಾಡಿ ಒಂದೊಂದು ಅಂದ. ಓಕೆ ಓಕೆ ಕುಂತಿ ಸರಿಯಾದ ಉತ್ತರ. ಕುಂತಿ ಬತ್ತಂಡಿ ಉತ್ತರ ಆತಂಡು ಕುಂತಿ ಪಂಡೆರವೇ. ದ್ರೌಪದಿಯ ತಂದೆಯ ಹೆಸರು ಏನು? ಎಲ್ಲೇ
ಕುರಿ ತಂಬಿಲ ಓ ಅಂದೆ. ಇನ್ನ ಲ್ಯಾಪ್ಟಾಪ್ ಫ್ರೀ ಉಂಡಾ ಅವಿನಾಶ್? ಎನ್ನೊಂದು ವೀಡಿಯೋ ತೂಲೆ ನಲ್ಪ 5 ನಿಮಿಷ ಉಂಡು ಮಲ್ಲ. ಈಗ ಡಾಟಾ ಇಜ್ಜ ವೈಫೈ ಉಂಡ ವೈಫೈ ಯಾನು ಮನದಲ್ಲಿ ತಪ್ಪು ಓಲು ಕೋಲ ದೃಪದ ಮನದಲ್ಲಿ ಅಚ್ಯುಸ್ ವರ್ಲ್ಡ್ ಕರೆಕ್ಟ್ ಆನ್ಸರ್. ಅಚ್ಯುಸ್ ವರ್ಲ್ಡ್ ಥ್ಯಾಂಕ್ ಯು ಸೋ ಮಚ್. 5 ಲಕ್ಷವನ್ನು ನೀವು ಗೆದ್ದುಕೊಂಡಿದ್ದೀರಾ. ಸೈನ್ ಮಾಡುವೇನು? ದ್ರೌಪದಿಯ ಜನ್ಮಸ್ಥಳ ಯಾವುದು? ದ್ರೌಪದಿಯ ಜನ್ಮಸ್ಥಳ ಯಾವುದು? ಓಹ್ 5 ಲಕ್ಷ ಒಬ್ಬ 5 ಲಕ್ಷಗೆ 5 ಲಕ್ಷ ಹೊಡು ಖಾಲಿ 0 ಬರ್ಪುಜಿ ಖಾಲಿ 5 ಬರ್ಪಿನವೇ ಕಾಸಿಂದ ಫಂಡ್ರೇಜ್ ಮಾರೆ ಲಕ್ಷಪುರ ಫಂಡ್ರೆ ಅಲ್ಲಿ ಅವೇ 5 ಪಾಯಿಂಟ್. ದ್ರೌಪದಿಯ ಜನ್ಮಸ್ಥಳ ಯಾವುದು? ದೃಪದ ಅವು ಪಂಡತ ಆಂಡತ ಆತಿಜ ದೃಪದ ಅಂದ ಆತ್ರ ಆ ಪಂತಿರಿ ಆಲ್ರೆಡಿ. ಅಚ್ಚು ಸಿಸ್ ಇರು ಒಂಜಿ ಕಾಮೆಂಟ್ ಪಾಡ್ಲೆ ಇರ್ನ ಮೆಸೇಜ್ ತೋಜು ಜೇಂಕ್ ಪ್ಲೀಸ್. ಲೈವ್ ಮುಗಿಬೊಕ್ಕ ಸ್ಟಾರ್ಟ್ ಆಟದ ವಿಡಿಯೋ ಪಾಡ್ಲೆ ಒಳಗೆ ಶಾರ್ಟ್ ಆಟದ ವಿಡಿಯೋ ಪಾಡುವೆ ಅಂದ. ದ್ರೌಪದಿಯ ಜನ್ಮಸ್ಥಳ ಯಾವುದು? ದ್ರೌಪದಿಯ ಜನ್ಮಸ್ಥಳ ಯಾವುದು? ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಇರ್ನ ಪೂರ ಶಾರ್ಟ್ಸ್ ಇಲ್ಲ ಯಾನು ಕಾಮೆಂಟ್ ಉಂಡು ಎನ್ನ ಸಂಪತ್ತು ಇರು ಬ್ಲಾಕ್ ದೆಪ್ಪುಳೆ ಸುರುಕು ಅನ್ನೋದಿಲ್ಲ. ಅರೇನು ಬ್ಲಾಕ್ ಮಂದಿರಾ ಹೌದಾ? ಹೇಗೆ ದ್ರೌಪದಿಯ ಜನ್ಮಸ್ಥಳ ಯಾವುದು? ಅನ್ನ ಕಾಮೆಂಟ್ ಪಾಡ್ರೆ ಬನ್ನಿ ಅವನಲ್ಲಿರು. ಅರೆ ಇರು ಬ್ಲಾಕ್ ದೆಪ್ಪೊಡಿಗೆ ಯಾರು ಮಾತಾಡಿಲ್ಲ ಕಾಮೆಂಟ್ ಪಾಡೊಂದಿಲ್ಲರಿಗೆ. ಲಿಖಿತ್ ರಾಜ್ ಬತ್ತೀರು ಪೆರ್ಮೈ ಮಾಡೊಂದಿಲ್ಲರಿ. ವೆಲ್ಕಮ್ ಟು ಲೈವ್ ಎಂಚ ಒಳ್ಳಾರು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತೀನಿ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲಿ. ಅಂಚನೆ 1 ಗಂಟೆದ ಒಂದು ವೀಡಿಯೋ ಮಾಡಿದೆ ಅವನಿಗೆಲ್ಲ ಒಂದು ಲ್ಯಾಪ್ಟಾಪ್ ಫ್ರೀ ಇತ್ತನ ಚಾಲು ಇದು ಬಿಡ್ಲಿ. ಧನ್ಯವಾದಗಳು. ಎಂಕದಾದ ಆತನು ಗೊತ್ತುಜಿ ಎಂಚದ ಎಪ್ಪುನು ಅವು ಈರು ಸೆಟ್ಟಿಂಗ್ ಇಟ್ಟು ಪೋದುಂಡತೆ ಅವಳು ಕಮ್ಯುನಿಟಿ ಬಂದೊಂಜಿ ಟ್ಯಾಬ್ ಉಂಡು ಐಟ್ ಕ್ಲಿಕ್ ಮಂತ ತೂಲೆ ಏರಿಗೆಲ್ಲ ಬ್ಲಾಕ್ ಮಂತದಾರ ಅಂದು ಬ್ಲಾಕ್ ಮಂತಡ ಅಲ್ಪ ತಚ್ಪೋದುಪ್ಪುಂಡು ಬ್ಲಾಕ್ಡ್ ಕಾಂಟ್ಯಾಕ್ಟ್ ಒಂದು ಉಪ್ಪುಂಡು ಅವೇನು ದೆಪ್ಪಲೆ ಅಲ್ಪ ಡಿಲೀಟ್ ಮನ್ಪ್ಲೆ ಅಪ್ಪ ಪೋಪುಂಡು ಪಕ್ಕ ಆರ ಮಿಸ್ ಅದು ಹೈಡ್ ಮಲ್ದೇರು ಬ್ರೋ ಅರೆಗೆ ದೆಪ್ಪೆರಾಗ ಗೊತ್ತುಜ್ಜಿ ಅಂದತೆ ಅಂಚ ಅದು ತೂಲೆದಾದಂದು ಅವು ಅವಳು ತಿಕ್ಕೊಂಡೆ ಸೆಟ್ಟಿಂಗ್ ಇಡ್ಬೋದು ತೂಲೆ ಇರು ಸ್ಟುಡಿಯೋಗೆ ಬೋಲೆ ಸ್ಟುಡಿಯೋಗೆ ಬೋದು ಸೆಟ್ಟಿಂಗಿಗೆ ಬೋದು ಅವಳು ನುಂಡು ಕಾಮೆಂಟ್ಸ್ ಉಂದುಂಡು ಕಾಮೆಂಟ್ಸ್ ಸೆಕ್ಷನ್ ಪೋಡು ಪೆರ್ಮರ್ ಇಜ್ಜಾಗಿ ಏನಂದಿಲ್ಲ ಪೆರ್ಮಜಿ ಪೆರ್ಮರಿತ್ತೆ ಅಂಚೆ ಬರ್ಪುಜಿ ಅವು ಇತ್ತೆ ಲೈವ್ಗೆ ಸಪೋರ್ಟ್ ಕೊರೊಂದು ಇಜ್ಜತ್ತೆ ನಾನು ವೈಟ್ಲ ಎಷ್ಟು ಒಂಜಿ ರೆಡ್ಡೇಟ್ ಲೈಕ್ ಕೊಡ್ದು ಉಡ್ಪಿನ ಆತೆ ಡಬಲ್ ಟ್ಯಾಪ್ ಮಾಡಿ ಯಾರೆಲ್ಲ ಲೈಕ್ ಕೊಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ. ದ್ರೌಪದಿಯ ಜನ್ಮಸ್ಥಳ ಯಾವುದು ಅಂತ ಯಾರು ಹೇಳಲೇ ಇಲ್ಲ. ದ್ರೌಪದಿಯ ಜನ್ಮಸ್ಥಳ ಯಾವುದು? ಪೆರ್ಮೈ ತಪ್ಪು ಉತ್ತರ. ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ರೆ ವಿಡಿಯೋ ನೋಡ್ತಾ ಇರಿ. ಧನ್ಯವಾದಗಳು ನಿಮಗೆ. ಹೇಗಿದ್ದೀರಾ ಎಲ್ಲರೂ? ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ಮತ್ತೆ
ದ್ರೌಪದಿಯ ಇನ್ನೊಂದು ಹೆಸರೇನು? ಸಾರಿ, ದ್ರೌಪದಿಯ ಜನ್ಮಸ್ಥಳ ಯಾವುದು? ಇದು ಮುಂದಿನ ಪ್ರಶ್ನೆ ಪ್ರಚಲಿತದಲ್ಲಿದೆ. ದ್ರೌಪದಿಯ ಜನ್ಮಸ್ಥಳ ಯಾವುದು ಅಂತ ಗೊತ್ತಿದ್ರೆ ಹೇಳಬೇಕು ನೀವು, ಗೊತ್ತಿಲ್ಲ ಅಂದರೆ ಏನು ಮಾಡೋದು? ಗೊತ್ತಿರಲೇಬೇಕು. ಸಮಾಧಾನ ಅಣಸಂಡೆ ಇದಾದ ಸ್ಪೆಷಲ್. La 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 la. ಮಿತ್ತು ಪೋಂದುಜ್ಜ ಮುರಳಿ ರಂಚನೆ ಮಿತ್ತೆ ಪೋಂದುಜ್ಜ ಅಂದಾದ ತುಪಿ ಬಸಲೆ ಕಜಿಪು ತಿಂಡೊಂದು ಬತ್ತಾಳಮ್ಮ ಮಳು ಬಿಸಲೆ ಬಾಯಿ ಮಂತೊಂದಳಂತೂ ಪಾಳಮ್ಮ ಬಾಯಿ ಬಿಸಲು. ವಾವ್, ವೆರಿ ಗುಡ್, ವೆರಿ ಕಂಟೆಂಟ್ಸ್ ರೀಚ್. ಶೀಂದ್ರಿ ಇವನ ಸಿಂದ್ರಿ ಅವೇನಿಲ್ಲ ಸೀಂದ್ರಿ. ತಪ್ಪು. ದ್ರೌಪದಿಯ ಜನ್ಮಸ್ಥಳ ಯಾವುದು? ಸಹೀಂದ್ರಿ. ಅವು ತಪ್ಪು. ಮೂಲಂಜಿ ಉತ್ತರ ಉಂಡು, ಅವು ಸರಿಯೇ ತಪ್ಪಂದು ಹಿಂಗೆ ಗೊತ್ತುಜ್ಜಿ. ಯಾರು ಲೈವಲ್ಲಿದ್ದೀರಿ? ಯಾಕೆ ಓಡಿದ್ದೀರಿ? ಎಲ್ಲೋದಿರಿ ನೀವು ಎಲ್ಲರೂ? ಶಹೀಂದ್ರಿ. ದ್ರೌಪದಿಯ ಜನ್ಮಸ್ಥಳ ಯಾವುದು? ದ್ರೌಪದಿಯ ಜನ್ಮಸ್ಥಳ ಯಾವುದು ಅಂತ ಗೊತ್ತಿದ್ರೆ ಹೇಳಿ. ಸಂಪದನೆ ಓಡಿ ಸೆಟ್ಟಿಂಗ್ ಬೋಯರಂಚ. ನೋ. ಅಗ್ನಿಕುಂಡ. ಅಗ್ನಿಕುಂಡ ದ್ರೌಪದಿಯ ಜನ್ಮಸ್ಥಳ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಉತ್ತರವನ್ನು ಯಾರು ಹೇಳಿದ ಕಾರಣ ಈ 5 ಪಾಯಿಂಟ್ಗಳು ನಮ್ಮಲ್ಲೇ ಉಳಿದುಕೊಂಡಿದೆ.
ದ್ರೌಪದಿಯ ಇನ್ನೊಂದು ಹೆಸರೇನು? ಅದು ಗೊತ್ತುಂಟ ಯಾರಿಗಾದರೂ? ದ್ರೌಪದಿಯ ಇನ್ನೊಂದು ಹೆಸರೇನು? ದೇವರ ಆಟ ಬಲ್ಲವನಾರು, ಆತನ ಉಸಿರೇ ತೆನಿದವನಾರು. ದ್ರೌಪದಿಯ ಇನ್ನೊಂದು ಹೆಸರು ಏನು? ಏನು ಏನು ಅತ್ತು ಏನು? ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ. ತೇಜಕ್ಷನ್ ಮಂಡೆಯಲ್ಲಿ ಹೂ ಬಿಡ್ತಾ ಇದ್ದಾರೆ. ದ್ರೌಪದಿ ಇನ್ನೊಂದು ಹೆಸರು ಗೊತ್ತಿಜ? ಕೃಷ್ಣೆ. ದ್ರೌಪದಿಯ ಇನ್ನೊಂದು ಹೆಸರು ಕೃಷ್ಣೆ ಅಂತ. ಓಕೆ, ಜನ ಬರುವ ತನಕ ನಾವು ಇದನ್ನು ಸುಮಕ್ಕ ಬರ್ತೀರಿ. ಹಾಯ್ ಸುಮಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿನಕ್ಕೆ. ಒಣಸಾಂಡೆ ದಾದ ಸ್ಪೆಷಲ್ ಪಾಂಡವ ಇನ್ನ ಪುರ ಆಡತೆ ಇಂದು ಆತನತೆ ಮೌನ ಪುರ ಆಡತ ಫುಲ್ಲು ಕೇಂದ್ರ ನೆನ್ಪೇಜಿ ಇರ್ಬೇಕ ತಿಕ್ಕದಿ ನಿಜ್ಜತೈತೆ ಲೈವ್ ತಿಕ್ಕೊಂದಿಜ್ಜಿರ್ನ. ಕೋರಿ ಗಜಿಪುವ ವೆರಿ ಗುಡ್. ದಾಲ ಆತಜಿ ಆತಜ ಆತ್ಮನ ಆತನದೆ ಕಜಿಪು ದಾದ ಕಜಿಪು ಬೆಂಡೆಕಾಯಿ ಉಪ್ಪು ಕರಿ ಮನಸ್ಸು ಮಲ್ತಿಜಿ ನನ್ನ ಮನ್ಪೊಡುತ್ತೆ ಇತ್ತರದ್ದು ಬಂಜಿ ಗಟ್ಟಿತ್ತು ನಂಚೆ ಉಂತುಜಿ ಅನ್ನತ್ತೆ ನನ್ನ ಚೂರು ಏನು ಮಾಡ್ದೆ ನಾನು ಉಣ್ಪಿನಿ ರಡ್ ಈ ಕಡೆ ಒಂದು ದೋಸೆ ತಿಂದೆ ದಪ್ಪದ ಅಂಚದು ಬಂಜಿ ಗಟ್ಟಿತ್ತು. ಅವು ಇಪ್ಪಡ ಅಲ್ಪ ಹೌದಾ? ಗೀತೆ ಲೈವ್ ಮಂತೊಂದಿದ್ದಾರ ಬರ ಮುಗಿತು ಬಿಡ್ಲಿ ಬೊಕ್ಕ ವೀಡಿಯೋ ಪಾಡೊಂದು ಪ್ಲೇಂಚಿ ವಾಚ್ ಅವ್ರು ಲೆಸ್ ಆವನುಲ್ಲ ದಿನ ಪೋಯ್ಲ ಕಾಪುಂಡು ಬಣ್ಣ 355 ದಿನ ತಾನೆ ಬರ್ಪಿನತೆ ನನ್ಪೋರ. ಓಕೆ ಓಕೆ ಆ ಒಂದು ಇಜ್ಜ ಏನಾಯ್ತು ತೂಕ ಹೆಂಗೆ ಐಡಿಯಾ ತಿಕ್ಕೋಣ ಅಂದ ಎಂಜಿನ ವೀಡಿಯೋ ಮಂತ್ ಪಾಡ್ರೆ ಆಪಣ ತೂಪ ಎಲ್ಲಿಯ ಈಗ ಶಾರ್ಟ್ಸ್ ಮಂತ್ ಪಾಡುವೆ ಓಲುಪುಂಡು ಗೊತ್ತು ನೀರು ಡೆಸ್ಕ್ ಯೂಟ್ಯೂಬ್ಡು ಮೊಬೈಲ್ಡು ವೈಟಿ ಸ್ಟುಡಿಯೋ ಓಪನ್ ಅನ್ಪೋಡು ಡೆಸ್ಕ್ ಟಾಪ್ ಸೈಟ್ ಓಪನ್ ಅನ್ಪೋಡು ಐದು ಬೊಕ್ಕ ಇದು ಕಮ್ಯುನಿಟಿಗೆ ಬೋರ್ಡ್ ಅನ್ ಕಮ್ಯುನಿಟಿಡ ಓಲಾ ಉಂಡು ಸೆಟ್ಟಿಂಗ್ಸ್ ಬೋರ್ಡು ಸೆಟ್ಟಿಂಗ್ಸ್ ಹೋದು ಕಮ್ಯುನಿಟಿ ಮೋಡ್ರೇಷನ್ ಒಂದುಂಡು ಅವಳು ಅವಳೊಂದು ಹಿಡನ್ ಯೂಸರ್ ಬಂದು ತಿಕ್ಕೊಂಡಿರಿಗೆ ಹಿಡನ್ ಯೂಸರ್ ಪಂಡದು ಅವೇ ನೀರು ಯಾನೀರ ಮನ್ ತೋಚ್ಪಾವೆ ಶಾರ್ಟ್ಸ್ ಆಪಣ ತೂಪೇರೆ ಮನ್ ತೋಚ್ಪಾವೆ ಬಕ್ಕವೆ ವಾಟ್ಸಪ್ ಪಾಡು ಒಂದೇಟು ಪಾಡುವೆ ಮೊಬೈಲ್ಡು ಮಂತ್ ತೋಚ್ಪಾರೆ ಆಪಣ ತೂಪೇನು ವೀಡಿಯೋ ಮಂತ್ ಪಾಡುವೆ ಶಾರ್ಟ್ಸ್ ಮೂಜಿ ದಿನಟ್ಟು ಇರ್ನು ತೆಲ್ಪ ಲೆಸ್ ಅಂಡು ಓ ಅಂದೆ ಸುಮಕ್ಕ ಹಾಯ್ ಪಣದುಲ್ಲೇರು ಅವು ಅಂಚಿನ ವರಾಣಿ ಲೆಸ್ ಆಪಿನ ಪಂಡ ಎಂಚೆ ಗೊತ್ತುನೆ
వైటీ స్టూడియో పోడు, వైటీ స్టూడియో పోదు, సెట్టింగ్స్ పోలే. ಸೆಟ್ಟಿಂಗ್ಸ್ ಪೋದು ಕಮ್ಯುನಿಟಿ ಇಂದುಂಡು ಎಡೆ ಪೋಲೆ, ಕಮ್ಯುನಿಟಿ ಮೋಡರೇಷನ್ ಎಂಚದನ ಉಂಡು. ಓಹೋ ಆಹಾ ಲಾ 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 ಲಾ. ಐದು ಬೊಕ್ಕ ಕಮ್ಯುನಿಟಿ ಮೋಡರೇಷನ್ ತಿಕ್ಕಂಡ ಅವೇನು ಕ್ಲಿಕ್ ಮಾಡ್ತದೆ, ಓಪನ್ ಮಾಡ್ತದೆ, ತೂಲೆ ಆಯ್ತು ನಿತ್ಯ ತಿರ್ತ ಬೋಲೆ ಅವಳು ಒಂಜೆಟ್ ಹಿಡನ್ ಒಂದು ಒಂಜಿ ಬಾಕ್ಸ್ ಉಂಡು, ಹಿಡ್ಡನ್ ಪಂಡದು ಐಟಿ ಏರ್ನಂಡಲ ಪುದರ್ ಉಂಡ ತೂಲೆ. ಹಿಡ್ಡನ್ ಓಕೆ, ಹಿಡ್ಡಂದು ಎಡ್ದಾಲಜ್ಜ ಇಜ್ಜಿಂದಂಡ ಓಕೆ ಸರಿ ಉಂಡು ಒಂದು ಲೆಕ್ಕ. ಐಟಿ ಏರ್ನಂಡಲ ಐದು ಮಂದಡ ಐತವಲೆ ಉಪ್ಪುಂಡು, ಆ ಪುದರ್ ಉಪ್ಪುಂಡು ಅವೇನು ತೆಪ್ಪಲೆ ಡಿಲೀಟ್ ಮನ್ಪ್ಲೆ ಬೊಕ್ಕ ಸೇವ್ ಕೊರ್ಲೆ. ಒಂಜಿ ವೇಳೆ ಏರ್ನೆಲ್ಲ ಪುದರ್ ಇತ್ತಂಡ ಅರ್ನ ಅಚ್ಚು ವ್ಲಾಗ್ಸ್ ಒಂದು ಇತ್ತಂದಂಡ ಅವೇನು ಡಿಲೀಟ್ ಮನ್ಪ್ಲೆ ಬೊಕ್ಕ ಸೇವ್ ಕೊರ್ಲೆ. ಸುಮಕ್ಕ ಓಕೆ ಪಣದಲ್ಲೇರಿ. ಸುಮಕ್ಕ ಒಂಜಿ ವೀಡಿಯೋ ಬಾರ್ದೆ, ಎರಡು ಡಾಟಾ ಒಪ್ಪಂದ ಆತು ಮಲ್ಲ ವೀಡಿಯೋ ಪುರ್ಸತ್ತಿತ್ತನ ತೂಲೆ ಇಜಿನ ಮಲ್ಲೆಚ್ಚಿ, ಡಾಟಾ ಎತ್ತನ ತೂಲೆ ಇಜಿನ ಮಲ್ಲೆಚ್ಚಿ. ಓಕೆ ತೂಪೆ ತಿರುಗುತ್ತದೆಯಾ ನನ್ನದ ನಿಮ್ದ? ಲಲಲಲಲಲಲ. 12 kg ರೈಸ್ನ ಪುಲಾವ್. ತಿರುಗುತ್ತೆ, ಎಂಥದ್ದು ತಿರುಗುತ್ತೆ? ನಮ್ಮದು ಚಾನಲ್ ತಿರುಗುತ್ತಾ, ನಿಮ್ಮದು ಚಾನಲ್ ತಿರುಗುತ್ತಾ? ಓಕೆ ಬರ 0 ಆಯರು ಅಂತ ಬಲೆ ನಿಕ್ರಿ ಅಂದ್ರೆ ಡೋನಸ್ ಅನ್ಕಡೆ ಜಾಸ್ತಿ ಜಿರಟ್ಟಿ ಆಗುಸಿ ಇದನ್ನ ಗೊತ್ತಿಲ್ಲ ನನಗೆ ಇದನ್ನ ಕೂಡ ಕೂತಿಲ್ಲ.
ಓಯ್ ಎಲ್ಲ ಇದ್ದೀರಿ ಮರ ಯಾರಿಲ್ಲವೇ, ಎಲ್ಲಿ ಹೋದ್ರು ಎಲ್ಲರೂ? ದ್ರೌಪದಿ ಇನ್ನೊಂದು ಪಾಂಡವರ ಗುರಿ ಯಾರು ಅಂತ ಹೇಳಿದ್ದೆ, ನಾನು ಕೇಳಿದ್ದೆ, ಯಾರು ಹೇಳಿಲ್ವಾ? ಚಾನೆಲ್ ಇಡು ದೆಪ್ಪರೆ ಆಪುಜಿ ಉಂಡಾ ಅವು ಉಂಡಾ ಅರ್ನ ಐಡಿಡ್ ಉಂಡಾವು ಪುದರ್ ಆಪುಂಡು ಅವು ಅಲ್ಪ ಐತ ಕೈತಲ್ಲ ಕ್ರಾಸ್ ಉಂಡತೆ ಆ ಕ್ರಾಸ್ ಕ್ಲಿಕ್ ಮಾಡ್ಬೋಡು, ಕ್ರಾಸ್ ಪೋಪುಂಡು ಕಟ್ ಆಪುಂಡು ಬಕ್ಕ ಸೇವ್ ಕೊರಡಿರಿ ಇದು ನಂಚೆನಿಪುಡು ಇರ ಒಂದು ಡೆಸ್ಕ್ ಟಾಪ್ ಸೈಟ್ ಓಪನ್ ಅನ್ಪೊಡಿ, ಮೊಬೈಲ್ ಏಪಲ್ಲ ಓಪನ್ ಮಾಡ್ಬಿಡ್ತದೆ ಸ್ಟುಡಿಯೋ ಡೆಸ್ಕ್ ಟಾಪ್ ಸೈಟ್ ಓಪನ್ ಅನ್ಪಿ ಅಪ್ಪಗೆ ಕ್ಲಿಯರ್ ತಿಕ್ಕೊಂಡು ಮೊಬೈಲ್ ಕಂಪ್ಯೂಟರ್ದಲ್ಲ ಕಂಡು ತಿಕ್ಕೊಂಡು ಹಾಂ ಇರ ಐಕೆ ಎನ್ನ ವೀಡಿಯೋ ಪುರ ತೂಪು ಜಾರು ತೂಲೆ ಸರಿ ಅಪ್ಪ ಗೊತ್ತಾಗ್ಲಿರೆ ಒಂದೊಂದು ವಿಷಯ ಪುರ ಎಂಕು ವ್ಯೂಸ್ ಆಪುನು ಸತ್ಯ ಆಂಡಲ ಒಂಜಿ ಇರೆಗ್ಲ ವಿಷಯ ಗೊತ್ತಾಪುನು ತೂಲೆ ರಾಕೇಶ್ ಕುಮಾರ್ ಬತ್ತೀರು. ಹಾಯ್ ರಾಕೇಶ್ ಕುಮಾರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಸುಮಾ ಆಂಟಿ ಪಣದುಲ್ಲೇರು, ಸುಮಾ ಅಕ್ಕ ಪೋಯಿರ ಅಂದ್ ಮಾರ್ರೆ. ವೆಲ್ಕಮ್ ಟು ಲೈವ್ ರಾಕೇಶ್ ಅಣ್ಣ, ಎಂಚ ಉಳ್ಳಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಲ್ಪದಾರು ಊರಲ್ಪ ದಾದ ಬಂತೊಂದುಲ್ಲಾರು. ಕನ್ನಡವಾ? ಕನ್ನಡ? ಹಲೋ ಸರ್ ಪಣದುಲ್ಲೇರು, ಸರ್ ಒಂದು ಪಣುಚ್ಚು ಮಾರ ಎಂಕ್ಲೇಕ್ ಮಾಸ್ಟತ್ತೇನು? ಯಾವ ಊರು ಬ್ರೋ ನಿಮ್ಮದು? ರಾಕೇಶ್ ರವರೇ, ಯಾವ ಊರು ನಿಮ್ಮದು? ಲೈಕ್ ಡನ್, ಥ್ಯಾಂಕ್ ಯು. ಹಾಗೆ ನಿಮ್ಮದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ? ಊಟ ಆಯಿತಾ? ಏನು ಸ್ಪೆಷಲ್? ಇಂದೇ ಇದು ಮೊಬೈಲ್ಡ್ ಗೂಗಲ್ ಪೋಲೆ ಗೂಗಲ್ಡ್ ಯೂಟ್ಯೂಬ್ ಸ್ಟುಡಿಯೋನು ಸರ್ಚ್ ಮಾಡ್ಪ್ಲೆ ಅವು ಬರ್ಪುಂಡತೆ ಅಲ್ಪ ಮೂಜಿ ಬಟನ್ ಒತ್ತುದು ಡೆಸ್ಕ್ ಟಾಪ್ ಸೈಟ್ ಅನ್ನು ಕ್ಲಿಕ್ ಮಾಡ್ಪ್ಲೆ. ಡೆಸ್ಕ್ ಟಾಪ್ ಸೈಟ್ ಶಿವಮೊಗ್ಗವಾ? ಓಕೆ ಓಕೆ ಓಕೆ. ಏನು ಮಾಡ್ತಿದ್ದೀರಾ? ಬಿಸ್ನೆಸ್ ಮಾಡ್ತಿದ್ದೀರಾ? ವರ್ಕ್ ಮಾಡ್ತಿದ್ದೀರಾ? ಸ್ಟೂಡೆಂಟಾ? ಎಗ್ ರೈಸ್ ಸಾರು ನಿಮ್ಮದು. ನಮಗೆ ಬೆಂಡಿಕಾಯಿ ರಸ ಮತ್ತು ರೈಸ್ ಇತ್ತು ಬ್ರೋ. ಚಾನೆಲ್ ಉಂಟಾ ನಿಮ್ಮದು? ವರ್ಕ್ ಮಾಡ್ತಿದ್ದೀರಾ? ಓಕೆ ಓಕೆ. ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಆಯಿತಾ? ಎನ್ನ ಆ್ಯಪ್ ಡೌನ್ಲೋಡ್ ಮಲ್ದೆ ಓ ಇರೆಗೆ ಆ್ಯಪ್ಡ್ ಪೂರ ಅದು ತಿಕ್ಕುಜಿ ಒರಾರ ಐಟ್ ಅಂಚೆ ಬರ್ಪುಜವು ಇರು ಗೂಗಲ್ಗೆ ಪೋಡು ಅಲ್ಪ ಚೆಕ್ ಮಾಡ್ಪ್ಲೆ ಅಪ್ಪ ಬರ್ಪುಂಡು ಇರೆಗೆ ಗೂಗಲ್ ಪೋದು ಯೂಟ್ಯೂಬ್ ಸ್ಟುಡಿಯೋನ್ ಪಾಡ್ಲೆ www.youtube ಸ್ಟುಡಿಯೋನ್ ಪಾಡ್ಲೆ ಅವು ಬರ್ಪುಂಡು ಅಲ್ಪ ಮೂಜಿ ಬಟನ್ ಉಪ್ಪುಂಡು ಒಂಜಿ ರೈಟ್ ಸೈಡ್ ಅವೇನು ಕ್ಲಿಕ್ ಮಾಡ್ಪ್ಲೆ ಅಪ್ಪ ಒಂಚೂರು ಕೆಲವು ಬರ್ಪುಂಡು ಅದನ್ನ ಲೈಟ್ ಡೆಸ್ಕ್ ಟಾಪ್ ಸೈಟ್ ಉಂಡ ತೂಲೆ ಅಪ್ಪಗಿರೆ ಕಂಪ್ಯೂಟರ್ದಲ್ಲ ಕಾನೇ ಓಪನ್ ಆಪುಂಡು ಒಂಜಿ ವೇಳೆ ಇರೆಗೆ ಯೂಟ್ಯೂಬ್ ಸ್ಟುಡಿಯೋಡೆ ಪವರ್ ಆಪುಂಡ ಪೋದು ತೂಲೆ ಎನ್ನ ಎಂಕ್ ಬತ್ತಿಜಿ ಅಂತ ತೂಯ ಟ್ರೈ ಮಂತೆ ಅವು ಆಪುಜಿ. ಅವರೇ ಡೈರೆಕ್ಟ್ ಸೆಟ್ಟಿಂಗ್ ಪವರ್ ಆಪುಜಿ ಅಲ್ಪ ಇರೆಗೆ.
ಭೀಮ್ರಾವ್ ಬರ್ತೀರ. ಹಾಯ್ ಭೀಮ್ರಾವ್, ವೆಲ್ಕಮ್ ಟು ಲೈವ್ ಎಂತ ಹೇಳರು. ಥ್ಯಾಂಕ್ ಯು ಸೋ ಮಚ್. ಒಣಸಾಡೆ ದಾದೆ ಸ್ಪೆಷಲ್. ಓಕೆ ಬಂದಿಲ್ಲ ರಾಕೇಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಬ್ರೋ. ಶಾರ್ಟ್ ವಿಡಿಯೋ ಆಪುಜಿ ಬಂದಿಲ್ಲ ಆಪುಜಿ ಶಾರ್ಟ್ ವಿಡಿಯೋ ಮಂತ್ ಪಾಡುವೇನು ಬೊಕ್ಕ ತೂಪಾವೆ ತೊಚ್ಪಾವೆ ಬೊಕ್ಕ ಮಂತ್ ಪಾಡುವೇನು ಆಂಡ ಲೈಕ್ ಡನ್ ಬಂದಿಲ್ಲೇರು ಇತ್ತ ಮನ್ಪರ ಆಪುಜಿ ಅವು ಮೈಲಾರಿ ಬರ್ತೀರು. ಹಾಯ್ ಮೈಲಾರಿ, ಹಾಯ್ ಮೈಲಾರಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಭಾರಿ ಅಪರೂಪ ಆಗಿದ್ದೀರಾ ಮಾರೆ, ಮೊದಲು ಬರ್ತಿದ್ರಲ್ಲ ನೀವು. ಹೌದು, ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ? ಮತ್ತೆ ಏನು ವಿಶೇಷ? ಭಾರಿ ಅಪರೂಪ ಆಗಿದ್ದೀರಾ, ತುಂಬ ದಿವಸ ಆಯಿತು. ಮೋನೋ ಆಗೋದಕ್ಕಿಂತ ಮುಂಚೆ ಬರ್ತಿದ್ರಿ ನೀವು, ಈಗ ಬರ್ತಿಲ್ಲ, ತುಂಬ 3-4 ತಿಂಗಳಾಯ್ತಾ ಅಂತ. ಬೊಕ್ಕ ಮಲ್ಪಳೆ. ಹಾಂ ಓಕೆ ಓಕೆ, ಬೊಕ್ಕ ಮಲ್ತು ಪಾಡುವೇನು. ಯಶವಂತ್ ಬರ್ತೀರಿ. ಹಾಯ್ ಯಶವಂತ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಊಟ ಆಯ್ತಾ ನಿಮ್ದೆಲ್ಲರದು? ಏನು ವಿಶೇಷ ಮತ್ತೆ? ಯಶವಂತ್ ಯಾವ ಊರು ನಿಮ್ಮದು? ಯೋ ಮೊನ್ನೆ ಹೇಳಿದ್ದೀನಿ. ಮೊನ್ನೆ ಬಂದಿದ್ರಾ ನೀವು? ಓಕೆ ಓಕೆ ಓಕೆ, ನಾನು ಹುಡುಕ್ತೇನೆ ಆಯಿತಾ. ಮೊನ್ನೆ ಮೊನ್ನೆದಿಲ್ಲ ಮಾರ್ರೆ, ತೊಂದರೆ ಇಲ್ಲ. ಕನ್ನಡದವರಲ್ಲ, ತೊಂದರೆ ಇಲ್ಲ. ಕರ್ನಾಟಕದವರಲ್ಲ, ನೋ ಪ್ರಾಬ್ಲಮ್ ಆಯಿತಾ. ನಾನು ಹೊಸಬ್ರ ಅಂತ ಅನಿಸ್ಕೊಂಡೆ. ಮೈಲಾರಿ ಅವರು ಹಿಂಗೆ ಹಿಂಗೆ ಹೀಗೆ ಮಾಡ್ತಾ ಇದ್ದಾರೆ. ಯಾರೆಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತು ಹೇಗಿದ್ದೀರಿ? ಊಟ ಆಯ್ತಾ ನಿಮ್ಮದು? ಕ್ವೆಶ್ಚನು ನಾನು ನಿಲ್ಲಿಸಿದೆ ಮಾರ್ಯಾರೆ. ಪಾಂಡವರ ಗುರುವಿನ ಹೆಸರೇನು? ಇವತ್ತು ಮಹಾಭಾರತದ ಪ್ರಶ್ನೆಗಳು 100 ಪ್ರಶ್ನೆಗಳು, ಅದರಲ್ಲಿ 16 ಪ್ರಶ್ನೆ ಆಯಿತು, ಇನ್ನು ಬಾಕಿ ಇದ್ದುಂಟು. ಸೊ ಪಾಂಡವರ ಗುರು ಯಾರು? ಮೈಲಾರಿ ಅವ್ರು ನಗಾಡ್ತಾ ಇದ್ದಾರೆ ಮಾರೆ, ಯಾಕೆ? ಪಾಂಡವರ ಗುರು ಯಾರು? ಪಾಂಡವರ ಗುರು ಯಾರು? ಅದಲ್ಲ ರಾಜಕೀಯದ ಹೆಸರು ತೆಗಿಬೇಡು ಬಾರ, ಹೆಸರು ಎದುರಿಗೆ ಆಗ್ತದೆ ನನಗೆ. ದ್ರೋಣಾಚಾರ್ಯ ಅಂತಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಯಶವಂತನವರು. ಕರ್ಣನ ಗುರು ಯಾರು? ಪರಶುರಾಮ ಅಂತಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಚಿಕ್ಕಪ್ಪನವರು ಬಂದಿದ್ದಾರೆ. ಆಯ್ ಚಿಕ್ಕಪ್ಪನವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಗಾಂಧಾರಿಯ ಪತಿಯ ಹೆಸರೇನು? ರಾಜಕೀಯದಲ್ಲ, ನನ್ನ ಫ್ರೆಂಡ್ ಸಿದ್ದರಾಮಯ್ಯ. ನಮ್ಮೂರಲ್ಲಿ ಒಬ್ಬರು ಫ್ರೆಂಡ್ ಇದ್ದಾರೆ. ಹೌದಾ? ಓಕೆ 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 ಓಕೆ, ಹಾಗಾದರೆ ತೊಂದರೆ ಇಲ್ಲ. ಬನ್ನಿ ಜನರೇ ಅಂತಿದ್ದಾರೆ. ಹೌದು, ಬನ್ನಿ ಜನರೇ. ಧೃತರಾಷ್ಟ್ರ ಸರಿಯಾದ ಉತ್ತರ. ಓಕೆ. ದುರ್ಯೋಧನನ ಇನ್ನೊಂದು ಹೆಸರೇನು? ಯಶವಂತ್ ಯುಧಿಷ್ಠಿರ ಅಂತೀರ? ತಪ್ಪು, ಯುಧಿಷ್ಠಿರ ಅಲ್ಲ. ಗಾಂಧಾರಿಯ ಪತಿ ಹೆಸರು ಧೃತರಾಷ್ಟ್ರ. ದುರ್ಯೋಧನನ ಇನ್ನೊಂದು ಹೆಸರೇನು? ಸುಯೋಧನ. ಕರೆಯಾದ ಉತ್ತರ. ಓಕೆ.
ಕರ್ಣನ ತಾಯಿಯ ಹೆಸರೇನು? ರಾಧೆ ತಪ್ಪು. ಸುಯೋಧನ, ಸುಯೋಧನ ಅದು ಸರಿ ಸರಿ. ಅವಾಣಿ, ಕರ್ಣನ ತಾಯಿಯ ಹೆಸರೇನು? ರಾಧೆಯ? ಅವೇರಿ ರಾಧೆ ಮೂಲ ಬೇತೆ ಉತ್ತರುಂಡು. ಗಾಂಧಾರಿ ತಪ್ಪು. ಗಾಂಧಾರಿ ಅಲ್ಲ. ಹೇಳಿ ದಯವಿಟ್ಟು ನೀವೇ. ಕುಂತಿ, ಕುಂತಿ ಕುಂತಿ. ಕುಂತಿ ಸಾಕು ತಾಯಿ. ಅದು ಗೊತ್ತಿಲ್ಲ, ಅದು ಕಷ್ಟ. ಇದು ನಮ್ಮ ಇದರಲ್ಲಿ ಕಂಪ್ಯೂಟರಲ್ಲಿ ಏನು ಹೇಳ್ತದೆ ಅಷ್ಟೇ, ಅದೇ. ಅದರ ವಿರುದ್ಧವಾಗಿ ಹೋಗ್ಲಿಕ್ಕೆ ನನಗಾಗೋದಿಲ್ಲ. ಕಂಪ್ಯೂಟರ್ ಲಾಕ್ ಕಿಯೇಜೆ ಹಾಗೆ. ಕರ್ಣನ ತಂದೆ ಹೆಸರೇನು? ನಮಗೆ ತಾಯಿಯಲ್ಲಿ ಜಗಳ ಬೇಡ, ಇನ್ನು ತಂದೆ ಹೆಸರು ಹೇಳಿ ಹೋಗ. ಓಕೆ. ಸೂರ್ಯನಾರಾಯಣ, ಸೂರ್ಯ ಕರೆಕ್ಟ್. ಸೂರ್ಯದೇವ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಆನ್ಸರ್, ಕರೆಕ್ಟ್ ಉತ್ತರ ಕೊಟ್ಟಿದ್ರೆ ಅನ್ನೆ ಬತ್ತೀರ. ಹಾಯ್ ಅನ್ನು ಬ್ರೋ, ವೆಲ್ಕಮ್ ಟು ಲೈವ್. ಬಾರಿ ದಿನಾಡಿ ಬರಂದೆ ಪರಿಯಾರೆ ಬ್ರೋ ಕೇನಂದ್ರೆ ನಾ ಪರ್ದಾತನಿ ಪರ್ದಲಾತನು ತಿಂದಲಾಂಡು ಈರು ಪರಿಯಾರೆ ಅವಳು 7 ಗಂಟೆ ಏನತ್ತೆ ಪರ್ದ ಆದುಪ್ಪಿ ತೋರ್ತದೆ. ಭೀಷ್ಮ ಬಣ್ಣದಲ್ಲಿ ತಪ್ಪು ಬೊಕ್ಕ ಎಂಚ ಉಳ್ಳರಿಗೆ ಎಂಕ್ಲು ಹುಷಾರುಳ್ಳೆ ಈರೆಂಚ ಉಳ್ಳಾರು ಮಸ್ತ್ ದಿನಾಡಿ ಕೋಡೆ ಎಣ್ಣಿನಿ ಮಾರೆ ಮುರಾಣಿದ ಲೈವ್ಡ್ ಅನ್ನೆ ಬರ್ಪುಜಿರತ ಅಂದ್ ಬೈಜಿರತ ಅಂದ್ ಎಂಕ್ಲು ಸೌಖ್ಯ ಈರೆಂಚ ಉಳ್ಳಾರು ಏಳು ಆಯ್ನಿ ಚಾಪರೋಡು ಅನ್ನಂದಿ ಯಶವಂತ ಕನ್ನಡ ವನದಲ್ಲಿರ ಕನ್ನಡ ಹೌದು ಅದು ಕನ್ನಡ ಕನ್ನಡ ಅವರು ಊರಿನವರಲ್ಲ. ಸ್ವಲ್ಪ ತುಳು ಮಾತಾಡಬೇಕಾಗತ್ರ ಅವ್ರ ಹತ್ರ. ಅವರಿಗೆ ಕನ್ನಡ ಬರ್ತದೆ. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆಯಿತು? ಒಂತೆ ಬಿಸಿ ಬ್ರೋ ಅಂದೆ. ಓಕೆ ಓಕೆ ಮಲ್ಲಜ್ಜಿ ಇಂಚನೆ ಕೇಳ್ಯಾವೆ. ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೆಯಿತು? ಮಕ್ಕಳೇ ಪ್ರಶ್ನೆ ಬೋರ್ಡ್ಗೆ ಎಂಚ ಪ್ರಶ್ನೆಗೇನು? 18 ದಿವಸ ಕರೆಕ್ಟ್. ಕುರುಕ್ಷೇತ್ರ ಯುದ್ಧದ ಸಾರಥಿ ಯಾರು? ಕುರುಕ್ಷೇತ್ರ ಯುದ್ಧದ ಸಾರಥಿ ಯಾರು? ಕೃಷ್ಣ ಅಂತಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಮ್ಮ 420 ಚಿಕ್ಕಪ್ಪ ಮತ್ತು ಯಶವಂತರವರು. ಅರ್ಜುನನ ಧನುಸ್ಸಿನ ಹೆಸರೇನು? ಅರ್ಜುನನ ಧನುಸ್ಸಿನ ಹೆಸರೇನು? ಅರ್ಜುನನ ಧನುಸ್ಸಿನ ಹೆಸರೇನು? ಯಾರೆಲ್ಲ ಡಬಲ್ ಟ್ಯಾಪ್ ಮಾಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ. ಧನ್ಯವಾದಗಳು.
ಓಹೋ ಲಾಲ ಅನುಬ್ರ ಒಂಜಿ ವಿಡಿಯೋ ಪಾಡ್ದೆ ಮಲ್ಲ ಟೈಮ್ ಇತ್ತನ ತೂಲೆ ಬೊಕ್ಕ ಮೀನ್ ಫ್ರೀ ಉಪ್ಪನಾಗ ಆತನ ಜೆಪ್ಪುನಾಗ ಬ್ರ ಹರೀಶ್ ಶಿವಮೊಗ್ಗ ಬತ್ತೇರು ಹಾಯ್ ಹರೀಶ್ ಶಿವಮ್ ವೆಲ್ಕಮ್ ಟು ಲೈವ್ ರೌಡಿಸಂ ಸಾಹೇಬ್ರು ಬಂಡಾಸುರ ರೌಡಿಸಂ ಸಾಹೇಬ್ರು ಸುಬ್ರಹ್ಮಣ್ಯ ಸ್ವಾಮಿ ರೌಡಿಸಂ ಸಾಹೇಬ್ರು ಕುಮಾರಿ ದೇವಿ ಅಂತಿದ್ದಾರೆ ಏನ್ರಿ ಅದು ಏನಾಯ್ತು ಮಲ್ಲಿಕಕ್ಕ ಬತ್ತೇರು ಹಾಯ್ ಮಲ್ಲಿಕಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಳೆ ಆರೋಗ್ಯ ಬ್ರೆಂಚ ಉಂಡು ಒಣಸಾಂಡೆ ದಾದೆ ಸ್ಪೆಷಲ್ ಅಂಚನೆ ಪುರ್ಸೋತಿತ್ತು ನಾ ಎಂಕಲೊಂಜಿ ಸತ್ಯನಾರಾಯಣ ಪೂಜೆದ ವಿಡಿಯೋ ಮಾಡ್ದ ಮಲ್ಲ ವಿಡಿಯೋ 5 ನಿಮಿಷದ ಏತ ಆಪುಂಡು ಆತ ತೂಲೆ ತೂಪೆಯಾನ್ ವಿಡಿಯೋ ಚಿಕ್ಕಪ್ಪ ಓಕೆ ಥ್ಯಾಂಕ್ಸ್ ಆಯ್ ದಾದೆ ಸ್ಪೆಷಲ್ ಇನಿ ಎಂಕ ಬೆಂಡಿಕಾಯಿ ಉಪ್ಪುಗರಿಲ್ಲ ರೈಸ್ಲ ಕೋಡೆ ಪೂಜೆದವಳು ವನಸ್ಪುರ ಇತ್ತನ ಗಮ್ಮತ್ ಒಕ್ಕ ಮಧ್ಯಾಹ್ನ ನೇಯ್ಚೋರು ತಿಂಡೆ ಕೋರಿ ನೇಯ್ಚೋರು ರೌಡಿ ಸಾಹೇಬ್ರು ಬಂಡಾಸುರ ಮತ್ತೆ ಮಲ್ಲಿಕಾ ಅಕ್ಕ ಓಕೆ ಬಣ್ಣದಲ್ಲಿರು ಓ ಅಂದೇ ಬಣ್ಣದಲ್ಲಿರು ಯಾಸ್ ಎಂಕ್ಲೆ ನನ್ನ ಮೂಜುವಾರ ಸತ್ಯನಾರಾಯಣ ಪೂಜೆ ಉಂಡಿ ಕೋಡೆ ಒಂಜಿ ಸತ್ಯನಾರಾಯಣ ಪೂಜೆ ಆಂಡು ನನ್ನ ಎಲ್ಲೊಂಜಿ ಐತಾರೊಂಜಿ ಉಂಡು ಬೊಕ್ಕೊಂಜಿ ಐತಾರೊಂಜಿ ಉಂಡು ಮೂಜಿ ಐತಾರುಂಡು ವಿಡಿಯೋ ಬಂತು ಪಾಡುವೆ ತೂಪಿನ ತೂಪೇರು ಅದೇ ಯಶ್ ಬ್ರೋ ಬತ್ತೀರು ನಮಸ್ಕಾರ ಪಣ್ಣದಿಲ್ಲರು ಹಾಯ್ ಯಶ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ವನಸಾಂಡೆ ದಾದೆ ಸ್ಪೆಷಲ್ ಬೊಕ್ಕ ಪುರ್ಸೋತಿತ್ತು ನಂಗೆ ಮಲ್ಲ ವಿಡಿಯೋ ಪಾಡ್ದ ತೂತು ಸಪೋರ್ಟ್ ಮಾಡ್ಪ್ಲೆ ಧನ್ಯವಾದಗಳು ತೂಯಿನಾಗಳು ಪೂರ ಕಾಮೆಂಟ್ಲ ಪಾಡ್ಲೆ ತೂಯ ಪಾಂಡದು ಅಂತೆ ಬೋರ ಅವನಿಗೆ ಪೂಜೆ ಹತ್ತ ಪಾಂಡದು ಅಂಡಲ್ಲ ಅಂತ ಹೋಯ್ತು ತೂಲೆ ಅಂತೆ ಏನು ಫ್ರೀ ಉಪ್ಪರ ಫುಲ್ಲು ಚಾಲೋದು ಇದು ಬಿಡಲಿ ನಿಶು ಕೀರ್ತಿ ಬರ್ತೀರಿ ಹಲೋ ಬಣ್ಣದಲ್ಲಿ ಹಾಯ್ ನಿಶು ಕೀರ್ತಿ ವೆಲ್ಕಮ್ ಟು ಲೈವ್ ಯಾವರು ನಿಮ್ಮದು ಫಸ್ಟ್ ಟೈಮ್ ಲೈವ್ಗೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಂಗಳೂರು ಅವರು ಕರ್ನಾಟಕ ಊಟ ಆಯಿತಾ ಊಟ ಆಯಿತು ಸಿಸ್ಟರ್ ನಿಮ್ದು ಆಯಿತಾ ಊಟ ಏನು ಸ್ಪೆಷಲ್ ಇತ್ತು ನಮಗೆ ರೈಸ್ ಮತ್ತು ಬೆಂಡಿಕಾಯಿ ಉಪ್ಪುಗರಿ ಇತ್ತು ವನಸಾಂಡು ಬ್ರೋ ಇರ್ನಾಡೆ ಬೇರೆ ಪ್ರಶ್ನೆ ಕೇಳಿ ಅಲ್ಲ ಕೇಳ್ತಾ ಇದ್ದೇನೆ ಉತ್ತರ ಕೊಟ್ರ ನೀವು ಅರ್ಜುನನ ಧನುಸ್ಸಿನ ಹೆಸರೇನು ರಷ್ಯಾದಿಂದ ಮಾತಾಡ್ತಿದ್ದೀರಾ ಓಕೆ ಮೊನ್ನೆ ಬಂದ್ರಲ್ಲ ನೀವು ಓಕೆ ಥ್ಯಾಂಕ್ ಯು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಆಯಿತಾ ಮತ್ತು ರಷ್ಯಾದಲ್ಲಿ ಕೂತ್ಕೊಂಡು ದೇವರ ಪೂಜೆ ಎಲ್ಲ ನೆನಪಾದರೆ ನೀವು ನೋಡ್ಬೋದು ನಮ್ಮ ವೀಡಿಯೋದಲ್ಲಿ ಉಂಟು ಇವತ್ತೊಂದು ವೀಡಿಯೋ ಹಾಕಿದ್ದೇವೆ ಅದನ್ನು ನೋಡಿ ಸಪೋರ್ಟ್ ಮಾಡಿ ಸರಿ ಯಾವತ್ತೇ ಬಣ್ಣದಲ್ಲಿರು ಸರಿ ಆಪುಂಡಿ ಪೋಡಿಚ್ಚಿ ಯಶಿ ಶೆಟ್ಟಿ ಗಾಂಡೀವ ಬಣ್ಣದಲ್ಲಿರು ಎಸ್ ಕರೆಕ್ಟ್ ಉತ್ತರ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮದು ಸ್ಯಾಂಡ್ವಿಚ್ ವಿತ್ ಚಾಕೊಲೇಟ್ ಮಿಲ್ಕ್ ಅಂತಿದ್ದಾರೆ ವೆರಿ ಗುಡ್ ಫಾರ್ ಈವ್ನಿಂಗ್ ಸ್ನ್ಯಾಕ್ಸ್ ಆರ್ ವಾಟ್ ನಿಶು ಕೀರ್ತಿ ನಮ್ಮದು ಬೆಂಡಿಕಾಯಿ ಉಪ್ಪುಗರಿ ಮತ್ತು ರೈಸ್ ಸಂಪದನ್ನೇ ಹಾಯ್ ಆನಂದುಲೇ ಭೀಷ್ಮನ ಇನ್ನೊಂದು ಹೆಸರೇನು ಮಂಜು ಶೆಟ್ಟಿ ಬರ್ತೀರಿ ಹಾಯ್ ಮಂಜು ಬ್ರೋ ವೆಲ್ಕಮ್ ಟು ಲೈವ್ ಎಂಚೋಲ್ಲರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀರಕ್ಕೆ ನಾನು ಒಂದು ಒಗಟು ಕೇಳ್ತೀನಿ ಸರ ಕೇಳಿ ಗೊತ್ತಿದ್ರೆ ಹೇಳ್ತೇವೆ ಇಲ್ಲಾಂದ್ರೆ ಇಲ್ಲ ನಿಶು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಿದ್ದಾರೆ ಹೌದಾ ಈಗ ಎಷ್ಟು ಗಂಟೆ ಆಯ್ತು ಅಲ್ಲಿ ರಷ್ಯಾದಲ್ಲಿ 5 6 ನನಗೆ ನೋಡ್ಬೋದು ಇಲ್ಲಿ ಆದರೆ ನೀವು ಹೇಳಿದರೆ ಒಂದು ಮೆಸೇಜ್ ಜಾಸ್ತಿ ಆಗ್ತದೆ ದೇವವ್ರತ ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಯಶ್ ಅವರು ಅನೀಶ್ ಅವರು ಬತ್ತರು ಹಾಯ್ ಅನೀಶ್ರವರೇ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಇರ್ನಂತ ಸಪೋರ್ಟ್ ಅಗತ್ಯ ಉಂಡು ಎಂಕ್ಲೆಗ್ ಒಂಜಿ ಮಲ್ಲ ವೀಡಿಯೋ ಬಾರ್ದ ಪುರ್ಸತ್ತಿತ್ತನ ತೂದು ಸಪೋರ್ಟ್ ಮಾಡ್ಪ್ಲೆ ವೈಫೈ ಪುರ ಇತ್ತಂದಂಡ ಭೀಷ್ಮನು ಯಾರ ಪುತ್ರ ಎಂಚ ಉಳ್ಳರು ಯಾರು ಹುಷಾರುಳ್ಳೆ 6-13 ನಮ್ಮ ಕಂಪ್ಯೂಟರ್ ಮಹಾರಾಜರು 7-13 ಅಂತಿದ್ದಾರೆ ವಿಶ್ವಾಸ್ ಗೌಡ ಬರ್ತೀರಿ ಹಾಯ್ ವಿಶ್ವಾಸ್ ಬ್ರೋ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ ಯಾರೆಲ್ಲ ಲೈಕ್ ಕೊಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ ಹಾಗೆಯೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಭೀಷ್ಮನ ತಂದೆಯ ಹೆಸರೇನು ಗಂಗಾ ಅಂತಿದ್ದಾರೆ ಈ ರೇಂಜಿನ ಚಾರ್ಜ್ ಬಿಡಿ ಓಪನ್ ಮಾಡಿ ಈ ಥರ ಅಂದತೆ
ಯಾನ್ ಕೇಳಂದಿನ ಪ್ರಶ್ನೆದ ಉತ್ತರ ಕೊರೊಂದಿಲ್ಲ ರೀ. ಭೀಷ್ಮನ ತಂದೆ ಹೆಸರೇನು ಗೆನ್ಯಾನ್? ಅಯ್ಯೋ ದೇವರೇ. 6:13 ಉಗ್ಗ ಉಂಡರ ಅವನಸಾಂಡಿ ಇಂಕ್ ರೈಸ್ ಬೊಕ್ಕ ಬೆಂಡಿಕಾಯಿ ಉಪ್ಪು ಕರಿ ಇರೇಗ್ದದು ಸ್ಪೆಷಲ್. ಶಂತನು ಬಣದುಲ್ಲೇರು ಕರೆಕ್ಟ್ ಆನ್ಸರ್ ಫ್ರಮ್ ರಷ್ಯಾ. ಶಂತನು ಇಸ್ ದ ರೈಟ್ ಆನ್ಸರ್. ಇತ್ತ ಬರ್ಪೆ ಭೀಷ್ಮನ ತಾಯಿ ಹೆಸರು ಆರ್ ಪಂದಾತನ್ ಗಂಗಾ ಅಂದೆ. ಹಲೋ ಬ್ರದರ್, ಲವ್ ಯು ಅಂತಿದ್ದಾರೆ ವಿಶ್ವಾಸ್ ಗೌಡರ್ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಯಶ್ ಶೆಟ್ಟಿ ಶಂತನು ಬಣದುಲ್ಲೇರು ಕರೆಕ್ಟ್ ಆನ್ಸರ್. ಭೀಷ್ಮನಿಗೆ ದೊರಕಿದ ವರ ಯಾವುದು? ಭೀಷ್ಮನಿಗೆ ದೊರಕಿದ ವರ ಯಾವುದು? ನಿಮ್ಮ ಪ್ರಶ್ನೆ ಬಂದಿಲ್ಲ ಬ್ರೋ, ನೋಡ್ತೇನೆ. ಅದು ಒಮ್ಮೊಮ್ಮೆ ಮಿಸ್ ಆಗ್ತದೆ. ಬಂದರೆ ಇಲ್ಲಿ ಸಿಗ್ತದೆ ಆಯಿತಾ. 10 ಕಾಲು ತಗಡು ಬುಗುಡಿ ಸತ್ತು ಮಲಗಿತ್ತು. 10 ಕಾಲು ತಗುಡು ಬುಗುಡಿ ಸತ್ತು ಮಲಗಿತ್ತು. 4 ಕಾಲು ಕಾಯ್ತಾ ಕಾಯ್ತಾ ಕೂತಿತ್ತು. 2 ಕಾಲು ಬಂದು ಒತ್ಕೊಂಡು ಹೋಯ್ತು. 1 ಪ್ರಶ್ನೆ 3 ಉತ್ತರ. ಒಬ್ಬ 10 ಕಾಲು ತಗಡು ಬುಗುಡಿ ಸತ್ತು ಮಲಗಿತ್ತು. 4 ಕಾಲು ಆಯಿತು ಕೂತಿತ್ತು. ಕಾಲು ಬಂದು ಒತ್ಕೊಂಡು ಹೋಯ್ತು. 1 ಪ್ರಶ್ನೆ 3. ಅವನ ಸಾವನ್ನು ಅವನೇ ಚೂಸ್ ಮಾಡಿಕೊಳ್ಳೋದು ಹೌದು. ಅದಕ್ಕೆ ಕನ್ನಡದಲ್ಲಿ ಇಚ್ಛಾ ಮರಣ ಅಂತಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ನಿಶು ಕೀರ್ತಿ ಅವರು. ಹಾಗೆಯೇ ಯಶ್ ಶೆಟ್ಟಿ ಅವರು ಸಹ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, ಧನ್ಯವಾದಗಳು. ದ್ರೋಣಾಚಾರ್ಯನ ಪುತ್ರನ ಹೆಸರೇನು? ದ್ರೋಣಾಚಾರ್ಯನ ಪುತ್ರನ ಹೆಸರೇನು? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಲೈವಿಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇಚ್ಛಾಮರಣ ಹೌದೌದು ಕರೆಕ್ಟ್. ಅವು ಎಂಗ್ಲೇ ಗೊತ್ತಾಂಡಿ ಇರು ಕೂಡ ಡಿಲೀಟ್ ಮಾಡ್ಕೊಡೋದು ಇಚ್ಚಿ. ಅಶ್ವತ್ಥಾಮ ಅಂತಿದ್ದಾರೆ ನಮ್ಮ ನಿಶು ಕೀರ್ತಿ ಅವರು. ಥ್ಯಾಂಕ್ ಯು ಸೋ ಮಚ್. ಸರಿಯಾದ ಉತ್ತರ ಕಾರ್ತಿಕ್ ಪುತ್ತೂರು ಬಂದರು. ಹಾಯ್ ಕಾರ್ತಿಕ್ ಪುತ್ತೂರು, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಏನು ಮಾಡ್ತಿದ್ದೀರಿ ಈಗ? ಮಂಜುನಾಥ, ಅದು ನಾವು ತಿಂತೀವಿ. ಕ್ಲೂ 2 ಸೆಕೆಂಡ್. ಅದು ನಾವು ತಿಂತೀವಿ. ಕೋಳಿಯ? ಕೋಳಿ ಅಲ್ಲ, ಆಡುವ. ಏನಾಯ್ತು ಬ್ರೋ? 31-126 ಕಾರ್ತಿಕ್ ಬ್ರೋ ಏನಾಯ್ತು? ಅಶ್ವತ್ಥಾಮ, ಅದು ಸರಿಯಾದ ಉತ್ತರ. ಅಶ್ವತ್ಥಾಮನ ತಾಯಿ ಯಾರು? ಕೋಳಿ ತಪ್ಪು. ಆಡು ಹೌದೌದೌದೌದು. ಎಷ್ಟು 13 ದಿವಸ ಆಯ್ತಾ? ಅದು ನೀರಲ್ಲಿ ಇರುತ್ತದೆ. ನೀರಲ್ಲಿ ಬಾತುಕೋಳಿ, ಆಮೆ ಅಲ್ಲ, ಮೀನು, ಸಿಗಡಿ. ಏಡಿ ಕ್ರಿಪಿ ಅಂತಾರೆ ನಿಶು ಕೀರ್ತಿ ಅವರು. ಕರಿಯಾದ ಉತ್ತರ. ಗುಡ್ ನೈಟ್ ಬ್ರೋ ಅಂತಿದ್ದಾರೆ ಅನ್ನು. ಗುಡ್ ನೈಟ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅವೇ ಸಪೋರ್ಟ್ ಮಂತಿನಕ್. ಸಂತು ಕನೇರಿ ಬತ್ತೀರಿ. ಹಾಯ್ ಸಂತು ಕನೇರಿಯನ್ನ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ನಿನ್ನಂತ ನಗುವೆ ಕನಕ ನಿನ್ನಂತ ನಾಗುವೆ, ನಿನ್ನಂತ ನಗುವೆ ತನಕ ನಿನ್ನಂತ ನಾಗುವೆ. ಕಾರ್ತಿಕನ್ನ ಹೌದು ಅಂತಿದ್ದಾರೆ. ಯಶು ಕತ್ರಿನ ಬಣದಲ್ಲಿರು. ಕತ್ರಿನತ್ತೆ ಕರೆಕ್ಟ್. 1 ಉತ್ತರ ಅಂತಾರೆ. ಹೌದು, ಇನ್ನೂ 2 ಉತ್ತರ ಉಂಟಾ? ಏಡಿಯಾ? 1 ಏಡಿ, 1 ಆಮೆ. ಆಮೆಗೆ 4 ಕಾಲುಂಟು. 10 ಕಾಲು ಏಡಿಗೆ, 4 ಕಾಲು ಆಮೆಗೆ, ಮತ್ತು 2 ಕಾಲು ಇದಕ್ಕೆ ಕೊರಂಗುಗೆ. 4 ಕಾಲು ಆಮೆ ಅಲ್ವಾ? ಮತ್ತೆ ಯಾವುದು ಮಾರೆ 4 ಕಾಲು ನೀರಲ್ಲಿ? ಮೊಸಳೆ. 4 ಕಾಲು ಮೊಸಳೆ.
ಎರಡು ಕೈ ಎರಡು ಕಾಲು ಉಂಟಲ್ಲ ಅದೇ. ಅಭಿಮನ್ಯುವಿನ ತಂದೆಯ ಹೆಸರೇನು? ನಾಲ್ಕು ಕಾಲು ಕಾಯ್ತಾ ಕೂತಿತ್ತು, ಅದು ಪ್ರಾಣಿ. ನಾಲ್ಕು ಕಾಲು ಕಾಯ್ತಾ ಕೂತಿತ್ತು ಅದು ಪ್ರಾಣಿ ಅಂದರೆ ನಾಲ್ಕು ಕಾಲಿದ್ದು ಎಲ್ಲ ಪ್ರಾಣಿ ಬರ್ತದೆ ಮಾರ್ರೆ. ಹುಲಿ ಬರ್ತದೆ, ಸಿಂಹ ಬರ್ತದೆ, ಅರ್ಜುನ್ ಬರ್ತದೆ. ಹೌದು, ಅದು ಅರ್ಜುನ. ಹುಲಿ ಸಿಂಹ ಎಲ್ಲ ನಾಲ್ಕು ಕಾಲಿದೆ. ಅಣ್ಣ ಒಂದು ಪ್ರಶ್ನೆ ವಿಶ್ವಾಸ್ ಗೌಡ ಹೇಳ್ತಿದ್ದಾರೆ, ಕೇಳಿ ಕೇಳಿ ಬ್ರೋ. ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಅವಕಾಶವಿದೆ. ಪ್ರಶ್ನೆ ಕೇಳುವಾಗ ಯಾವುದು ಮಿಸ್ಟೇಕ್ ಇಲ್ಲ ಅಂದರೆ ಪ್ರಶ್ನೆ ಕಾಣ್ತದೆ, ಇಲ್ಲಾಂದರೆ ಕಾಣಲ್ಲ. ಅದು ಹೊಂಚು ಹಾಕುತ್ತೆ. ಹೊಂಚು ಆಗುವುದಾ? ಹೊಂಚು ಆಗುವುದು ಹುಲಿ, ಸಿಂಹ, ಚಿರತೆ, ಮತ್ತು ಇದು ಉಂಟು ನಮ್ಮ ನರಿ ಕಾಡು ಪ್ರಾಣಿ ನರಿ. ಅದು ಕಾಡಲ್ಲಿರ್ತದೆ. ಕಾಡು ನಾಯಿ ನರಿ. ರಾಮಾಯಣ ಬರೆದವರು ಯಾರು? ಫಾಕ್ಸ್. ಫಾಕ್ಸ್, ಹೌದು. ಸರಿ, ಕರೆಕ್ಟ್, ವೆರಿ ಗುಡ್. ಮತ್ತೆ ನಾನು ಅದೇ ಹೇಳಿದಲ್ಲ. ಅಭಿಮನ್ಯುವಿನ ತಂದೆಯವರ ಆಣತೆ. ಅಭಿಮನ್ಯುವಿನ ತಂದೆ ಯಾರು? ಎರಡು ಕಾಲು, ಅದು ಪಕ್ಷಿ, ಹೌದು. ಅಣ್ಣ ಉತ್ತರ ಕೊಡಿ. ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತು ಇಲ್ಲ ಬ್ರೋ. ಇವತ್ತು ಮಹಾಭಾರತದ ಪ್ರಶ್ನೆ. ನೀವು ರಾಮಾಯಣದ ಪ್ರಶ್ನೆ ಕೇಳಿದ್ರೆ ನಾಳೆ ನಾನು ರಾಮಾಯಣದ ಪ್ರಶ್ನೆ ಕೇಳ್ತೇನೆ, ನಾಳೆ ಅಲ್ಲ ನಾಡಿದ್ದು. ಸೊ ಇವತ್ತು ಮಹಾಭಾರತ ನಡೆತೊಂಡು. ನೀವು ಮಹಾಭಾರತದಲ್ಲಿ ರಾಮಾಯಣದ ಪ್ರಶ್ನೆ ಕೇಳಲಿಕ್ಕಿಲ್ಲ. ಉತ್ತರ ಗೊತ್ತುಂಟು ನನಗೆ. ವಾಲ್ಮೀಕಿ ಅಂತ ಹೆಸರು. ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ ಅಂತ ಆಯ್ತಲ್ಲ. ಓಕೆ. ಅಭಿಮನ್ಯುವಿನ ತಾಯಿಯ ಹೆಸರೇನು? ಸುಭದ್ರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ನಿಶು ಅವರು. ಅಭಿಮನ್ಯು ಯಾವುದರಲ್ಲಿ ವೀರ ಮರಣವನ್ನು ಪಡೆದನು? ಅಭಿಮನ್ಯು ಯಾವುದರಲ್ಲಿ ವೀರ ಮರಣವನ್ನು ಪಡೆದನು? ಚಕ್ರವ್ಯೂಹ, ಕರೆಕ್ಟ್. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಯಶ್ ಶೆಟ್ಟಿ ಅವರು, ಹಾಗೆಯೇ ನಿಶುಕೀರ್ತಿ ಅವರು. ಧನ್ಯವಾದಗಳು ನಿಮಗೆ. ದುರ್ಯೋಧನನ ಮರಣ ಹೇಗೆ ಆಯಿತು? ದುರ್ಯೋಧನನ ಮರಣ ಹೇಗೆ ಆಯಿತು? ನನ್ನ ಪ್ರಶ್ನೆಗೆ ಮೂರನೇ ಉತ್ತರ ಹಕ್ಕಿ. ಹದ್ದು, ಕಾಗೆ, ಗಿಡುಗ. ಸರಿಯಾ? ಬಾವಲಿ, ಹದ್ದು, ಕರೆಕ್ಟ್. ಎಸ್. ಅದು ಮೊದಲು ನನಗೆ ಅರ್ಥವೇ ಆಗಲಿಲ್ಲ ಸರಿಯಾಗಿ. ಮತ್ತೆ ನೀವು ಒಂದೊಂದೇ ಪ್ರಶ್ನೆ ಕರೆಕ್ಟಾಗಿ ಹೇಳಿದ್ರಲ್ಲ, ನೀರಲ್ಲಿ ಉಂಟು, ಮೇಲೆ ಉಂಟು, ಆಗ ಅರ್ಥ ಆಯ್ತು ಸ್ವಲ್ಪ. ಭೀಮನ ಪೆಟ್ಟು.
ಭೀಮನ ಗದೆಯ ಪೆಟ್ಟಿನಿಂದ, ಹೌದು. ಪಾಂಡವರು ಎಷ್ಟು ವರ್ಷ ವನವಾಸದಲ್ಲಿ ಇದ್ದರು? ಪಾಂಡವರು ಎಷ್ಟು ವರ್ಷ ವನವಾಸದಲ್ಲಿ ಇದ್ದರು? ಹನ್ನೆರಡು ಅಂತಿದ್ದಾರೆ ನಮ್ಮ ಮಂಜುನಾಥ್ ಶೆಟ್ರ್ ಅವರು. ಸರಿಯಾದ ಉತ್ತರ, ಪಾಂಡವರು ಎಷ್ಟು ವರ್ಷ ಅಜ್ಞಾತವಾಸದಲ್ಲಿದ್ದರು? ಕರೆಕ್ಟಾದ ಉತ್ತರ 12. ಮಂಜು ಶೆಟ್ರ್ 2 ವರ್ಷ ಅಜ್ಞಾತವಾಸ ಅಂತಿದ್ದಾರೆ. ಹದಿಮೂರು. 12 ಮತ್ತು 1 ವರ್ಷ 13. 1 ವರ್ಷ ಅಜ್ಞಾತ, 1 ವರ್ಷ 12 ವರ್ಷ ವನವಾಸ. ಅಭಿಮನ್ಯುವಿನ ಪತ್ನಿಯ ಹೆಸರೇನು? ಅಭಿಮನ್ಯುವಿನ ಪತ್ನಿಯ ಹೆಸರೇನು? ನಿಶು ಅವರೇ ಸರಿಯಾದ ಉತ್ತರ. ನಿಶು ಅವರೇ ಸರಿಯಾದ ಉತ್ತರ ಕೊಟ್ಟಿದ್ರೆ 1 ವರ್ಷ ಅಂತ. ಸೊ ಅವರದ್ದು ಉತ್ತರ ಸರಿ, 12 + 1 ಉತ್ತರ ಅಂತಿದ್ದಾರೆ. ಕರೆಕ್ಟ್ ಆನ್ಸರ್. ಬಲರಾಮನ ಇನ್ನೊಂದು ಹೆಸರೇನು? ಬಲರಾಮನ ಇನ್ನೊಂದು ಹೆಸರೇನು? ಹನುಮೇಶ್ ಕೊಮಾರಿ ಬತ್ತಿರ. ಹಾಯ್ ಹನುಮೇಶ್ ಬ್ರೋ, ವೆಲ್ಕಮ್ ಟು ಲೈವ್. ನಾವು ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಹಲಾಯುಧ ಅಂತಿದ್ದಾರೆ. ವೆರಿ ಗುಡ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ ನೀವು ನಿಶು ಕೀರ್ತಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣನ ಆಯುಧ ಯಾವುದು? ಕೃಷ್ಣನ ಆಯುಧ ಯಾವುದು? ಸುದರ್ಶನ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಮ್ಮ ಯಶ್ ಶೆಟ್ಟಿ ಅವರು. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಮಹಾಭಾರತದ ಅತಿ ದೀರ್ಘ ಗ್ರಂಥ ಯಾವುದು? ಮಹಾಭಾರತದ ಅತಿ ದೀರ್ಘ ಗ್ರಂಥ ಯಾವುದು? ಸುದರ್ಶನ್ ಚಕ್ರ, ವೆರಿ ಗುಡ್, ಸರಿಯಾದ ಉತ್ತರ. ಹನುಮಕ್ಕೆ ಕೊಲ್ಲಲು ಅಂತಿದ್ದಾರೆ. ಸರಿಯಾದ ಉತ್ತರ ಅಲ್ಲ, ಅದು ತಪ್ಪು. ಡಿಲೀಟ್ ಮಾಡಬೇಡಿ, ತೊಂದರೆ ಇಲ್ಲ, ಇರಲಿ. ಭಗವದ್ಗೀತಾ ಅಂತಿದ್ದಾರೆ. ದೇವರಾಜ್ ಹೆಬ್ಬಾರ್ ಬರ್ತೀರಾ. ಹಾಯ್ ದೇವರಾಜ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಯುಧಿಷ್ಠಿರನ ಇನ್ನೊಂದು ಹೆಸರೇನು? ಕುರುಕ್ಷೇತ್ರ ಮೂವಿ ನಿರ್ಮಾಪಕ ಯಾರು? ನೀವು ಕೇಳಲಿಕ್ಕಿಲ್ಲ ಪ್ರಶ್ನೆ. ಬೇರೆಯವರಿಗೆ ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಆಯಿತಾ. ಕುರುಕ್ಷೇತ್ರ ಮೂವಿ ನಿರ್ಮಾಪಕ ಯಾರು ಅಂತ ಮಂಜು ಶೆಟ್ರ್ ಅವರು ಕೇಳ್ತಾ ಇದ್ದಾರೆ. ಸೊ ನಿಮಗೆ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳಿಬಿಡಿ. ನಾನು ಉತ್ತರ ಕೊಡಲ್ಲ, ನಾನು ಖಾಲಿ ಪ್ರಶ್ನೆ ಕೇಳಲಿಕ್ಕೆ ಇವತ್ತು. ಧರ್ಮರಾಯ ಇಸ್ ದ ರೈಟ್ ಆನ್ಸರ್. ಇಟ್ಸ್ ಕಾಲ್ಡ್ ಧರ್ಮರಾಜ. ಸಹದೇವನು ಯಾವ ವಿದ್ಯೆಯಲ್ಲಿ ನಿಪುಣನಾಗಿದ್ದನು? ಸಹದೇವನು ಯಾವ ವಿದ್ಯೆಯಲ್ಲಿ ನಿಪುಣನಾಗಿದ್ದನು? ನಮಗೂ ಚಾನ್ಸ್ ಕೊಡಿ. ಹೌದೌದು, ನಿಮಗೆ ಚಾನ್ಸ್ ಕೊಟ್ಟಿದ್ದೇನಲ್ಲ. ಕುರುಕ್ಷೇತ್ರ ಮೂವಿ ನಿರ್ಮಾಪಕ ಯಾರು ಅಂತ ಕೇಳಿದ್ದಾರೆ. ಯಾರಿಗಾದರೂ ಗೊತ್ತಿದ್ರೆ ಹೇಳಿ ಆಯಿತಾ. ಬಿಳಿವಿದ್ಯೆ ತಪ್ಪು.
ಮಂಜು ಶೆಟ್ಟಿ ಅವರೊಂದು ಪ್ರಶ್ನೆ ಕೇಳಿದ್ದಾರೆ, ಕುರುಕ್ಷೇತ್ರ ಮೂವಿ ನಿರ್ಮಾಪಕ ಯಾರು ಅಂತ. ಉತ್ತರ ಗೊತ್ತಿದ್ದವರು ಹೇಳಿ. ಫ್ಯೂಚರ್ ಗೊತ್ತಿರುತ್ತದೆ. ಕರೆಕ್ಟ್, ಜ್ಯೋತಿಷ ಅಂತಾರೆ ಅದಕ್ಕೆ, ಜ್ಯೋತಿಷ್ಯ. ಜ್ಯೋತಿಷ್ಯವನ್ನು ಕಲಿತಿದ್ದನು, ಅದರಲ್ಲಿ ನಿಪುಣನಾಗಿದ್ದನು ಅವ. ಓಕೆ, ಅವರ ಪ್ರಶ್ನೆಗೆ ಉತ್ತರ ಗೊತ್ತುಂಟ ಯಾರಿಗಾದರೂ? ಕುರುಕ್ಷೇತ್ರ ಮೂವಿದ್ದು ನಿರ್ಮಾಪಕ ಯಾರು? ಪ್ರಶ್ನೆ ಪಿನ್ ಮಾಡಿದ್ದೇನೆ. ಕುರುಕ್ಷೇತ್ರ ಮೂವಿದ್ದು ನಿರ್ಮಾಪಕ ಯಾರು ಅಂತ ನಿಮ್ಮ ಪ್ರಶ್ನೆಗಳಿದ್ದರೆ ಹೇಳ್ಬೋದು ಆಯ್ತಾ. ನಾನು ಪಿನ್ ಮಾಡ್ತೀನಿ, ಯಾರಾದರೂ ಸರಿಯಾದ ಉತ್ತರ ಕೊಟ್ಟರೆ ಮತ್ತೆ ಅದನ್ನು ತೆಗಿತೀನಿ. ಹಾಗೆ ಕುರುಕ್ಷೇತ್ರ ಮೂವಿ ನಿರ್ಮಾಪಕ ಯಾರು? ಯಾರಲ್ಲಿ ಪ್ರಶ್ನೆ ಇದೆ ಅವರು ಸಹ ಕೇಳ್ಬೋದು. ನಾನು ಉತ್ತರ ಕೊಡಲ್ಲ, ಪಬ್ಲಿಕ್ ಉತ್ತರ ಕೊಡಬೇಕು. ಹೀರೋ ದರ್ಶನ್ ಅಂತಿದ್ದಾರೆ. ಅಯ್ಯೋ, ನೀವೇ ಉತ್ತರ ಕೊಟ್ಟಿದ್ದೆ ಮಾರ್ರೆ. ಹೀರೋ ದರ್ಶನ. ಓಕೆ. ನಾಗಣ್ಣ ಅಂತಿದ್ದಾರೆ, ನಿಶು ಕೀರ್ತಿ ಅವರು. ಸರಿಯಾದ ಉತ್ತರ ಮಂಜುವನ್ನು ಕನ್ಫರ್ಮ್ ಮಾಡಿ ಆಯ್ತು, ಸರಿಯಾದ್ರಿ ಉತ್ತರ. ನಾಗಣ್ಣ ತಪ್ಪು ಉತ್ತರ ಅಂತಿದ್ದಾರೆ ಮಂಜುನಾಥನವರು. ಸೊ ಸರಿಯಾದ ಉತ್ತರ ಕೊಡಿ ಯಾರಾದರೂ ಗೊತ್ತಿದ್ರೆ. ಕುರುಕ್ಷೇತ್ರ ಮೂವಿಯ ನಿರ್ಮಾಪಕ ಯಾರು? ಕುರುಕ್ಷೇತ್ರ ಚಲನಚಿತ್ರದ ನಿರ್ಮಾಪಕರು ಯಾರು? ಕುರುಕ್ಷೇತ್ರ ಪಿಕ್ಚರ್ದ ಡೈರೆಕ್ಟರ್ ಯಾರು? ಹೂ ಇಸ್ ದ ಡೈರೆಕ್ಟರ್ ಆಫ್ ಕುರುಕ್ಷೇತ್ರ ಮೂವಿ? ಪ್ರೊಡ್ಯೂಸರ್ ಮುನಿರತ್ನ ಅಂತಿದ್ದಾರೆ. ನನಗೆ ಒಂದು ವಿಷಯ ಗೊತ್ತಿಲ್ಲ ಅದರದ್ದು, ನಾನು ಸರ್ಚ್ ಮಾಡಲ್ಲ. ಸೊ ಮಂಜೂರವರೇ, ನೀವು ಉತ್ತರ ಸರಿಯಾಗಿದ್ದರೆ ಹೇಳಬೇಕು ಸರಿ ಅಂತ, ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಆಯಿತಾ. ಕುಂದಾಪುರ ಹುಡುಗ ಬರ್ತೀರ. ಹಾಯ್ ಕುಂದಾಪುರ ಹುಡುಗ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಮನಸಾಣೆ ದಾದೆ ಸ್ಪೆಷಲ್ ಅಂಚನೆ ಒಂಜಿ ಮಲ್ಲ ವೀಡಿಯೋ ಪಾಡ್ದೆ. ಟೈಮ್ ಇತ್ತಂದಂಡ ಇರಡ ವೈಫೈ ಫ್ರೀ ಇತ್ತಂದಂಡ ಒಂಚೂರು ಚಾಲು ಇದು ಬಿಡ್ಲಿ, ಸಪೋರ್ಟ್ ಮಾಡ್ಬಿಡ್ಲಿ. ಸತ್ಯನಾರಾಯಣ ಪೂಜೆದ ವಿಡಿಯೋ ಅಮ್ಮನ ಕುಲೋ ಅಂತೂ ಏರ ಬನ್ನಿ. ಕರೆಕ್ಟ್ ಅಂತಿದ್ದಾರೆ ಮಂಜುನಾಥನ್ ಅವರು. ಮರ್ವಾಯಿ ಪಣಂದುಲೇರು ಕುಂದಾಪುರ ಹುಡುಗ. ಓಕೆ, ಸರಿ ಆಯಿತು. ಸಿದ್ದರಾಮಯ್ಯ ಡೈರೆಕ್ಟರ್ ಅಂತಿದ್ದಾರೆ ಎಸ್ ಶೆಟ್ಟಿ. ಕುಂದಾಪುರ ಹುಡುಗ ಹಾವು ಪಣಂದುಲೇರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟ್ ಯುವರ್ಸ್. ಧನ್ಯವಾದಗಳು. ಎಂಚ ಕೆಲಸ ಎಂಚ ಒಂದುಂಡು ಬ್ರೋ. ದ್ರೌಪದಿಯ ಪ್ರತಿಜ್ಞೆ ಏನಾಗಿತ್ತು? ದ್ರೌಪದಿಯ ಪ್ರತಿಜ್ಞೆ ಏನಾಗಿತ್ತು? ಪ್ರತಿಜ್ಞೆ ಎಂತ ಹೇಳ್ತಾರೆ? ಪ್ರತಿಜ್ಞೆ ಅಲ್ಲ, ದ್ರೌಪದಿ ಒಂದು ಪ್ರತಿಜ್ಞೆ ಮಾಡಿದ್ಲು, ಏನು ಅಂತ ಹೇಳಿ. ಮಂಜುರವರೇ, ನಿಮ್ಮ ಪ್ರಶ್ನೆ ಇದ್ರೆ ಕೇಳಿ ಆಯ್ತಾ, ತೊಂದರೆ ಇಲ್ಲ. ಬೇರೆ ಪ್ರಶ್ನೆ ಇದ್ರೆ ಕೇಳಿ, ನನಗೆ ಸುಲಭ ಆಗ್ತದೆ ಸ್ವಲ್ಪ. ಪ್ರೆಸಿಡೆಂಟ್ ಅಪ್ಪಂದತ್ತಿ ಪ್ರೆಸಿಡೆಂಟ್ ಅಪ್ಪಂದತ್ತಿ ಅವಕ್ಕೆ ಒಂಜಿ ಲೈನ್ ಉತ್ತರ ಉಂಡು. ದುಶ್ಯಾಸನ ನೆತ್ತರಿನ ಅವಲ ಕೇಶರಾಶಿಗೆ ಹಚ್ಚಿಕೊಳ್ಳುವುದು ಅಂತ. ಕರೆಕ್ಟ್ ಈಸ್ ದ ಕರೆಕ್ಟ್ ಆನ್ಸರ್. ದುಶ್ಯಾಸನ ರಕ್ತದಿಂದ ಕೂದಲನ್ನು ತೊಳೆಯುತ್ತೇನೆ ಅಂತ ಅವಳು ಪ್ರತಿಜ್ಞೆ ಮಾಡಿದಳು. ಹೌದು. ದ್ರೌಪದಿ ಮುರ್ಮುಯೇ ಪನ್ನಿ. ಆರತ್ತಿ. ಅಯ್ಯೋ ದೇವರ, ನಮ್ಮ ದ್ರೌಪದಿ. ಮುನಿರತ್ನ ಅಂತಿದ್ದಾರೆ, ದೇವರಾಜ್ ಹೆಗ್ಬಾಗಲ್. ಹೌದಾ, ಅದಾಯ್ತು, ಅದು ಉತ್ತರ ಹೋಯ್ತು, ಪಾಸ್ ಆಯಿತು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಡಬಲ್ ಟ್ಯಾಪ್ ಮಾಡಿ ಆಯ್ತಾ ಸ್ಕ್ರೀನಿಗೆ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಿಮಗೆ ನಮ್ಮ ಲೈವ್ ಇದ್ದು ವಿಡಿಯೋದೆಲ್ಲ ನೋಟಿಫಿಕೇಶನ್ ಬರ್ತಿದೆ, ನೋಡಿ ಖುಷಿಯಾಗಿರಿ, ಸಪೋರ್ಟ್ ಮಾಡಿ. ನಿಶಾ ಕೀರ್ತಿ ಅವರ ಉತ್ತರ ಸರಿ ಇದೆ. ಹೌದು, ನಿಶಾ ಕೀರ್ತಿ ಅವ್ರದ್ದು ಉತ್ತರ ಸರಿ ಇದೆ. ಅವರು ಆಗದಿಂದ ಸರಿ ಉತ್ತರ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತಿದ್ದಾರೆ. ಓಕೆ, ಭೀಮನೊಂದು ಪ್ರತಿಜ್ಞೆ ಮಾಡಿದ್ದ, ಅದೇನು? ಭೀಮನ ಪ್ರತಿಜ್ಞೆ ಏನು? ಎಲ್ಲರ ಪ್ರತಿಜ್ಞೆಯನ್ನು ಕೇಳ್ತಾ ಇದ್ದೇನೆ ಈಗ. ಮತ್ತೆ ಇನ್ನೊಬ್ಬರದ್ದು ಪ್ರತಿಜ್ಞೆ ಬರ್ತದೆ. ಕರ್ಣನಿಗೆ ಶಾಪ ಯಾವುದು? ಕರ್ಣನ ಶಾಪ ಯಾವುದಾ? ಕರ್ಣನ ಶಾಪ ಯಾವುದು? ಮತ್ತೊಂದು ಪ್ರಶ್ನೆ ಬಂದಿದೆ ಇಲ್ಲಿ ಮಹಾಭಾರತದಿಂದ. ಸೊ ನಾನು ಪಿನ್ ಮಾಡ್ತೇನೆ, ಉತ್ತರ ಗೊತ್ತಿದ್ದವರು ಹೇಳ್ಬೇಕು. ನನ್ನ ಪ್ರಶ್ನೆ ಭೀಮನ ಪ್ರತಿಜ್ಞೆ ಏನು ಅಂತ, ಇವರ ಕರ್ಣನ ಶಾಪ ಯಾವುದು ಅಂತ. ಎರಡಕ್ಕೂ ಉತ್ತರ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಲೈಕ್ ಕೊಡಲಿಕ್ಕೆ ಬಾಕಿ ಉಂಟು ಅದನ್ನು ಮೊದಲು ಕೊಟ್ಟು ಸಪೋರ್ಟ್ ಮಾಡಿ, ಹಾಗೇನೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ದುರ್ಯೋಧನನ್ನು ಸಾಯಿಸುವುದು ಕರೆಕ್ಟ್, ಆದರೆ ಯಾವುದರಿಂದ? ತುಳುವ ನಾಡ ಧರ್ಮ ತುಡರು ದೈವ ಕೊರಗಜ್ಜ, ಪಂಚವರ್ಣದ ಮನ್ನ ಕಣ್ಣು ಸತ್ಯ ಕರಿಯಜ್ಜ. ಬಿಲ್ಲಿನ ಮಂತ ಮಾರುತಿ ಹೋಗುವುದು ಯುದ್ಧದಿಂದ ಸಮಯದಲ್ಲಿ. ಓಕೆ, ಆದರೆ ಗದೆಯಿಂದ ಇಸ್ ದ ರೈಟ್ ಆನ್ಸರ್, ಕರೆಕ್ಟ್. ಗದೆಯಿಂದ, ದುರ್ಯೋಧನನನ್ನು ಗದೆಯಿಂದ ವಧಿಸುವುದು ಭೀಮನ ಪ್ರತಿಜ್ಞೆಯಾಗಿತ್ತು. ಸೊ ಈಗ ಮಂಜು ಶೆಟ್ಟಿ ಅವರ ಪ್ರಶ್ನೆಗೆ ಉತ್ತರ ಕೊಡಿ. ಕರ್ಣಗೆ ಯಾವ ಶಾಪ ಯಾವುದು? ಕರ್ಣನಿಗೆ ಸಿಕ್ಕಿದ ಶಾಪ ಯಾವುದು ಅಂತ ಇರಬೇಕಲ್ಲ. ಪತ್ತು ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ, ಪತ್ತು ಎಸಲು ಪುರ್ಪ ಪತ್ತದು ಸುಗಿ ಪೊಡು ನಿನನೇ. ಪರಶುರಾಮನ ಶಾಪ. ಕರ್ಣನು ಸುಳ್ಳು ಹೇಳಿ ವಿದ್ಯೆ ಕಲಿತಿದ್ದರಿಂದ ಅತಿ ಅವಶ್ಯಕತೆ ಇದ್ದಾಗ ಬ್ರಹ್ಮಾಸ್ತ್ರವನ್ನು ಮರೆತು ಹೋಗುವಂತೆ ಪರಶುರಾಮರು ಶಾಪ ನೀಡಿದ್ದರು. ಮಂಜುನಾಥನ ತಪ್ಪು ಅಂದಿದ್ದಾರೆ. ಬ್ರಾಹ್ಮಣನ ಶಾಪ. ಕಾಡಿನಲ್ಲಿ ಅಭ್ಯಾಸ ಮಾಡುವಾಗ ಆಕಸ್ಮಿಕವಾಗಿ ಬ್ರಾಹ್ಮಣನ ವಸುವನ್ನು ಕೊಂದಿದ್ದಕ್ಕಾಗಿ ಕರ್ಣನು ಯುದ್ಧನ ನಿರ್ಣಾಯಕ ಕ್ಷಣದಲ್ಲಿ ಅಸಹಾಯಕನಾಗಿ ಸಾಯುತ್ತಾನೆ ಎಂದು ಶಾಪ ನೀಡಿದನು. ಶ್ರೀಕಾಂತ್ ಶನಿವಾರ ಬರ್ತೀರ. ಹಾಯ್ ಶ್ರೀಕಾಂತ್, ವೆಲ್ಕಮ್ ಟು ಲೈವ್. ಭಾರಿ ಅಪ್ರೂಪ ಆಗಿದ್ದೀರಾ, ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಲೈವಿಗೆ ಬಂದಿದ್ದಕ್ಕೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆಯೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಭೂದೇವಿಯ ಪಾಪ. ಮಣ್ಣಿನಲ್ಲಿದ್ದ ತುಪ್ಪವನ್ನು ಹಿಂಡಿ ಭೂಮಿಗೆ ನೋವುಂಟು ಮಾಡಿದಾಗ ಯುದ್ಧದ ಸಂದರ್ಭದಲ್ಲಿ ನಿನ್ನ ರಥದ ಚಕ್ರವು ಭೂಮಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂದು ಭೂದೇವಿ ಶಪಿಸಿದಳು. ಕೌರವರನಲ್ಲಿ ಈ ಶಾಪದ ಬಗ್ಗೆ ಓದಬಹುದು. ಕುರಾವಲ್ಯ. ಮಂಜುನಾಥನ್ನ ಕರೆಕ್ಟ್ ಅಂತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಯಾವುದಾದ್ರೂ ಇದ್ರೆ ಮಂಜುನಾಥನ್ನ ಹೇಳಿ ಆಯ್ತಾ. ಅಷ್ಟವರೆಗೆ ನಮ್ಮ ಅರ್ಜುನನ ಪ್ರತಿಜ್ಞೆ ಏನು? ಎಲ್ಲರ ಪ್ರಶ್ನೆ ಇಲ್ಲಿ ಕರೆಕ್ಟ್ ಆಗ್ತಾ ಉಂಟು. ನನ್ನದು ಒಂದು ಪ್ರತಿಜ್ಞೆ ಉಂಟು, 9 ಗಂಟೆಗೆ ಲೈವ್ ಎಂಡ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಲೈಕ್ ಕೊಡ್ಲಿಕ್ಕೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಶಕುನಿ ತಂದೆ ಯಾರು? ನೋಡಿ, ಇವರ ಮತ್ತೊಂದು ಪ್ರಶ್ನೆ ಬಂತು. ಶಕುನಿಯ ತಂದೆ ಯಾರು ಅಂತ ಉತ್ತರ ಗೊತ್ತಿದ್ದವರು ಹೇಳಿ. ಪಿನ್ ಮಾಡಿದ್ದೇನೆ. ಶಕುನಿಯ ತಂದೆ ಯಾರು? ಅಭಿಮನ್ಯುವಿನ ಅನ್ಯಾಯದ ಹತ್ಯೆಗೆ ಕಾರಣವಾದ ಸೈಂಧವ ರಾಜ ಜಯದ್ರಥನನ್ನು ಕೊಂದೇ ತೀರುತ್ತೇನೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಮ್ಮ ಕುಂದಾಪುರವರೇ. ನಿಶುಕೀರ್ತಿ ಸುಬಲ ಅಂತಿದ್ದಾರೆ. ನನ್ನ ಸೀತಾಯಿ ಮಾರೆ.
ಶುಭಲ ಉದಯನ್ನೇ ಬರ್ತೀರಿ. ಹಾಯ್ ಉದಯನ್ನ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರ, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಒಂಜಿ ಮಲ್ಲ ವೀಡಿಯೋ ಪಾಡ್ದೆ ಪುರ್ಸೊತ್ತಿನ ತೋಲೆ ಕೂಡಿ ನಮ್ಮ ಒಂದೇಟು ದುಬೈಡ್ ಪೂಜೆ ಇತ್ತು ನಂಚ ಪೋದಿತ್ತೆ ಅಂಗುಲು. ಊಟ ಆಯ್ತಾ ಬ್ರೋ ಅಂತಿದ್ದಾರೆ. ಊಟ ಆಯಿತು. ನೀರು ನಮ್ಮ ಉದಯನ್ನತ್ತ ದೇವರಾಜ್ ಭಟ್ ಹೆಬ್ಬಲ್ ಬರ್ತೀರಿ. ಸುಬಲ್ ಬಣ್ಣದಲ್ಲಿರಿ. ಸುಬಲ್ ಸರಿಯಾದ ಉತ್ತರ, ಹೌದೌದು, ಅವರು ಕರೆಕ್ಟ್ ಅಂತ ಹೇಳಿದರು. ಯಾರೆಲ್ಲ ಲೈಕ್ ಕೊಡಲಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ. ಊಟ ಆಯ್ತು ಎಲ್ಲರದು? ಇನ್ನು ಪ್ರಶ್ನೆ ಉಂಟ ನಿಮ್ಮದು? ಇಲ್ಲದಿದ್ದರೆ ನಾನು ಹೇಳ್ತೇನೆ, ಕೇಳ್ತೇನೆ. ಓಕೆ, ಜಯದ್ರಥನ ಪತ್ನಿ ಯಾರು? ಜಯದ್ರಥನ ಪತ್ನಿ ಯಾರು? ದುಶ್ಶಲ. ಹೌದಾ? ಕರೆಕ್ಟ್ ಉತ್ತರ. ದುಶ್ಶಲ ಯಾರ ಮಗಳು? ದುಶ್ಶಲ ಯಾರ ಮಗಳು? ಗಂಗಾದೇವಿ ದುರ್ಗಾ. ಪ್ರಕಾಶ್ ಬಾಬೇಶ್ವರ್ ಬರ್ತೀರಾ? ಹಾಯ್ ಪ್ರಕಾಶ್ ಬಾಬೇಶ್ವರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮಗೆ. ಧನ್ಯವಾದಗಳು. ಗಂಗಾದೇವಿ ದುರ್ಗಾ ಅದು ತಾಯಿಯ ಹೆಸರಾಗಿರ್ಬೋದು. ನಾವು ತಂದೆಯ ಹೆಸರನ್ನು ಕೇಳ್ತಿದ್ದೇವೆ. ತಂದೆಯ ಹೆಸರು ದುಸ್ಸಲ, ತಂದೆಯ ಹೆಸರೇನು? ಓಕೆ, ಪ್ರಶ್ನೆ ಚೇಂಜ್ ಮಾಡಿದ್ದು ನಾನು. ಇಲ್ಲಿ ತಂದೆಯ ಹೆಸರು ಉಂಟಷ್ಟೇ. ಧೃತರಾಷ್ಟ್ರ ಆ್ಯಂಡ್ ಗಂಧಾರಿ. ಕರೆಕ್ಟ್ ಉತ್ತರ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಿಶು ಕೀರ್ತಿ ಅವರೇ. ಕರ್ಣನ ಕವಚ ಕುಂಡಲಗಳನ್ನು ಪಡೆದವನು ಯಾರು? ಕರ್ಣನ ಕವಚ ಕುಂಡಲಗಳನ್ನು ಪಡೆದವನು ಯಾರು? ಕೃಷ್ಣ ಅಂತಿದ್ದಾರೆ. ತಪ್ಪು. ಕೃಷ್ಣ ತಪ್ಪು ಉತ್ತರ. ಅರ್ಜುನನ ಅಪ್ಪ. ನೇಮ್ ಸೆನ್ಸ್ ಇಲ್ಲ, ನೇಮ್ ನೆನಪಿಲ್ಲ. ಹೌದಾ? ಓಹೋ, ದೇವತೆಗಳಲ್ಲಿ ಮೇನ್. ಹೌದು, ಅವರೇ ಕರೆಕ್ಟ್. ಯಾರದು? ಎಲ್ಲ ದೇವಿ ಮಹಾತ್ಮೆಯಲ್ಲಿ ಬರ್ತಾರೆ. ಎಲ್ಲ ದೇವಿ ಮಹಾತ್ಮೆಗಳಲ್ಲಿ ಇದ್ದಾರೆ. ಇಂದ್ರದೇವ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ನಿಶು ಕೀರ್ತಿ ಅವರು. ಥ್ಯಾಂಕ್ ಯು ಸೋ ಮಚ್ ಅವರೇ.
ಕರ್ಣ ಹುಟ್ಟಿತು ಯಾವುದರಲ್ಲಿ? ಓಕೆ, ಇವರ ಇನ್ನೊಂದು ಪ್ರಶ್ನೆ ಬಂತು, ನಮ್ಮ ಮಂಜುಶ್ರೀ ಅವ್ರದ್ದು ಇನ್ನೊಂದು ಪ್ರಶ್ನೆ ಬಂತು, ಮಂಜು ಬ್ರೋ ಅವ್ರದ್ದು. ಪಿನ್ ಮಾಡಿದ್ದೇನೆ ಅವರ ಪ್ರಶ್ನೆಯನ್ನು. ಕರ್ಣ ಹುಟ್ಟಿತು ಯಾವುದರಲ್ಲಿ? ಕೋಲಾರ ಹಳೆಯ ಹೆಸರು ಹೇಳಿ ಬ್ರೋ. ಕೋಲಾರ ಹಳೆಯ ಹೆಸರು ಹೇಳಿ ಬ್ರೋ. ನನಗೆ ಗೊತ್ತಿರೋದಿಲ್ಲ, ನಾನು ಉತ್ತರ ಕೊಡಲಿಕ್ಕಿಲ್ಲ. ನಾನು ಖಾಲಿ ನಿಮ್ಮ ಪ್ರಶ್ನೆಗಳನ್ನು ಪಿನ್ ಮಾಡ್ತೀನಿ, ಮತ್ತು ಉತ್ತರ ಅವರು ನಮ್ಮ ಸಪೋರ್ಟರ್ ಕೊಡ್ತಾರೆ. ಈ ಒಂದೊಂದು ಒಬ್ಬರೊಬ್ಬರದ ಪ್ರಶ್ನೆ ಉತ್ತರ ಕ್ಲಿಯರ್ ಆದಮೇಲೆ ಹೇಳಿ ಆಯಿತಾ. ಕರ್ಣ ಹುಟ್ಟಿದ್ದು ಯಾವುದರಲ್ಲಿ ಅಂತ ಹೇಳಿದರು ಅವರು, ಅದಕ್ಕೆ ಉತ್ತರ ಇದ್ದರೆ ಕೊಡಿ ಯಾರಾದರೂ. ಕುಂದಾಪುರ ಹುಡುಗ ನಿಶು ಅವರೇ ಯಾರಾದರೂ ಇದ್ದರೆ ಗೊತ್ತುಂಟಾ ಕರ್ಣ ಹುಟ್ಟಿದ್ದು ಯಾವುದರಲ್ಲಿ ಅಂತ? ಹಾಗೆಯೇ ನಮ್ಮ ಸಂತು ಕಣೇರಿ ಅವ್ರದ್ದೊಂದು ಪ್ರಶ್ನೆ ಉಂಟು, ಕೋಲಾರದ ಹಳೆಯ ಹೆಸರೇನು ಅಂತ. ಸೊ ಗೊತ್ತಿದ್ದವ್ರು ಹೇಳ್ಬೋದು, ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಸೆಕೆಂಡು ಪ್ರಶ್ನೆ, ಸೂರ್ಯದೇವರ ಬ್ಲೆಸ್ಸಿಂಗ್ಸಿಂದ. ಉತ್ತರ ಸರಿಯಾಗಿದೆಯಾ? ಗಂಗಾ ನದಿ ಸೂರ್ಯರವರ ಪ್ರಸಾದ ಅಂತಿದ್ದರೆ ನಮ್ಮ ಕುಂದಾಪುರ ಹುಡುಗ, ತಪ್ಪು ಅಂತಾರೆ ಮಂಜು ಬ್ರೋ. ಸೂರ್ಯದೇವರ ಬ್ಲೆಸ್ಸಿಂಗ್ಸಿಂದ ತಪ್ಪು ಅಂತಾರೆ ಮಂಜು ಶೆಟ್ಟರು. ಕುವಲಾಪುರ ಅಂತಿದ್ದಾರೆ. ಮಂಜುನಾಥರು ತಪ್ಪು ಅಂತಿದ್ದಾರೆ. ಗಂಗಾದೇವಿ ದೊಡ್ಡೋರಾದೆ ಗಂಗಾದೇವಿ ಟು ದರ್ದ್. ಗಂಗಾದೇವಿ ದೋಡು ರಾಧೆ ಗಂಗಾದೇವಿ ದೋಡೋರಾಡು. ಅದು ಎಂತ ನೀವು ಕೇಳಿದ್ದು ನನಗೆ ಅರ್ಥ ಆಗಿಲ್ಲ. ಇನ್ನು ಎಂತ ಹೇಳಿದ್ದು? ಕಮಲನ ಅಂತಿದ್ದಾರೆ. ರಾಮಾಯಣ ಬರೆದವರು ವಾಲ್ಮೀಕಿ ಅಂತಿದ್ದಾರೆ. ಅದೌದಾ? ಯಮುನಾ ರಿವರ್ ಕಮಲ್ ಇಂದ ತಪ್ಪು. ಕುಂಡಲದಲ್ಲಿ ಅಲ್ಲ. ಕಮಲ್ ಇಂದ ಕರ್ಣ. ಕುಂಡಲ ಅಂದರೆ ಏನು? ಒಂದು ಬಕೆಟ್ ಅಲ್ಲಿಯಾ? ಕುಂಡಲ ಇಸ್ ಕರೆಕ್ಟ್. ಹೌದಾ? ಕುಂಡಲ ಅಂದರೆ ಬಕೆಟಾ? ಹೌದು. ಕ್ವೆಶ್ಚನ್ ಕರೆಕ್ಟಾಗಿ ಹೇಳಿ. ಹೌದೌದು, ಸ್ವಲ್ಪ ಕ್ವೆಶ್ಚನ್ ನೀವು ಸರಿಯಾಗಿ ಬರೀಬೇಕಾಯ್ತಾ? ಓಕೆ, ನೆಕ್ಸ್ಟ್ ಪ್ರಶ್ನೆ. ಅವರ ಕೋಲಾರದ್ದು ನೆನಪುಂಟ ನಿಮ್ಗೆ ಯಾರಿಗಾದರೂ? ಎಲ್ಲೋಯ್ತು ಅದು? ಕೋಲಾರದ ಹಳೆಯ ಇದು ಗೊತ್ತುಂಟಾ? ಹೆಸರೇನು ಗೊತ್ತುಂಟಾ?
ಕೋಲಾರದ ಹಳೆ ಹೆಸರೇಳಿ ಬ್ರೋ ಅಂತ ಬರ್ದಿದ್ದಾರೆ ನಮ್ಮ ಸಂತು ಕಣೇರಿ ಅವರು. ಕುಂಡಲ ಅಂದರೆ ಕಿವಿಯಾ? ಓಕೆ ಓಕೆ. ಕರ್ಣ ಕುಂಡಲ ಅಂತಾರಲ್ಲ, ಓಕೆ ಓಕೆ. ಕುವಾಲಾಪುರ, ಹೌದಾ? ಸರಿಯಾದ ಉತ್ತರವೇ. ನಮ್ಮ ಯಾರು ಕೇಳಿದ್ದು? ಸಂತು ಕಣೇರಿ ಅವರು. ಸಂತು ಕಣೇರಿ ಇದ್ದಾರಾ? ಲೈವಲ್ಲಿ ಇದ್ದೀರಾ? ಇದ್ದರೆ ಸರಿಯಾ ತಪ್ಪ ಹೇಳಿ ಆಯಿತಾ, ಇಲ್ಲಾಂದರೆ ನಾವು ಮುಂದೆ ಹೋಗೋಣ. ಕುರುಕ್ಷೇತ್ರ ಯುದ್ಧದ ಮೊದಲ ಸೇನಾಧಿಪತಿ ಯಾರು? ಕುರುಕ್ಷೇತ್ರ ಯುದ್ಧದ ಮೊದಲ ಸೇನಾಧಿಪತಿ ಯಾರು? ಭೀಷ್ಮ ಅಂತಿದ್ದಾರೆ. ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ನಮ್ಮ ಕುಂದಾಪುರ ಹುಡುಗರ ಅವರು. ಭೀಷ್ಮನ ನಂತರದ ಸೇನಾಧಿಪತಿ ಯಾರು? ಜಪ್ಪುಲೆ ನನ್ನ చెప్పుని ఆయన 10 నిమిష వరమ నిమిష ఉండు 2 గంట కంప్లీట్ మంది చెప్పును బొక్క ಜನಲ ಕಮ್ಮಿಲ್ಲ ರಾತ್ ಇಜ್ಜೇರಿನಿ ಮುರಂದಾತ್ ಇಜ್ಜೇರಿ ಬೊಕ್ಕೊಂಚೂರು ಶೀತಲ ಅನ್ನು ಗೊತ್ತುಜಿ ಎಂಚಿನಂದು ಮಧ್ಯಾಹ್ನ ಒಂಚೂರು ದೈ ಬಾಯಿಗೆ ಬಾರ್ದು ಎಂಚದ ಗೊತ್ತುಜಿ ಚೂರು ಬಂಡ ಜಸ್ಟ್ ಚೂರು ಒಂಜೀತ್ ಯಾವ ಇರ್ನ ಕ್ವಿಜ್ ಕ್ವಿಜ್ ಮನ್ಬಿಡಂತ ಕರ್ನಾಟಕದ ಬರ್ಪೇರಿ ಅಂಚ ತುಳುತಗಳು ಬರ್ಪುಜಿರಾತ್. ದ್ರೋಣ ಅಂತಿದ್ದಾರೆ. ಸರಿಯಾದ ಉತ್ತರ. ದ್ರೋಣನ ನಂತರದ ಸೇನಾಪತಿ ಯಾರು? ಗಾಂಧಾರಿ 77ರ ಮಗ ಯಾರು? ಅದು ಎಂಥದ್ದು ಮಾರ? ಗಾಂಧಾರಿ 77 ಮಗ ಯಾರು? ಓಕೆ ಓಕೆ 77. ಓಕೆ 100 ಮಕ್ಕಳಲ್ಲಿ 77ರಲ್ಲಿ ಯಾರು ಅಂತ ಅಲ್ಲ. ಬೊಕ್ಕ ಕರ್ಣ ಅವನದಲ್ಲಿರು. ಕರ್ಣನ ನಂತರದ ಸೇನಾಪತಿ ಯಾರು? ಅಕ್ಷಯ್ ಕುಮಾರ್. ಯಶ್ ಬ್ರೋ ಅಕ್ಷಯ್ ಕುಮಾರ್ ಪಡೆದಿರಿ. ಪ್ರಕಾಶ್ ಗಂಗಾದೇವಿ ಜಲಕ ಎರ್ಲಿ ಮರಿಬಿದ್ದಾರು ವನದಲ್ಲಿರಿ. ಕುಂದಾಪುರ ಹುಡುಗ ಗೊತ್ತಿಜ್ಜಿ ಮಾರ ವನದಲ್ಲಿರಿ. ಕೌರವರ ಸೇನಾಧಿಪತಿ ಭೀಷ್ಮ ಆ್ಯಂಡ್ ಪಾಂಡವರ ಸೇನಾಧಿಪತಿ ದೃಷ್ಟದ್ಯುಮ್ನ. ಅದು ಹೌದು, ಕರೆಕ್ಟ್ ಕರೆಕ್ಟ್. ನಾನು ಪ್ರಶ್ನೆ ಕೇಳುವುದಕ್ಕಿಂತ ಮುಂಚೆ ನೀವು ಉತ್ತರ ಕೊಟ್ಬಿಟ್ರಿ. ಹಾಗೆ ಮಾಡಬಾರ್ದು. ಹೋಗಿ ದೃಷ್ಟದ್ಯುಮ್ನ ಯಾರು? ಅಯ್ಯೋ ದೇವರೇ. ಅರ್ನ ಪುದರ್ ಗೊತ್ತಿದ್ದನ ಪಲ್ಯವೇ. 77ನೇ ಮಗ ಯಾರು? ನಮ್ಮ ಗಾಂಧಾರಿ 77ನೇ ಮಗ ಯಾರು ಅಂತ ಕೇಳ್ತಾ ಇದ್ದಾರೆ ನನ್ನ ಅಜ್ಜ ಅವರು. 108 ಮಕ್ಕಳು ಹೆಸರು ಹೇಳಿ. ಓ ದೇವರೇ, ಅಷ್ಟು ಹೇಳಲಿಕ್ಕೆ ಗೊತ್ತಿದ್ರೆ ಮಾರ ಕಷ್ಟ. ನನ್ಗೆ ಗೊತ್ತಿಲ್ಲ ಬ್ರೋ, ಬೇರೆ ಯಾರಿಗೆ ಗೊತ್ತುಂಟಾ ಹೇಳಿ. 77ನೇ ಮೆಗ್ಗಿ. ಮೆಗ್ಗಿ ಏರಿ. ಡಬಲ್ ಟ್ಯಾಪ್ ಮಾಡಿ, ಲೈಕ್ ಕೊಡ್ದವ್ರು ಡಬಲ್ ಟ್ಯಾಪ್ ಮಾಡಿ. ಇನ್ನೊಂದು 5-6 ನಿಮಿಷ ಇರೋದು ಅಷ್ಟೇ, ಮತ್ತೆ ಬಂದ್ ಮಾಡೋದು. ಆಯಿತು, ನಮಗೆ ಇವತ್ತು ಸ್ವಲ್ಪ ಶೀತದ ಹಾಗೆ ಆಗ್ತಾ ಉಂಟು. ಸುಹಸ್ತಾನಾ? ಓಕೆ ಓಕೆ ಓಕೆ. 77ನೇ ಮಗೆ ಅಂಬರೀಶ್ ಪುರಿ. అని షుల్లర్ చేస్తారా? 5 నిమిషం అండి, పక్క చెప్పు నావి.
വീഡിയോ തോന്നപ്പോൾ വീഡിയോ തോಲೆ ಸಪೋರ್ಟ್ ಮಾಡ್ಪ್ಲೆ ದೇವರಾಜ್ ಕವಾಚಿ ಬರೋದಿಲ್ಲ ಅವ ಹಿಂದಿ ಆಕ್ಟರ್ ಅಂದಂದು ಅಲ್ಲೇ ಮೇರೆ ತುಳು ಬರ್ಪುಣ ಬರ್ರೆ ಯಾರು ಯಾರು ಕನ್ನಡದಾರು ನೆನೆಂತೀನಿ ಕಡೆಂಚಿ ಕನ್ನಡ ಪೂರ ಪ್ರಶ್ನೆಗೆ ಏನಲ್ಲ ರೀ ಮಂಜಣ್ಣ ಒಲ್ಪ ದಾರೀರು ಒಲ್ಪ ಊರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬೈದಿನಕ್ಕೆ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೆ ಮುಂಗೆ ಬಗ್ಗೆ ಮಜಾ ಬಂತು ಅಂತಿದ್ರೆ ಮುಂಗೆ ಬಗ್ಗೆ ಮಜಾ ಬಂತು ಅಂತ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏರ್ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಪ್ಲೆ ಥ್ಯಾಂಕ್ ಯು ಸೋಷ್ಟ ಇಸ್ ಕರೆಕ್ಟ್ ಆರ್ ನಾಟ್ ಹಾಂ ಹೇಳಿ ಮಾರೆ ಸೋಷ್ಟ ಇಸ್ ಕರೆಕ್ಟ್ ಆರ್ ನಾಟ್ ಕಾಪು ನಿಮ್ಮದು ನಮ್ಮದು ಮಂಗಳೂರು ನಿಮ್ಮದು ಕಾಪು ಓಕೆ 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 ಕಾಪುಗೆ ನಾವು ಬಂದಿದ್ದೇವೆ ಮಾರಿಗುಡಿಗೆ ಎಲ್ಲ ಬಂದಿದ್ದೇವೆ ತುಂಬ ಚೆನ್ನಾಗಿದೆ ಕಾಪು ಬೀಚಿಗೆಲ್ಲ ಹೋಗಿದ್ದೇವೆ ನಾವು ಕಾಪು ಬೀಚಿಗೆ ಹೋಗಿದ್ದ ಹೌದು ಜೆಪ್ಪುನ ಓಕೆ ಓಕೆ ನನ್ನ ಎಲ್ಲ ಜೆಪ್ಪುನಿ ಎಂಕಳ ಒಂಚೂರು ಇನಿ ದಾದನ ತಲೆ ಮೇಲೆ ಉಂಡು ಶೀತಲ ಉಂಡು ಒಂಚೂರು ಸೊ ಥ್ಯಾಂಕ್ ಯು ಸೋ ಮಚ್ ಮಾತೆರೆಗಳ ಈತ ಬರ್ತು ಸಪೋರ್ಟ್ ಮಾಡ್ತೀನಿ ನನ್ನ ನಾವು ಇರೋದು ಬೆಂಗಳೂರಲ್ಲಿ ಓಕೆ 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 ಬೆಂಗಳೂರಿನಲ್ಲಿ ಇರೋದಾ ಓಕೆ ಅದಕ್ಕೆ ಕನ್ನಡ ಬರ್ತದಲ್ಲ ಒಂದು ಸಲ ನಮ್ಮ ಮೈಸೂರಿಗೆ ಬನ್ನಿ ಬ್ರೋ ನೋಡೋಣ ಬರೋಣ ನೀವು ಅಲ್ಲಿಲ್ಲಲ್ಲ ನೀವು ಅಲ್ಲಿದ್ದೀರಲ್ಲ ರಷ್ಯಾದಲ್ಲಿ ಓಕೆ ಬಾಯ್ ಬ್ರೋ ಅಂತಿದ್ದಾರೆ ಬಾಯ್ ಬಾಯ್ ಥ್ಯಾಂಕ್ಸ್ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರೂ ಹಾಗೆಯೇ ನಾವು ಹಾಕಿದ ಒಂದು ವಿಡಿಯೋವನ್ನು ನೋಡಿ ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಗೆ ನಾಳೆ ಇಲ್ಲದಿದ್ದರೆ ನಾಡಿದ್ದು ಸಿಗೋಣ ಆಯಿತಾ ನಾಳೆ ಸ್ವಲ್ಪ ಕೆಲಸ ಇತ್ತು ನನಗೆ ಅದನ್ನು ಮಾಡಿ ಮುಗಿಸಿದ್ರೆ ಬರ್ತೇನೆ ಇಲ್ಲಾಂದರೆ ನಾಳೆ ಸಿಗೋಣ ಆಯಿತಾ ನಮಗೆ ಲೀವ್ ಇದೆ ಆಗ ಬನ್ನಿ ಬ್ರೋ ಓಕೆ ನೋ ಪ್ರಾಬ್ಲಮ್ ನನಗೆ ಲೀವ್ ಸಿಗಬೇಕಲ್ಲ ನಾನು ದುಬೈಯಲ್ಲಿರೋದು ನಿಮ್ಮಾಗಿ ನೀವು ರಷ್ಯಾದಲ್ಲಿದ್ದೀರಿ ನಾವು ದುಬೈಯಲ್ಲಿದ್ದೇವೆ ಸಂಪತ್ತನ್ನೇ ಹಾಯ್ ಪಣ್ಣದಿಲ್ಲ ಹಾಯ್ ಸಂಪತ್ತನ್ನ ಯಾನು ಬಾಯ್ ಮನ್ಪುಣ ಟೈಮ್ ಬರ್ತಾರೆ ಇರು ಯಶನ್ನೇ ಅವು ಮಸ್ತ್ ಮಲ್ಲ ಆಂಡ್ ವೀಡಿಯೋ ಅಂದಂದಿ ಅವು ಮಲ್ಲ ಪಾಡ್ನಿ ಅನ್ ಪಂಡ ಕೆಲವರೇ ಪೂರ ಪೂಜೆ ತೂಯರ ಇಷ್ಟ ಆಪಣಂದು ಹೆಂಗೆ ಗೊತ್ತಿತ್ತು ಜನಕ್ಕೂ ಜಾಸ್ತಿ ತೂಪು ಜೇರಿಂದ ಅಂಡಲ್ಲ ಒಂಜಿ ಉಪ್ಪಾಡಂದು ಕೆಲವರು ಪ್ರಾಯದಾಕಳು ಪೂರ ತೂಪಿರತ್ತ ನನ್ನಂತೆ ಶಾರ್ಟ್ ಮನ್ಪೆ ಅವು ಅರ್ಜೆಂಟ್ ಟೈಮ್ಲ ಇದ್ದಾನೆ ಹೆಂಗೆ ಜಾಸ್ತಿ ಎಡಿಟ್ ಮನ್ಪರೆ ಪೋರ್ಚಿ ಜನ ಉಳ್ಳೇರು ಇಜ್ಜಿ ಹೆಂಗೆ ಶೀತಾಣಿ ಇತ್ತೆ ದಾದದ ಗೊತ್ತುಜಿ ಎಕಡೆ ಕಾಳಿ ಚೂರು ತರಬೇನೆ ಎತ್ತೇನೆ ಅಂಚೆ ಪಾತ್ರೆ ರಾವಂತು ನಿತ್ತೆ ಶೀತ ನನ್ನ ಮೂಂಗ್ ಕಟ್ಟು 2 ಗಂಟೆ ಆಡುತ್ತೆ ಎಲ್ಲ ತಿಕ್ಕ ಎಲ್ಲ ಜಿನ ಎಲ್ಲ ತಿಕ್ಕ ಅವೇ ಎಲ್ಲ ಒಂಚೂರು ವೀಡಿಯೋ ಅಂತ ಬರುತ್ತೇನೆ ತೂಕ ವೀಡಿಯೋ ಪಾಡ್ದೆ ಅವು ಪಾಡು ಇತ್ತೆ ಆಪಣ ತೂಪೆ ನಿತ್ತೆ ಅವೇ ಲೈವ್ ಎಂಡ್ ಬಂದದ್ದು ಆಪಣ ತೂಪೆ ಬತ್ತನ ಮನ್ಪೆ ಮಂತ ಪಾಡುವೆ 1 ಗಂಟೆ ವೀಡಿಯೋ ಉಂಡು ಮಾರ್ರೆ ಆತ್ಮಲ್ಲ ವೀಡಿಯೋನ ಐಕೆ ಬಂದಿನಿ ನಾನು ಸುರುಕೆ ಬಂತೆ ಅಂದು ಟೈಮ್ ಉಪ್ಪನಾಗ ಚಾಲುದಿಲ್ಲ ಎಂದು ನಿಕುಲ್ ತೂವರ್ಚಿ ಚಾಲುದಿಲ್ಲ ಬಿಗ್ ಬಾಸ್ 2 ಗಂಟೆ ತೂವಂತೇನು ಮಾರೆ ಜನಕುಲು ಎಂಕ್ಲ ಸೀತಾ ಮೂಂಕು ಬಂದ ಅಂದೆ ಓಕೆ 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 ಯಾನೊಂಚೂರು ಯಾಕಡೆ ಮನಸ್ಸು ಮನ್ಪುನಾಗ ಒಂಚೂರು ದೈ ಚೂರು ಪಾಡಿ ಒಂಜಿ ಚಮಚಲಜ್ಜಿ ಖಾಲಿ ಒಂದು ಶಾಸ್ತ್ರ ನೆನಪರ್ಪುಜಿ ಎಂಕ್ ಬರೋರ ಅಂಚಾವು ಚೂರು ಸೀತಾ ನಾನು ಗೊತ್ತುಜ್ಜಿ ಮಂಜುನಾಥನ್ನೇ ಕರೆಕ್ಟ್ ಬಂಡೇರು ದಾದೆ ಕರೆಕ್ಟ್ ಬಾಯಿ ದಾಯಿಗೆ ಪಂಡಿನಿ ದೈ ದಾಯಿಗೆ ಪಂಡಿನಿ ದಾಯಿಗೆ ಪಾಡಿನ ದಯ್ಯ ಅವು ಪಂಡ ಯಾನು ಹೊರವ್ರು ಪನ್ಪೆ ದೈ ಬೊರ್ಚಿ ಪನ್ಪೆ ಆಕಲ್ಡ ಅಕ್ಳು ಒಂಚೂರು ಪಾಡ್ದು ಕೊರ್ಪೇರು ಒಂದು ಸೈಡ್ ಯಾನು ತಿನ್ಪು చేయಪಲ್ಲ ಬಟ್ ಒಂಚೂರು ಜನ ಡೌಟುಡು ನಾಳೆ ಒಗಟು ಕೇಳಿ ಓಕೆ ನಾಳೆ ಬಂದರೆ ಬರ್ತೇನೆ ಇಲ್ಲದ್ರೆ ನಾಡಿದ್ದು ಬುಧವಾರ ನಾಳೆ ಒಂದು ಕೆಲಸ ಇತ್ತು ಸ್ವಲ್ಪ ವಿಡಿಯೋ ಮಾಡಬೇಕು ಸಂಪತ್ ಸರ್ ಹಾಯ್ ಪಣಂದಲೇರು ಏತು ಕಾಸು ದಾದೆಕ್ಕಿ ಏತು ಕಾಸು ದೈಕ ಅವು ನಮ್ಮ ನೇಯ್ಚೋರ್ದೊಟ್ಟಿಗೆ ಬರ್ಪುಂಡಿ ಒಂಚೂರು ಮನಸ್ಸು ಮನ್ಪನಾಗ ಮಧ್ಯಾಹ್ನ ನಾನು ಹೋಟೆಲ್ಗೆ ಹೋದು ನೇಯ್ಚೋರು ತಿಂಡೆ ಐತೊಟ್ಟಿಗೆ ಬತ್ತಿ ನಾವು ಅವು ಕಮ್ಮಿ ಆಪುನಿ ಇತ್ತೆ ಜಪ್ಪನಾಗ ಸರಿ ಆಪು
ಮುಕ್ಕೊಂಜಿ ಆರೆಂಜ್ ಎಲ್ಲ ತಿಂತ ಕೋಡೆ 2-3 ಆರೆಂಜ್ ತಿಂತ ಅಂಚಾದಲ ಅದು ಪೆರೆ ಆರೆಂಜ್ ತಿಂದ ಸೀತಾ ಕೋಡೆ ಪಾನ್ಕ ಬರ್ತಾರೆ 2-3 ಸತಿ ಪಾನ್ಕ ಆಯ್ತು ನಮ್ಮೊಂದಿಟ್ಟು ಸಲಾಡ್ ಖುಷಿ ಆಪುನ್ ಅಂದು ಸಲಾಡ್ ಖುಷಿ ಆಪುನ್ ಮಾರ್ರೆ ಎಂಕ ಆಪುಜಿ ಅಂತ ತಿನ್ಪುನೇ ಇಜ್ಜಿದಲ್ಲ ಕಾಕಡಿ ಇತ್ತನ ತಿನ್ಪೆ ಅವಳ ಚೌಳಿ ಇತ್ತನ ತಿನ್ಪಿ ಮೂಲ ಪೂರ ಫ್ರಿಜ್ ಹಿಡಿದು ಕೊರ್ಪಿನಿ ಅಂಚದವು ಚೌಳಿಪ್ಪುನ್ ತಿಂಡಲ ಶೀತ ಆಪುನ್ ಬೊಕ್ಕ ಇಂಚೇನೆ ಇಲ್ಲೆಲ್ಲ ಕಂತ ತಿನ್ನೋಡು ಶೋಕ್ ಮಂತ್ ಯಾನ್ ಮನ್ಪೆ ಅವರ ಫ್ರೈ ಮಂತ್ ಇಂಚ ಚೂರು ಬೆಚ್ಚ ಮಂತದ ಎಣ್ಣೆ ಬಾರ್ದು ಚೂರು ಸಲಾಡ್ ಸಿಸ್ಟಮ್ ಇತ್ತಂತ ಕಮ್ಮಿ ಆತನಿ ಟೈಮ್ ಇಜ್ಜಿದ ಆದ ಮನ್ಪೆಲ್ಲ ಜಯಲಕ್ಷ್ಮಿ ಕಡೆಗೋಲಿ ಬರ್ತೀರಿ ಹಾಯ್ ಜಯಲಕ್ಷ್ಮಿ ಅತ್ತಿಗೆ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಒಣಸಾಂಡೆ ಅದೇ ಸ್ಪೆಷಲ್ ಗಮ್ಮತ್ತ ಕೊಡೆ ಕಾಕಡಿ ಮುಂಚೆ ಬೊಕ್ಕ ಉಪ್ಪು ಬಾರಿ ಸೋಕು ಕಾಕಡಿ ತಿನ್ರೆ ಸೋಕು ಆಪುಂಡು ಬಟ್ ಎಂಕ ಆಪುಜಿ ಕಾಕಡಿ ತಿನ್ಸದಿಗೆ ಸೀತ ಆಪುಂಡು ಖಾಲಿ ಚೂರು ಬೆಚ್ಚ ಯಾನ್ ಕಂತದ್ದು ತಿನ್ಪುಂಡಲ್ಲ ಬೆಚ್ಚ ಮಂತ್ ತಿನ್ಪಿನ ಏನು ಫ್ರೈ ಫ್ಯಾಂಡ್ ಪಾಡ್ನು ಚೂರು ಎಣ್ಣೆ ಪಾಡ್ದು ಕಾಕಡಿ ಬೊಕ್ಕ ನೀರುಳ್ಳಿ ಕ್ಯಾರೆಟ್ ಅವೇನು ಪೂರ ಒಂಚೂರು ಅಡೇನೆ ಸೆಮಿ ಫ್ರೈ ಮನ್ಪುಂಡು ಲೈಟ್ ಬೆಚ್ಚ ಅವಡವು ಇದು ಬೊಕ್ಕ ತಿನ್ಪಿನಿ ಉಪ್ಪು ಬಾಡ್ದು ಲತ್ತು ಬೋಡು ಮೂಲ್ಪ ಲತ್ತೆ ದಿಕ್ಕೊಂಡಿಯೇ ಕಾಕಡಿ ಅವು ಬೇತೆ ಕಾಕಡಿ ಉಡ್ದಂಚಿನತ್ತು ಸಪುರದ ಬೇತೆ ಕೋಡೆ ಗಮ್ಮತ್ತು ಅಂದರು ಓ ಅಂದೆ ಜಯಲಕ್ಷ್ಮಿ ಕಡೆಗೋಳಿ ಊರ್ದ ಕಾಕಡಿ ಅವು ಎಡ್ಡೆ ಅಪ್ಪನೆ ಅವು ಮನಸ್ಸಾಂಡು ಸಾಂಬಾರಿಲ್ಲ ಫಿಶ್ ಫ್ರೈ ಇಲ್ಲ ಓ ಅಂದೆ ಓಕೆ 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 ನಾನು 6 ಇಯರಿಂದ ಸಪೋರ್ಟು ಅಷ್ಟೇ 6 ವರ್ಷದಿಂದ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಹೌದಾ ನಾವು ಈಗಷ್ಟೇ ಶುರು ಮಾಡಿದ್ದು ಮಾರೆ 1 ವರ್ಷ ಆಯ್ತು ಅಷ್ಟೇ ತೊಂದರೆ ಇಲ್ಲ ಬನ್ನಿ ನೀವು ಯಾವಾಗಲೂ ನಿಮಗೊಂದು ಬ್ಲೂ ಕೊಟ್ಟಿರ್ತೇವೆ ನಾವು ನಮ್ಮ ಕಾಪುನವರಲ್ಲ ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತದೆ ಮತ್ತು ನಾವು ಯಾವಾಗಲೂ ಲೈವ್ ವಿಡಿಯೋ ಎಲ್ಲ ಬರುವಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು ನಿಮಗೆಲ್ಲರಿಗೂ ಮಲಗುವಾಗ ಪುರ್ಸೋತಿದ್ರೆ ಸುಮಿದು ಬೈ ಗೊತ್ತಲ್ಲ ನಮಗೆ ನಿನ್ನೆ ಲೈವಲ್ಲಿ ಸಿಕ್ಕಿದ್ರಲ್ಲ ಬಂದಿದ್ರಲ್ಲ ಸಂಪತ್ತನ ಲೈವಲ್ಲಿ ಇದ್ದರು ಬೆಳಿಗ್ಗೆ ನಿಮಗೆ ಪರಿಚಯ ಉಂಟಾ ಗುರ್ತ ಉಂಟೆ ಅತ್ತು ರಿಲೇಷನಾ ಕಾಪು ಮೇರಿ ನಮ್ಮ ಮಂಜುನಾಥ್ ಶೆಟ್ಟಿ ಒಂದಿಲ್ಲದೆ 6 ಕಾಪುದಾರು ಬೊಕ್ಕ 6 ಬಾಂಬೆ ನೆಟ್ಟು ಬ್ಯಾಂಗ್ಳೂರು ಉಡುಪುನಿಗೆ ನನ್ನ ಬೆಸ್ಟ್ ಫ್ರೆಂಡ್ ಅವರು ಹೌದಾ ಅವ್ರದ್ದು 10K ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದಾರಲ್ಲ ಕೋಡೆ ಪೂಜೆ ಗಮ್ಮತ್ತ ಅಂದೆ ಕೋಡೆ ಪೂಜೆ ಗಮ್ಮತ್ತಿತ್ತು ವೀಡಿಯೋ ಪಾಡ್ದೆ ತೂಲೇವೆ ಮುಕ್ಕ 1 ಗಂಟೆದ ವೀಡಿಯೋ ಉಂಟು ಆರಾಮೋಡು ಚಾಲುದಿಲ್ಲ ಟೈಮ್ ಉಪ್ಪನಾಗ ಮಾತಾಡ್ಲ ಇರ್ನ ಫೋನ್ ಉಂಟು ರೆಡ್ ಎಟ್ಲ ಟಿ ವಿ ಇಡ್ಲ ಗಂಗಾಡಲ ಪೂರ ಇಡಲ್ಲ ಪಲ್ನೇವೆ ಅಬ್ಬುಡಲ ಅಬ್ಬು ತೂಪೆ ಪಲ್ಲ ಪನ್ಪೆ ತೂಪೆ ಅಂದು ಅವರಿಗೆ ಡಾಲರ್ ಬಂದಿದೆ ಹೌದು ಅವರಿಗೆ ಡಾಲರ್ ಬರ್ತದೆ ಯಾಕೆಂದರೆ ಅವರು ಮೋನೋ ಆಗಿ ತುಂಬ ಸಮಯ ಆಯ್ತಲ್ಲ ಟಿ ವಿ ಡಾಪುಂಡ ಟಿ ವಿ ಇಡ್ಲ ತುಯ್ಯಾರ ಹಾಪುಂಡು ಯೂಟ್ಯೂಬ್ ಓಪನ್ ಮಂತ ನಾನು ಓಕೆ ತೂಯೇ ಟಿ ವಿಡ್ ಸೇಮ್ ಯೂಟ್ಯೂಬ್ ಡೇ ಟಿ ವಿಡ್ ಓಪನ್ ಅನ್ಪಡಾತೆ ಅಪ್ಪುಗೆ ಎಕ್ಸಾಮಾ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಮಾತೆರೆಗಳ ಧನ್ಯವಾದಗಳು ಎಲ್ಲ ತಿಕ್ಕಗ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲ ಜನ ಎಲ್ಲಂಜಿ ತಿಕ್ಕಗ ಬಾಯ್ ಸಪೋರ್ಟ್ ಮಂದಿನಕ್ಕೆ ಶುಕ್ರಿಯ ಲೈಕ್ ಕೊರನಕ್ಲು ಲಾಸ್ಟ್ 1 ನಿಮಿಷ ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಅನ್ಪದಕ್ಲು ಸಬ್ಸ್ಕ್ರೈಬ್ ಅನ್ಪ್ಲೆ ಆಲ್ ದ ಬೆಸ್ಟ್ ನಿಮಗೂ ಸಹ ಬರಲಿ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಉಂಟಲ್ಲ ಡಾಲರ್ ಬರೋದು ಕಷ್ಟ ಇಲ್ಲ ನೀವು ವಿಡಿಯೋ ನೋಡಬೇಕು ಕಂಪ್ಲೀಟಾಗಿ ನೋಡಬೇಕು ಸ್ಕಿಪ್ ಮಾಡದೆ ನೋಡಬೇಕು ಒಂದು ವೇಳೆ ನಿಮಗೆ ನೋಡಲಿಕ್ಕೆ ಟೈಮ್ ಇಲ್ಲ ಅಂದರೆ ಅದನ್ನು ಚಾಲು ಮಾಡಿ ಇಡಬೇಕು ನಾವು ಬಟ್ಟೆ ಒಗೆಯುವಾಗಲೂ ಅಡುಗೆ ಮಾಡುವಾಗಲೂ ಅಲ್ಲ ಏನಾದರೂ ಕೆಲಸ ಮಾಡುವಾಗಲೂ ಅದು ಫ್ರೀ ಇದ್ದರೆ ಅದನ್ನು ಸ್ಟಾರ್ಟ್ ಮಾಡಿ ಇಟ್ಟು ಬಿಡಿ ನಮಗೆ ಸಪೋರ್ಟ್ ಆಗ್ತದೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಶುಭರಾತ್ರಿ ಓಕೆ ನೋಡುವ ಅಂತಿದ್ದಾರೆ ಓಕೆ ಓಕೆ ಥ್ಯಾಂಕ್ ಯು ಎನ್ನ ಲೈವ್ ಎಂಚ ಹಾಪುಂಡಿಯೇ ಸೋಕ ಹಾಪುಂಡಿಯೇ ಸೋಕ ಅದನ್ನು
ಯಾನ್ ಜಾಸ್ತಿ ಪಾತೆರಾಯ್ಜೆ ಇಂಕ್ ಏನಂತೆ ನಿಮ್ಮಂತ ಒಂದು ಮೆಸೇಜ್ ಎನ್ನ ಪುರ ಬೇಲೆ ಮಂತೊಂತೆ ಒಂದಂತೆ ಅಂಚ ಬಕ್ಕ ನಡು ನಡು ಉಂಟು ಒಂಚೂರು ಚೂರು ಪಾತೇನಿಕ್ಕೆ ಏನಂತೆ ಈ ಪಾತೇನ ಪುರ ಚೂರು ಉಂತುಲೆಗೆ ಏನ ಜನನೇ ಬರೊಂದಿಜ್ಜೇರತ್ತೆ ಜನ ಉಂತೋಳಿ ಮುರಣಿ ಹೆಂಚಿನ ಮರ ಜನ ಬತ್ತೀನಿ ಏತ್ ಜನ ಬೈದಿರೋ ಅಂದ್ರೆ ಅಲ್ಲಿ ಇನಿ ಕಮ್ಮಿ ಜನ ಶುಭಾಶಯಗಳು ಪಾಡುವೆ ಅವನಲ್ಲಿ ಶುಭಾಶಯ ಪಾಡ್ಲಿ ಅವ ಜೆಪ್ಪು ನಿತ್ತೆ ಸೀದಾ ಇರ್ಲೊಂದು ವೀಡಿಯೋ ಅನ್ಪರ ಆಪಣ ತೂಪಿನಿ ಇಲ್ಲಿ ಒಂದು ಶಾರ್ಟ್ಸ್ ಮಕ್ಕೊಂಜಿ ಇಂದು ಪಾಡ್ರೆ ಉಂಡು ಅಲ್ಲೇ ಮುದ್ದುಶ್ರೀ ಬತ್ತೀರ ಹಾಯ್ ಮುದ್ದುಶ್ರೀ ವೆಲ್ಕಮ್ ಟು ಲೈವ್ ಇಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ ಎಂಗ್ಳು ಬಾಯಿ ಬಂದು ಪೋಪಿ ನೆಟ್ಟಿತ್ತೆ ಮರ ಯಾರು ಒಂಜಿ ನಿಮಿಷ ಒಂತೆರ ಬನ್ನಿ ಇಜಿನ ಇರೇಗಿ ನೀ ನಮ್ಮ ಲೈಕ್ ಇರ್ ಪೊಕ್ಕಡೆ ಇಲ್ಲಡೆಗೆ ಒಂದು ಜೈದೋಳು ಪತ್ತೊಂದು ಮುದ್ದುಶ್ರೀ ಒಂಜಿ ವಿಡಿಯೋ ಪಾಡ್ದೆ ಮಲ್ಲೋ ಬಾರಿ ಮಲ್ಲ 5 ನಿಮಿಷದ ಪುರ್ಸತ್ ಇತ್ತನ ಮಾತ್ರ ತೂಲೆ ಪುರ್ಸತ್ ಇಜ್ಜಿನ ಚಾಲು ದೀದು ಬಿಡ್ಲೆ ಸಪೋರ್ಟ್ ಮನ್ಪ್ಲೆ ಡಾಟಾ ಉಂಡ ವೈಫೈ ಇತ್ತನ ತೂಲೆ ಇಜ್ಜಿನ ಮಲ್ಲೆಚ್ಚಿ ಏರ್ಲ ತೂಪಿನ 5 ನಿಮಿಷ 5 ನಿಮಿಷನೇ ಏತ್ ಮಲ್ಲ ಪಾಂಡಲ ಅವು ಗೊತ್ತು ನಿಂಗೆ ಕಂಡ ಪಕ್ಕಡೆ ಪನ್ಪಿನಿ ಅನ್ನು ಬಾಯ್ ಅಣ್ಣ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಟೇಕ್ ಎನ್ನ ಆಶೀರ್ವಾದ ಏಪಲ ಇರೆಗುಂಡು ದೇವಿರು ಎಡ್ಡೆ ಮಲ್ಪಡು ಇರೆಗ್ಲ ಎಡ್ಡೆ ಮಲ್ಪಡು ಥ್ಯಾಂಕ್ ಯು ಸೋ ಮಚ್ ಮುದ್ದುಶ್ರೀ ತೂಪೆ ಬಾಣದಲ್ಲಿರು ಥ್ಯಾಂಕ್ ಯು ಮುದ್ದುಶ್ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಬೊಕ್ಕ ವನಸಾಂಡೆ ದಾದೆ ಸ್ಪೆಷಲ್ ಮುದ್ದುಗು ಯಾನ್ ರಕ್ಷಣೆ ಉಳ್ಳೆ ವನದಲ್ಲಿರು ಎಂಕ ಆಶೀರ್ವಾದ ಉಂಡೆ ಏನೊಂದುಳ್ಳೇರು ಬೊಕ್ಕ ಇರೇಗ ಅಂದು ಆಶೀರ್ವಾದ ಕೊರನೆ ಕುಳ್ಳೇರಾರು ಇರ್ನ ಮಂಡೆ ಸಂಪತ್ತನ್ನ ಒಣನುಳ್ಳೇರು ಅಲ್ಲಿ ಯಾರಿಗೊಂದು ಆಶೀರ್ವಾದ ಕೊರ್ಲೆ ಪೋಪಿನ ದುಂಬು ಮುದ್ದುಶ್ರೀ ತೆಲ್ತೊಂದುಳ್ಳೇರು ದಾದಿಗೆ ತಿಳಿಪುಣಿಯೇ ಮುದ್ದು ಉಂಡರೆ ಲೇಟ್ ಆಂಡ ಎನ್ನ 5 ಮಿನಿಟ್ ಅರೆಗೆ ಒಂಜಿ ಬರ್ಪುನ ಚಾನ್ಸ್ ತಿಕ್ಕನು ಮಾಡೋದಿಲ್ಲ ಅಂದಿ ಬೊಕ್ಕ ಅರೆಗೆ ಒಂಜಿ ಚಾನ್ಸ್ ತಿಕ್ಕನು ಬೊಕ್ಕ ಹೆಂಗೊಂಜಿ ಲೈಕ್ ತಿಕ್ಕಂಡು ಅವಲ ಮೇಯ್ನ್ ಅರೆಗೆ ಚಾನ್ಸ್ ಸಿಕ್ಕಣಲ್ಲ ಮಲ್ಲ ವಿಷಯ ಹೆಂಗ್ ಲೈಕ್ ತಿಕ್ಕನ ಮೇಯ್ನ್ ಯಾರು ಶ್ರೀ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಅಲ್ಲೇ ಕೊಡೊಂಜಿ ಲೈಕ್ ಬರ್ತೀನಿ ಅರೆಗೆ ಒಯ್ಟ್ಲ ಆಶೀರ್ವಾದ ದೋಂಟಿ ಡಾವೆ ಒಣದಲ್ಲೇರಿ ಅರೆಗೆ ಒಯ್ಟ್ ಆಶೀರ್ವಾದ ದೋಂಟಿ ಡಾವೆಗೆ ಏನದಲ್ಲೇರಿ How are you, Aru? Did you finish your dinner? What are you doing? ಬೊಕ ಯಾನ್ ಎಂಚ ಸೂಪರತೆ ಅನ್ನವನಲ್ಲಿ ಅಂದಿ ಬೊಕ ಈರು ಸೂಪರತೆ ಇರೇನು ತೂತು ಎಂಕುಲು ಮಾತ್ರ ಈರೊಂಜಿ ಲೈವ್ ಅವರ ಫೇಸ್ ಲೈವ್ ಮಾತಾಡ ಎಂಕ್ಲೆ ತೂವಳಿ ಎಂಚ ದಾದ ಸೂಪರ್ ಉಳ್ಳರ ಎಂಚ ಉಳ್ಳರಂದು ಪಂಡ ಎಂಚ ಉಳ್ಳರ ಬಂದು ಈ ಫೇಸ್ ಲೈವ್ ಮನ್ಪಿಜಾರ ಏಪಲ್ಲ ಯಾನ್ ಬತ್ತಂಡ ಜನ ಬರ್ಪೇರಿ ಅಂದಂದು ಅವೇ ಈರು ಬತ್ತಂಡ ಜನ ಬರ್ಪೇರಿ ಬೊಕ ಈರು ಬೇಗ ಬರೋಡು ಬೊಕ ಈತ ಲೇಟ್ ಇದೆ ಇವತ್ತಿ ನೀರು ಮುದ್ದು ಐಕ್ಯ ಪನ್ನಿನಿ ಯಾನು ಬೋರ್ಡು ಮಾತ ಲೈವ್ ಉಡ್ಲ ಆಪತ್ ಬಾಂಧವ ಅಂದ ಅವಂದು ಏರ್ಲಜ್ಜಿನ ಪಾಪ ಸಂಪತ್ತನ್ನ ಮೆಸೇಜ್ ಪಾಡೋದು ಪೇರು ಅವಳ ಯಾವುದು ಸ ಮೋನ ಆಯ್ರ ಅವಳ ಯಾವುದು ಮೋನ ಆಯ್ಬೇಕಂಡ ಆತ ಮಂಡೆ ಚಪ್ಪುಜಿ ಮೆಸೇಜ್ ಇದಲ್ಲ ಆತ ಬೋರ್ಡ್ ಒಂದು ಉಪ್ಪುಜದೆ ಮುದ್ದು ತೆಳ್ತಂದುಲ್ಲೇರು ಮುದ್ದುನ ಅವು ಪೊಕ್ಕಡೆ ಬರೀ ಓಲು ಒಣದಲ್ಲೇರು MTVಗ 3ಕ್ಕೆ 33 33ಕ್ಕೆ 3 ವಿಕೆಟ್ పోతుంది ತುಲೆಗೆ ಓಕೆ ನಮ್ಮ ಎಂಡ ಮನ್ಪು ಕನಪಂಡ ಎಲ್ಲ ಇಜಿನ ಎಲ್ಲ ಅಂಜಿ ತಿಕ್ಕಗ ಎಲ್ಲ ಬತ್ತಂಡ ಬರ್ಪೆ ಲೈವ್ ಒಂದು ವಿಡಿಯೋ ಎಲ್ಲ ಬೇಗ ಆಂಡ ಬರ್ಪೆ ಒಂತೆ ಇಜಿಂದ ಎಲ್ಲ ಅಂಜಿ ತಿಕ್ಕಗ ಅವೇ ಮಾತೆರೆಗಳ ಧನ್ಯವಾದಗಳು ಸಪೋರ್ಟ್ ಮಂತಿನೇಕು ಮ್ಯಾಚ್ ಅಂದಿ 33ಕ್ಕೆ 3 ಮುದ್ದು ಉಂಡರೆ ಕವಿತಾ ಅಕ್ಕ ಲೈವ್ಡು ನೇಲುಣಿ ಅಂದೆ ಓಕೆ ಅನ್ನ ಬಾಯ್ ಪಣಂದ್ರೆ ಓಕೆ ಬಾಯ್ ಅವೇ ಚೂರು ತರೆಬೇನೆ ಶೀತ ಉಂಡಿ ಅಂಚಾದ ಇಜಿ ನನ್ನ ಮಂತುದೊಳ್ಳೆ ಲೈವ್ ಅಂತ ನನ್ನ ಅಂಡ ಪಕ್ಕ ಜನ ಅಂತ ಕಮ್ಮಿ ಇಲ್ಲ ಇರದ ಪಕ್ಕಡೆ ದಾಯಗೆ ಮಂಡ್ಯಾಚ
ಸಂಪದನ ಬಾಯ್, ಥ್ಯಾಂಕ್ ಯು ಸೋ ಮಚ್. ಎಲ್ಲದೂಕ ಕೂಡ 5 ಮಿನಿಟ್ ಬಡ್ಚೆ ಯಾವಿಯೇ ಅಲ್ಲೇ ಚೈತ್ರ ಬಂಗಾರ ಬರ್ತೀರಿ. ಚೈತ್ರ ಬಂಗಾರವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಒಣಸಾಡಿ ದಾದೆ ಸ್ಪೆಷಲ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಎಂಗಳು ಪೋಯರ್ ಅನ್ನ ಒರಿಯೋರಿಯೇ ಬರೋದಿಲ್ಲ ಗುಡ್ತದ ಹಾಕಲ್ ಪೂರ ಎಂಕಲ್ಲ ತರೆದೆತ್ತು ದೀಲೆ ಅಣ್ಣ ಒಣದಿಲ್ಲ ಮುದ್ದು ಅಂಚೆ ಆತದಲ್ಲ ಬೇನೆ ಒಂದು ಪಂಡ ಕನ್ನಡ ಗದೀಪತೆ ಕನ್ನಡ ಗದೀಜಿನ ಸರಿ ಇಪ್ಪುಂಡಿ ಅವು ಕನ್ನಡ ಗದಿ ಇದು ಜಾಸ್ತಿ ತರೆಬೇನೆತ್ತನ ಕನ್ನಡ ಗದಿನ ಕೂಡ ಜಾಸ್ತಿ ಆಪನಂತ ಐಕ್ ಮುದ್ದು ಪೋರ್ಚಿ ಪಾಯಸ ಉಂಡು. ಪಾಯಸ ಕೋಡೆ ಎತ್ತುಂಡಿ ಸೂಪರ್. ಚೈತ್ರ ಅಂದು ಬಣ್ಣದಿಲ್ಲರು ಆಂಡು ಬಣ್ಣದಿಲ್ಲರ. ಓಕೆ ಚೈತ್ರ ಸಿಸ್ಟರ್ ಒಂಜಿ ಮಲ್ಲ ವೀಡಿಯೋ ಪಾಡ್ದೆ ಪುರ್ಸೊತ್ ಇತ್ತಂಡ ತೂಲೇವೆ. ನಾ ಸತ್ಯನಾರಾಯಣ ಪೂಜೆ ಪೂರ ಇಂಟ್ರೆಸ್ಟ್ ಇತ್ತಂಡ ತೂಲೆ ಸಪೋರ್ಟ್ ಮಾಡ್ಪ್ಲೆ. ಸಂಪತ್ತನ್ನೇ ತ್ರಿಪುರ ಸುಂದರ ಬಣ್ಣದಿಲ್ಲರು. ತ್ರಿಪುರ ಸುಂದರಿ ಕನ್ನಡಕ ಸಂಪತ್ ಅನ್ನಗ ಕೊರ್ಲೆ ಸರಿ ಆಪುನು ಬಣ್ಣದಿಲ್ಲ. ಅರೆಗೆ ಅರ್ನ ಕನ್ನಡಕ ಮಾಡೋಡ ಮರ ಎನ್ನ ಕನ್ನಡಕ ಮಾಡ ಅರೆಗೆ ದಾಲ ತೋಜಂದ್ ಚೇಂಜ್ ಮನ್ಪರಂಡಿತ್ತೆ ಅಲ್ಲಂಜಿ ಊರು ಬತ್ತಿನ ಚೇಂಜ್ ಮನ್ಪೊಡೆ ಇಂಕ ಒಂದು ಸಮಯ ಅಂಡಿತ್ತೆ. ಮುದ್ದು ಸೇಮಿಗೆ ಪಾಯಸ ಇಷ್ಟ ಆತೆ. ಇಟ್ಟು ಸಕ್ಕರೆ ಜಾಸ್ತಿ ಉಪ್ಪುಂಡಿ. ಮತ್ತೊಮ್ಮೆ 3ಕ್ಕೆ 33 ಹೋಗಿದೆ. ಮುದ್ದು ಶ್ರೀ 10 ಬಣದಲ್ಲಿ ಮಾತೆರೆಗಳ ಇಷ್ಟದ ಪಾಯಸ ಕಡಲೆ ಸಲಾಯಿ ದಬ್ರ ಬೊಕ್ಕ ಕಡಲೆ ಸಲಾಯಿ ಬೊಕ್ಕ ಅವು ನಮ್ಮ ಎಂಜಿ ನೆನಪೇರು ಬೊಲ್ದುದ ಸಾಗು 5 ಸೋಕು 15 ಸಲಾಗಿದ್ದ ಪಾಯಕ 5 ಸೋಕು ತುರೆತ್ತ ಪಾಯಸ. ಕಡಲೆ ಪಾಯಸ ಇಷ್ಟ ಕರೆಕ್ಟ್. ಪದಿಂಗಿದ ಇಷ್ಟ ಕರೆಕ್ಟ್. ಅವೇ ಬನ್ನಿ ಮಾತೆರೆಗಳ ಯಾನು ಸರಿಯೇ ಪನ್ಪೇವು. ಪದಂಗಿ ಕಡಲೆ ಬೇಳೆ ಪಾಯಸ ಪದಂಗಿ ಸಲಾಯಿ ಬೊಕ್ಕ ಸಾಗುದ ಬೊಕ್ಕ ತುರೆತ್ತ ಪಾಯಸ ಇಂಕ ಸೇಮಿಗೆ ಮಸ್ತ್ ಇಷ್ಟ. ಇಟ್ಟು ಸಕ್ಕರೆ ಜಾಸ್ತಿ ಐತಿ. ಸೇಮಿಗೆ ಎಡ್ಡೆ ಹಾಪುಂಡು ಬಟ್ ಇಟ್ಟು ಸಕ್ಕರೆ ಜಾಸ್ತಿ. ಬೆಲ್ಲ ಬಣ್ಣ ಆತು ಮಜಾ. ಬೆಲ್ಲ ಬಣ್ಣ ಪುಡ ಉಣ್ಣತೆ ಯಾನು ಎಂಗ್ಳೂರು ಮಂತದ್ದು ದಕ್ಕದಿನ ಅಂಚೆನೆ ಪಾಯಸ ಬೊಕ್ಕ ಪೂರ ಪುಡದಿನಿ. ಮುದ್ದುಗು ಪೂರಲ್ಲ ಇಷ್ಟ ಮಲ್ತು ಪಾಡ್ಲೆ ಅಣ್ಣ ತಿನ್ನಾಡುವಣ. ಸೇಮಿಗೆ ಪುರಿ ಅವು ಅಣ್ಣ ಶೋಕಾಪುಣಿ ಅವಲ ದಪ್ಪ ಬೊಕ್ಕ ಒಂತ ಬರ್ತಾಗ ಗಟ್ಟಿ ಆಪುಣ್ ಬೊಕ್ಕ ಚಮಚೋಡು ತಿನ್ನೋಡು ಆಪುಣ ಇನ್ನು. ಓಕೆ ಬಂಡ ನಮ್ಮ ಅಗಪ್ಪಗ ಎಲ್ಲ ತಿಕ್ಕಗ ಬಾಯ್ ಟೇಕ್ ಕೇರ್ ಶುಭರಾತ್ರಿ. ಅಲ್ಲೇ ಸಚಿನ್ ಬ್ರೋ ಬರ್ತೀನಿ. ಹಾಯ್ ಸಚಿನ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಯಾನು ಮಾತಲ್ಲ ಒರಿಯರಿ ಯಾನು ಪೋಪಿನಿ ಬಾಯಿ ಬಣ್ಣಗೊಂಡತೆ ಒರಿಯರಿ ಬರೋದಿಲ್ಲ ರೀ. ಪುರಿ ಇರ್ನ ಮಂಡೆಗ್ ನೂಡಲ್ಸ್ ತಿನ್ನ ಇರೆಗ ಅವು ಪುರಿ ಆಪುಜಿ ಮುದ್ದು ಓಂತಿ ಬೈದಂಡೆ ಇಜ್ಜಿ ಓಂತಿ ಬೈಜೇರಿ 5 ಬೊಕ್ಕ ಯಾನು ಇನ್ನಿಲ್ಲ 5 ಬತ್ತಿನತೆ ಕೋಡೆ ವೈಜ್ಯತ ಕೋಡೆ ರಜೆ ಎತ್ತನು ಕೋಡೆ ಪೂಜೆ. ಸಚಿನ್ ಬ್ರೋ ತಿಳಿದೊಂದುಲ್ಲಾರ. ಸಚಿನ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್. ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಟೈಮ್ ತಿಕ್ಕಂಡ ಒಂಜಿ ಮಲ್ಲ ವೀಡಿಯೋ ಮಾಡ್ದೆ ತೂತು ಸಪೋರ್ಟ್ ಮಾಡ್ಪ್ಲೆ. ಟೈಮ್ ತಿಕ್ಕಿಜಿಂಡ ಜೆಪ್ಪುನಗ ಚಾಲು ದೀವೋಲಿ ವೈಫೈ ಇತ್ತಂಡ ನೂಡಲ್ಸ್ ತಿನ್ಪುಜಿ ಯಾನು ಮಾಡೋದಿಲ್ಲರು. ನೂಡಲ್ಸ್ ಎಡ್ಡೆ ಹಾಪುನಿ ಹೊರವರ ತಿನ್ನೊಳ್ಳಿ ಆ್ಯಪಲ್ ಹೊರ ಎಡ್ಡೆ ಒಂಜಿ ಎಣ್ಣೆ ಪುರ ಎಡ್ಡೆ ಪಾಡೋಡು ನಮ್ಮನೆ ಮಂತನ ಎಡ್ಡೆ ನಮ್ಗೆ ಮನ್ಪೊಳ್ಳಿ ನೂಡಲ್ಸ್ ಕಾಂತದ್ದು ಯಾನು ಮಂತಂತೆ ನನ್ನ ಊರು ಬತ್ತಿನವರ ವೀಡಿಯೋ ಮಂತ್ ಪಾಡೋಡು ಶೋಕ್ ನೂಡಲ್ಸ್ನ. ಓಕೆ ಬ್ರೋ ಪಣಂದುಲ್ಲೇರು ಸಚಿನ್ ಬ್ರೋ ಥ್ಯಾಂಕ್ ಯು. ಉಂತುಲೆ ಪೋರ್ಚೇರು ಅವಕಾಶ ಇದೆ ನಿಮ್ಮ ಲೈಕ್ಸ್ಗೆ ಅನ್ನೊಂದುಲ್ಲೆ ರಂದಿ 34 ಆಡತೆ 30 ಪೋಪೆ ಬಂದು ಕುಲ್ದೇನು 30 ಸುರುಮಂತದೆ ಪೋಪೆ ಅಂದ 5 ಜನ ಬತ್ತೇನೆ ಅಂದು ಯಾನು ತಿನ್ಪೆ ಸುಳ್ಳು ಮನ್ಪಿನಿ ಅನ್ನೋದಿಲ್ಲ ಅಂದ. ಓಕೆ ಒಟ್ರಾಸಿ ಲೈವ್ ಮೆಸೇಜ್ ಬರೋಡು ಅದೇ ಎಂಚಿನಂಡಲ್ಲ ಪಂಡದ ಒಂಜಿ ಮೆಸೇಜ್ ಬರೋಡು ಪೂರ ತಿನ್ಪೇರಿ ಏರೇ ಗೊತ್ತು ಅನ್ನೋದಿಲ್ಲ. ಒಂದು ಇಜಿನಲ್ಲ ನೂಡಲ್ಸ್ ಏರ್ಲ ತಿನ್ಪೇರಿ ನೂಡಲ್ಸ್ ತಿನ್ಪುಜಿಂದ ಅಂಚಿನ ಜನ ಕಮ್ಮಿ ನೂಡಲ್ಸ್ ತಿನ್ಪುಜಿ. ಅಲ್ಲೇ ಯತೀಶ್ ಕೋಟೆಯನ್ನು ಬತ್ತೇರು. ಹಾಯ್ ಯತೀಶ್ ಬ್ರೋ ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಡಬಲ್ ಟ್ಯಾಪ್ ಅಂತ ಸಪೋರ್ಟ್ ಮಾಡ್ಪ್ಲೆ. ಅಂಚನೆ ಚಾನೆಲ್ಗೆ ಇರು ಫಸ್ಟ್ಲ ಬೈದಾರಿ ಇರು ಒಂದು ಫಸ್ಟ್ 10
ಅಂಡಲ ಸಬ್ಸ್ಕ್ರೈಬ್ ಮಲ್ತು ಜಡ್ಡ ಒಂಜಿ ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಾಡ್ಬಿಳೆ ಬೊಕ್ಕ ಇನ್ನಿ ಒಂಜಿ ಸತ್ಯನಾರಾಯಣ ಪೂಜೆದ ವೀಡಿಯೋ ಪಾಡ್ದೆ ಮಲ್ಲ ಪೂಜೆ ಸೊ ಪುರ್ಸೊತ್ ಇತ್ತನ ಒಂಚೂರು ತೂದು ಸಪೋರ್ಟ್ ಮನ್ಪ್ಲೆ ಪುರ್ಸೊತ್ ಇಜ್ಜಿಂದ ಬೇಲೆ ಮನ್ಪನಾಗ ಚಾಲು ಇದ್ದು ಬಿಡ್ಲೆ ಪೂರ ಹಿರಿನ ಮಂಡೆ ಅವನದಿಲ್ಲ ನಮ್ಮ ಅನ್ನು ಮುದ್ದುಶ್ರೀ ಅರ್ನ ಮಂಡೆ ಇಲ್ಲ ಕುಜಲ್ ಕಮ್ಮಿ ಮಂತ್ ಈತಿರಿ ಪೂರ ಶಾರ್ಟ್ ಕಟ್ ಮಾಡ್ಬೋರ ಇರೆಗ್ ಜಪ್ಪುಂಡು ಪೂರೆಲ್ಲ ಮುದ್ದು ಬಣ್ಣದಲ್ಲಿ ಬೊಕ ಜಪ್ಪಂದೆ ದಾಣಿ ಜಪ್ಪಂದೆ ಏರ್ ಮಾದ ಲೈವ್ಗೆ ಲೈಕ್ ಕೊಡ್ತಿದ್ದೀರಾ ಪ್ಲೀಸ್ ಲೈಕ್ ಕೊಡ್ರಿ ಲೈವ್ ಯಾನು ಚೋಚ ಬಾಯ್ ಅಣ್ಣ ಮಾಡೋದಿಲ್ಲ ಓಕೆ ಬಾಯ್ ಬಾಯ್ ನಮ್ಮಲ್ಲ ಪೋಪಿನಿ ಯಾನು ಇವರಿಗೆ ಬತ್ತೆರ ತಂದು ಉಂತದಿನಿ ಅಕ್ಲೆ ಬೇಜಾರು ಬರಲಿ ಅಂತ ಇಜಿನೇ ಯಾನು ಈ ತೋರ್ತು ಚೋಚ ಆದ ಅಥವಾ ಅಂದು ಬಾಯಿ ಸಂಪತ್ತನ್ನ ಪಣೋದಿಲ್ಲ ಮುದ್ದು ಶ್ರೀ ಸಂಪತ್ತನ್ನೇ ಇರ್ನ ವಾಯ್ಸ್ ಒಂಥರ ಕೇಂಡಿ ಪಣೋದಿಲ್ಲ ಯಾನು ಮಾಡ್ಯುಲೇಷನ್ ಮಂತೆ ಅಂತ ಬೇತೆ ನಾಟಕ ಕೊಡೋರು ಮಾಡ್ಬೋದು ಅಂಚ ನಿಗಳು ಬರೋರ ವೀಡಿಯೋ ಬರೋದು ಲೈಕ್ ಬರೋ ಗೊರೊಂದು ಇಜ್ಜಲತ್ತೆ ದಾದ ಮನ್ಪುಡು ನಿಗಳು ಬುರಾ ಮುದ್ದು ಪೋಲೆ ಪಜೆಟ್ ಪೆರ್ಮಾರಿ ಬೂಡ್ಲೆ ಮಾಡೋದಿಲ್ಲ ಮನ್ಫಿಶ್ ಸುದ್ದಿ ಇಜ್ಜಿ ಅಂದಿ ಅರ್ನ ದಾದ ಅವಸ್ಥೆ ಅಂದು ಗೊತ್ತಾಯ್ಜಿ ಮಾರಿ ಅರ್ನ ಚಾನೆಲ್ ಡಿಲೀಟ್ ಆಣ ಅಂದ ಆಪುನ ಇಂಕ್ ಅರ್ನ ಅವನ್ನ ಸರ್ಚ್ ಮನ್ಪೆರ್ಲ ಆಪುಜ ತಾರ್ ಬಾರಿ ಪುದರ್ಲ ಅಂಚ ದೀತೇರು ಈರ್ ಬಂದು ಪೆರ್ಮರಿ ಬರ್ಪುಂಡ ಅಂದ್ ಮನೊಂದುಲ್ಲೇರು ಅಂದಿ ಅವು ಪಂಡ್ರೆ ಆಪುಜಿ ಪೆರ್ಮರಿ ಬರ್ಪುಂಡು ಇವರ ಐನುತ್ತ ಐನ್ ಲೈಕ್ ಡನ್ ಐನುತ್ತ ಐನ ಒಯ್ಟಿ ಅವು ಮಂಜು ಅನ್ನೆ ಓಲ್ ಐನುತ್ತ ಐನ್ ಲೈಕ್ ಡನ್ನಿ 34 ರನ್ನುಗಳಿಗೆ 7 ವಿಕೆಟ್ ಕಳೆದುಕೊಂಡಿದೆ ಭಾರತ 34 ಲೈಕ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿದೆ ಮುದ್ದು ಮೇಡಮ್ ಬಣದಲ್ಲಿ ಮಂಜುಷ್ ಶೆಟ್ರೆ ಮುದ್ದುನ ಗುರ್ತಂಡೆ ಅಲ್ಲ ಯಾರಿತ್ತೇರಿ ತೋರ್ತು ಕಂಡೀರದ ಬಾಕಿಲ್ ಪಾಡ್ಲೆ ಮುದ್ದು ಜೆಪ್ಪುನಗ ಬಣದಲ್ಲಿ ಕಂಡಿಗೆ ಬರೋ ಬಾಕಿಲ್ ಪಾಡ್ಲೆ ಬೊಕ್ಕ ಒಂಜಿ ನೆಟ್ಟದ ಬರ್ಪುಣಿ ನೆಟ್ ಮನ್ಪ್ಲೆ ನೆಟ್ ಮಂತನ ದಾಲ ಬರ್ಪುಜಿ ಏಟ್ ಪಾಂತೆಲ್ಲ ಬರ್ಪುಜಿ ಬೊಕ್ಕ ಮುದ್ದು ಪಾಪದ ಬಾಲೆ ಅವನದಲ್ಲಿ ಎಂಕೆ ಎರೆಲ್ಲ ತೂವಂದದ ಅದನ್ನು ಗೊತ್ತಾಪಚ್ಚಿ ಅರೇನು ಲೈವ್ ತೂವೋಡು ಆತನ ವೀಡಿಯೋ ತೂವೋಡು ಅರೇನು ವೀಡಿಯೋ ತೂವೋಡು ಅಪ್ಪ ಗೊತ್ತಾಪ ನಿಂಗೆ ಹೇಳಿ ಸಾರ್ ಬಣ್ಣದಲ್ಲಿ ಆರು ಊರ್ದಾರಿ ಕಾಪು ಇನ್ನ ಲೈವ್ ಬರ್ಪೇರ ಅಲ್ಲ ಎನ್ನ ಲೆಕ್ಕೊಡು ಎಂಕ ಗುರ್ತಜ್ಜಿ ಅನ್ನ ಮುದ್ದು ಉಮಿಲು ಇತ್ತಂಡ ಪರ್ದೆ ಪಾಡ್ಲೆ ಅವನದಲ್ಲಿ ಓಕೆ ನಿಕ್ಳೊಂದು ಚೂರು ಪಾತಿರ್ಲಿ ಒಂದು ನಿಮಿಷ ಒಬ್ಬ ನಾನು ಬಂದ ನಂತರ ಬಿಡ್ತಿದ್ಯಾರ ಅಮ್ಮ ಕುದುರೇನ ತಂದೀನಿ ಜೀನಾವದಿಗಿದೀನಿ ಕುದುರೇನ ತಂದೀನಿ ಜೀನಾವದಿಗಿದೀನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಅಂಗ್ಲ ಗುಡಿಸೋರಿಲ್ಲ ಬಂಗ್ಲ ತೊಳೆಯೋರಿಲ್ಲ ಹೆಂಗೆ ಬರಳನ್ನ ಮದುವೆಗೆ ಅಂಗ್ಲಾಕಿ ಹಾಲಿಡುವೆ ಗಂಗ್ಲಾಕಿ ತುತ್ತಿಡುವೆ ಅಂಗ್ಲಾಕಿ ಹಾಲಿಡುವೆ ಗಂಗ್ಲಾಕಿ ತುತ್ತಿಡುವೆ ಜೋಗೇನೆ ನಿನ್ನ ತೆರೆದೊಯ್ಯುವೆ ನಿನ್ನ ತೆರೆದೊಯ್ಯುವೆ ಕುದುರೇನ ತಂದೀನಿ ಜೀನಾವ ಬಿಗಿದೀನಿ ಕುದುರೇನ ತಂದೀನಿ ಜಿ
ಆವ ಬಿಗಿದೆ ಬರಬೇಕು ತಂಗಿ ಮದುವೆ ಎಲ್ಲಂಜಿ ಏತ್ ಗಂಟೆಗೆ ಪೋಪುನಿ ಪೂಜೆಗೆ ಎಲ್ಲಂಜಿ ಬೇಗ ಪೋಯರಂಡಿ ಎಂಕ್ಲು ಇಂದೆಕ್ ಒರಂಬಗ ಐತೆ ಇನ್ನಿ ಪಾಡೋ ಬಂತೇರು ಮೆಸೇಜ್ ಪಾಡ್ದಿದ್ದೀರಾಕುಲು ಸ್ವಯಂ ಸೇವಕರು ಎಂಕ್ಲೆಗ್ ಸ್ವಯಂ ಸೇವಕರು ಬೇಲೆ ಉಂಡು ಅಂಚೆ ಬೇಗ ಪೋಯರಂಡು ಬೇಗ ಬಲೆ ನಿಕುಲ್ಲ ಎಲ್ಲಂಜಿ ಏತ್ ಗಂಟೆಗೆ ಪೋಪಿನಿ ಒಂದು ಒಗಟು ಕೇಳ್ತೀನಿ ಓಕೆ ಕೇಳಿ ಉಮಿಲಿಗೆ ಇತ್ತಂಡ ಬಲೆ ಪಾಡ್ಗ ಅವನಲ್ಲಿರು ಉಮಿಲಿ ಇತ್ತನು ಬಲೆ ಪಾಡ್ಗ ಅಂತ ಮುದ್ದುಶ್ರೀ ಕೇಳಿ ಮತ್ತೆ ಬೇಗ ಮತ್ತೆ ನಿದ್ದೆ ಮಾಡ್ತೀನಿ ನಾನು ಅವನಲ್ಲಿರು ಮುದ್ದು ಇರ್ನ ಲೈವ್ ಮಸ್ತ್ ಖುಷಿ ಆಪುಂಡಿ ಉಂತದು ಪಾತಿರುವಾರ ಅವನಲ್ಲಿರು ಉಂತದು ಪಾತಿ ಪಾಡ್ದನ ಶುರುವಾಂಡ್ ಅವನಲ್ಲಿರು ನವೀನ್ ಸರ್ ಸ್ವಲ್ಪ ಮುಗ್ಧ ಹುಡುಗ ಅಷ್ಟೇ ಮುಗ್ಧ ಹುಡುಗ ಅನಿಸ್ತೇ ಅವನಲ್ಲಿರು ಹೌದೇಗಿ ಮುಗ್ಧ ಹುಡುಗ ಸುಮಕ್ಕ ಲೈವ್ ಆವನುಂಡು ಸುಮಕ್ಕ ಲೈವ್ ಆವನುಂಡು ಅದೇ ಅರೆ ಲೈಕ್ ಕೊರ್ರೆ ಉಂಡು ಎಂಕ್ಲ ಹರೀಶ್ ಅನ್ನೆ ಬರ್ತೀರಿ ಹಾಯ್ ಹರೀಶ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಒಳ್ಳರು ಥ್ಯಾಂಕ್ ಯು ಸೋ ಮಚ್ ಮಲ್ಲ ನಮಸ್ಕಾರ ಇರೆಗ್ಲ ಮಲ್ಲ ನಮಸ್ಕಾರ ಚಾ ಮಾತ ಉಂಡ ಚಾ ಉಪ್ಪುಂಡಿ ಕೋಡೆಲೆ ಎತ್ತನು ಕೋಡೆ ಎಂಕ್ಲೆಗ್ ಪೋಯ್ಲಕನಿ ಚಾಲ ಬನ್ಸಲ್ ಎತ್ತನು ಅಂಡ ಪನ್ನೀರ್ ಆಪುಜಿ ಚಾ ಇಜ್ಜಿಂಡ ಅಲ್ಪ ನಮ್ಮ ಕುಡ್ಲ ಹೊಟ್ಟೆ ಪರ್ದು ಬೋಬಿನಿ ಹೇಳ್ತಾದಾರ ಉಪ್ಪು ಕಾಂಡೆ ಸ್ವಯಂ ಸೇವಕರ್ನಗಳಿಗೆ ಉಪ್ಪೆರ್ಲ ಯಾವ ಪನ್ನೀರ್ ಆಪುಜಿ ಇಜಿನ ಇರ್ನ ಲೆಕ್ಕೊಡು 25 ಚಾಲ 25 ಬನ್ಸಲ ಪನ್ಕನ ಐವ ಚಾ ಐವ ಬನ್ಸ್ ಏನೊಂದು ಸೊನ್ಪೊಡೇನು ಸೌಖ್ಯ ಮಾರ್ರೆ ಕತ್ತಲೆ ಆಯ್ರೆ ಪುರ್ಸೋತಿಜ್ಜಿ ವಾ ಉಮೀಲು ಮಾರ್ರೆ ಅವನೊಂದು ಓಲುಲ್ಲರು ಏರು ಓಲುಲ್ಲರು ಆತ ಉಮೀಲು ಎಂಚೆ ಒಲ್ಪೊಲ್ಲರು ಈರು ತಿನ್ಪು ಜರ ಸಪೂರ ಆತರ ಮನದಲ್ಲಿ ಏರು ಯಾನ್ ತಿನ್ಪೆ ಯಾನ್ ಅಂಚನೆ ಈತೆ ಕುಡ್ಲಾಡು ಏಪ ತಿಕ್ಕುವಾರು ಕುಡ್ಲಾಡು ಬರೋಡತ್ತ ಮಾರೆ ಓಡಿಗೆ ಪೋಪಿನಿ ಅವನಲ್ಲಿ ಕಾದ ನಿನ್ನ ಮಂಡೆಗೆ ಅಯ್ಯೋ ದೇವರೇ ಯಾನು ಮುಲ್ಪ ಸೌದಿಡು ಓ ಸೌದಿಡುಲ್ಲಾರತೆ ಓಕೆ ಸಾರಿ ಮುರಾಣಿ ಬಂದಿತ್ತಾರೆ ಮರತ್ ಪಣಿಂಕ್ ಎಂಕ್ಲೊಂಜಿ ದುಬೈಡ್ ಒಂಜಿ ಕೊಡೆ ಪೂಜೆ ಆತನಿ ಮಲ್ಲ ವೀಡಿಯೋ ಪಾಡ್ದೆ ಪುರ್ಸೊತ್ ಇತ್ತನಂಚೂರು ತೂಲೇವೆ ಬೊಕ್ಕ ಪುರ್ಸೊತ್ ಇಜ್ಜಿನಂಚ ಸೈಡ್ ದೀದ್ ಬಿಡ್ಲೆ ಜೆಪ್ಪುನಗನ ಆತ ನೇಪಾಳಲ್ಲ ಸೌದಿರಿ ವೈಫೈ ಫ್ರೀ ಉಂಡದಿರಿಗ ಉಮಿಲು ನನ್ನ ಫ್ರೆಂಡ್ ಬಣದಿರ ಹೌದಾ ಮುದ್ದು ಪೋಯರಾಂಡ್ ಬಣದು ಇಂದೆ ಇರ್ನ ಒಗಟು ಓಡೆ ಪೋಂಡಿ ಯಾನು ಮಂಗಲ ಪಲ್ನೆ ಗುಡ್ ನೈಟ್ ಓಕೆ ಮಂಗಲವನ್ಯ ಓಕೆ ಜಪ್ಪುಗ ಚಲೋ ಜನ ಉಳ್ಳೇರಿ ನನಗೆ 10 ನಿಮಿಷ ಉಂಟು ಉಂಟು ಯಾನು ಉಂಟು ಓಕೆ ಬೊಕ್ಕ ಇರ್ನ ವೀಡಿಯೋ ಎಲ್ಲ ತೂಕ ನನ್ನ ಅವು ತೆಂಕ್ ಕನ್ನಡ ಕದ್ದಿಂದ ತೂಕ ಆಂಡ ಮಂತ್ ಪಾಡುವೆ ಸೀತಾಪೋಂಡಿ ಅವು ಯಾನು ಊರುಡ್ದು ಬಂದಾಗ ಒಂಜಿಂತು ಕಂದೆ ನೊಂದೆತ್ತ ಗೋವುದ ಗೋಶಾಲೆ ಉಂಡತೆ ಅವು ಪೊಳಲಿ ಇಡು ತಿಕ್ಕದಿನ ಎಂಕ್ ಅವು ಒಂದೆತ್ತ ಬೊಳ್ಳುಳ್ಳಿದ ಕಸೆ ಆಯ್ತಾ ನೀರ ಅಂದು ಅವು ಚೂರು ಮುಟ್ಟಂಡ ಶೋಕಾಪು ಸೀತಾಪುರ ಪೋಣು ಸರಿತಕ್ಕ ದಾನೆ ಲೈವ್ ಬರ್ಪುಜೇರಿ ಅರೆಗೆ ಎಕ್ಸಾಮ್ ಏನನ ಪರೀಕ್ಷೆ ತ್ರಿಷಾಗ್ ಪರೀಕ್ಷೆ ಉಂಡದೆ ಅಲ್ಲಂಜಿ ಫೆಬ್ರವರಿ 15ಕ್ಕೆ ಸ್ಟಾರ್ಟ್ ನನ್ನ ಟಿ ವಿ ಮೊಬೈಲ್ ಪುರ ದಾಲಜ್ಜಿ 15 ದಿನ ಹೋದರೆ ಖಾಲಿ ರಿವಿಸನ್ 15ಕ್ಕೆ 14ಕ್ಕೆ ನನ್ನ ಎಕ್ಸಾಮ್ ಉಂಡು ಫೆಬ್ರವರಿ ಫೈನಲ್ ಒಗಟ್ಟು ಪನ್ಪೆ 16 ಜನ ವನಸ್ಸಿಗೆ ಕುಲ್ದೇರು ಬಲಸೆರೆ 3 ಜನ ಉಳ್ಳೇರು ದಾದ ಪಲ್ನೆಗೆ 16 ಜನ ವನಸ್ಸು ಕುಲ್ದೇರು ಬಲಸೆರೆ 3 ಜನ ಇಡ್ಲಿಯಾ ಕಂಜಿನ ತಟ್ಟೆ
ಕಂಜಿನ ತಟ್ಟೆ ಮಲ್ಲಿಗೆ ಮೀಟೆ ಅದರಲ್ಲಿ 5 ಜನ ಹುಡುಗಿಯರು ಡ್ಯಾನ್ಸ್ ಮಾಡ್ತಾರೆ. ಒಂದು ಪ್ರಶ್ನೆ 3 ಉತ್ತರ. ಕಂಜಿನ ತಟ್ಟೆ ಮಲ್ಲಿಗೆ ಮೀಟೆ ಅವು ಮಲ್ಲಾಂಡಿ ಉತ್ತರ. ಅವು ಕೈಕ್ ಪಾಡ್ಲೆ ಉರಿ ಆಪುಂಡೆ ಮುಂಕು ಮುಂಡ ಉರಿಯುಣೆ ಅವೆ. ಗಡಿಯಾರಗೆ ಅಲೆ ಗಡಿಯಾರಗೆ ಸರಿಯಾ? ಗಡಿಯಾರನ ಉತ್ತರ. ಪಂಡೇರು ಸಂಪದನ್ನೇ ಪಂಡೇರಿ, ಮಂಜುನಾಥನ್ನೇ ಪಂಡೇರು, ಹರೀಶನ್ನೇ ಪಂಡೇರು. ಕರೆಕ್ಟ್ ಆನ್ಸರ್. ಪನ್ನಕ್ಲೆಗ್ ಒಂಜೊಂಜಿ ಪ್ಲೇಟ್ ಗೋಲಿ ಬಜೆ ಒಂದೊಂದು ಗೋಲಿ ಬಜೆ ತಿನ್ನೋರ್ಚಿ. ಗೋಲಿ ಬಜೆಡಿ ಎಣ್ಣೆ ಜಾಸ್ತಿ ಪುಡು. ನನ್ನ ಪ್ರಶ್ನೆಗೆ ಉತ್ತರ. ನಿಮ್ಮ ಪ್ರಶ್ನೆ ಗಡಿಯಾರ ಉತ್ತರ ಅಲ್ವಾ? ಮತ್ತೆ ಯಾರು ಕೇಳಿದ್ದು ಪ್ರಶ್ನೆ? ಅವು ಈರೆಗೆ ಎನ್ನತ್ತೆ. ಅವು ಅರ್ನ. ಓಕೆ ಇರ್ನ. ಕಂಚಿನ ತಟ್ಟೆ ಮಲ್ಲಿಗೆ ಮೀಟೆ ಅದರಲ್ಲಿ 5 ಜನ ಹುಡುಗಿರು ಡ್ಯಾನ್ಸ್ ಮಾಡ್ತಾರೆ. ಒಂದು ಪ್ರಶ್ನೆ 3 ಉತ್ತರ. ಕಂಚಿನ ತಟ್ಟೆ ಬಂಡ ಎಂಕ ಬಾರಿ ಬಂಗ ಪುಡಿ. ಕಂಚಿನ ತಟ್ಟೆ ಗಡಿಯಾರ ಪ್ರಶ್ನೆ ಅನ್ನ ಅವ್ವಾಂಡಿ. ಪಿಜ್ಜಾ ತಪ್ಪು. ನನಗೆ ಸ್ವಲ್ಪ ತುಳು ಬರುತ್ತೆ ಅಷ್ಟೇ. ಹೌದಾ? ನೀವು ಕನ್ನಡ ಮಾತಾಡೋದಾ? ಅದು ಯಾಕೆ? ನಿಮ್ಮಲ್ಲೇ ಉತ್ತರ ಇದೆ, ನನ್ನಲ್ಲೇ ಉತ್ತರ ಇದೆ. ಕಂಚಿನ ತಟ್ಟೆಯ ಬಟ್ಟಲು. ಪ್ರಕಾಶ್ ಯಾದವ್ ಬರ್ತೀರಾ? ಹಾಯ್ ಪ್ರಕಾಶ್ ಯಾದವ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಒಂದು ಲೈವಿಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಹೊರಡುವುದು ಇನ್ನು, ಆದರೆ ಸ್ವಲ್ಪ ಅಂತ ಕೂತಿದ್ದೇವೆ. ಕಂಚಿನ ತಟ್ಟೆ ಮಲ್ಲಿಗೆ ಮೀಟೆ ಬಚ್ಚಿನ ಪುಲ್ದನ ಇದು ಎಲೆ ಅಡಿಕೆದ. ಒಂದು ಪ್ರಶ್ನೆ 3 ಉತ್ತರ. ಬೆರಳು 5 ಜನ 41 ನೀಂಜಿನ. ಮೊಟ್ಟೆ ಅಲ್ಲ, ಬೆರಳು ಕರೆಕ್ಟ್ 1. ಹಾಗಾದ್ರೆ ಉಂಗಿಲ, ಒಂದು ಉಂಗಿಲ. ಎಂತದು ಮಾರ್ರೆ? ಉಂಗುರ ತಪ್ಪ. ಬ್ರಾಸ್ಲೈಟ್. ನೀವು ಡೈಲಿ ತಿಂತೀರಾ? ನಾನು ಡೈಲಿ ತಿನ್ನೋದು ಅನ್ನ, ಚಪಾತಿ, ಬೆಂಡಿಕಾಯಿ ಉಪ್ಪುಗರಿ, ಬ್ರೆಡ್ಡು, ದೋಸೆ, ಇಡ್ಲಿ. ಮಲ್ಲಿಗೆ ಅಂದಾಗ ಇಡ್ಲಿ ಅಂತ ಆಯಿತು ನನಗೆ. ಇಡ್ಲಿಯಾ? ಮಾಲುಂಡೆಗೆ ಮಾಲುಜ್ಜಿ. ಅನ್ನ ಕರೆಕ್ಟ್ಗೆ. ಓಕೆ ಅನ್ನ ಕರೆಕ್ಟಾ? ಮತ್ತೆ ಸಾಂಬಾರು ಆಗಿರಬೇಕು. ಕಳ್ತಪ್ಪ ತಿನ್ಪೆ, ಎಲೆ ಅಡ ತಿನ್ಪೆ. ಇಜ್ಜ ಅನ್ನ ಸರಿ. ಓಕೆ. ಕೈ ಅನ್ನ. ಇನ್ನೊಂದು ಉತ್ತರ ಮಲ್ಲಿಗೆ ಮೀಟೆ ಅವನುಪ್ಪು. ಓಕೆ. ಜನ ಹುಡುಗಿರು ಡ್ಯಾನ್ಸ್ ಮಾಡ್ತಾರೆ. ಅವು ಒಂದು ಗೊತ್ತಾಯ್ತು ಮಾತ್ರ. ಪುರಿ ಬುಳಿ ಉಲಾಯ್ಡು ಬಂಜಿದಲೆ ಪುರಿ ಡ್ಯಾನ್ಸ್ ಅನ್ಪುಣ. ಈರು ವೆಜಿಟೇರಿಯನ್ ಇತ್ತಪ್ಪ. ನಾನ್ ವೆಜ್ ತಿನ್ಪೆ ಅಣ್ಣ. ವೆಜಿಟೇರಿಯನ್ ಸುಲಭ ಆಪುಣ್, ಬೇಗ ಮನ್ಪೆರ ಆಪುಣತೆ. ಉಪ್ಪುಗರಿ ನೀರು ದೀಪಿನಿ, ಟೊಮೆಟೊ ಪಾಡ್ನು, ನೀರುಳ್ಳಿ ಪಾಡ್ನು, ಕಾಯಿ ಮುಂಚಿ ಪಾಡ್ನು. ನೀರು ಕೊದಿನಾಗ ಬೆಂಡಿಕಾಯಿ ಪಕ್ಕ 3 ಪಟ ಪಾಡು ನಾಡು ಕಲಾಡವನ್ನು ನೆಸಲ್ ಕೊರ್ಪಿನಿ. 15 ನಿಮಿಷ ಆಪುಣ್. ಬೆರಳು ನೋಡೆ ತಿನ್ಪಿನಿ. ಬೆರಳು ಸರಿ. ರೈಸ್ ಬೆರಲಾಂಡ್ 5 ಜನ ಒಂದು ಹುಡುಗಿಯರು ಡ್ಯಾನ್ಸ್ ಮಾಡ್ತಾರೆ. ಒಂದು ರೈಸ್ ಮಲ್ಲಿಗೆ ಅವು ಆಂಡ್ ನನ್ನ ಒಂಜುಂಡು ಅದನ್ನು ಅವು ಎಂಜಿ ನನಗೆ ಗೊತ್ತುಜ್ಜಿ. ಮೀನು ಕೋರಿ ತಿನ್ನೋಡಿ ಗಟ್ಟಿ ಆವಡು ಜೀವ ಅವನದಲ್ಲಿರು. ಮೀನು ಕೋರಿ ತಿನ್ಪಾಯಿ. ಎಕ್ಕಡ ಮಧ್ಯಾಹ್ನ ಕೋರಿ ತಿಂಡೆ ಅನ್ಬೋದು ಹೋಟೆಲ್ಡಿ. ಕಂತದ್ದು ಮನ್ಪೆರ ಪುರ ಒಂಚೂರು ಬಂಗಂಡ ಐಕಿ ಮನ್ತಿಚ್ಚಿ ಮನ್ಪೆರ ಉಂಡು ಏಪಂಡಲ್ಲ.
ಕೋಡ ಪೂಜೆ ಎತ್ತನತ್ತೆ ಅಂಚೆ 2 ದಿನ ತಿಂತಿಜ್ಜಾನು ನಾನು ಎಲ್ಲಂಜಿ ಕೂಡ ಆಯ್ತಾರ ಕೂಡ ಪೂಜೆ ಉಂಡು ಸೊ ಆಯ್ತಾ ನಡುಟು ತಿನ್ನೋಡಿ ಅಪ್ಪನ ಕೂಡ ಕನೋಡು ಕಂಚಿನ ತಟ್ಟೆ ಅದು ಸರಿ ಕಂಚಿನ ತಟ್ಟೆ ಆಯಿತು ಬೆರಳಾಯಿತು ಅನ್ನ ಆಯಿತು ಕರೆಕ್ಟ್ ಆಯ್ತಲ್ಲ. ಆದರೆ ಇತ್ತೆ ಏರು ಕಂಚಿಲ್ದ ಬಟ್ಟಲು ಉಣ್ಪೇರು ಇತ್ತೆ ನಾವು ಕಂಚಿನ ಬಟ್ಟಲಲ್ಲಿ ಉಣ್ಣುವುದಿಲ್ಲ. ಈಗ ಎಲ್ಲರೂ ಪ್ಲಾಸ್ಟಿಕ್ ಬಟ್ಟಲು ಸ್ಟೀಲ್ ಬಟ್ಟಲು ಅದೇ ನನ್ನದು ಸ್ಟೀಲ್ ಉಂಟು. ಹೊರಗೆ ಹೋದರೆ ನೆನ್ನೆ ಪಾಲಿದಿರುತ್ತ ಬಟ್ಟಲಿತ್ತು, ಅದು ವಿಡಿಯೋದಲ್ಲಿ ನೋಡ್ಬೋದು ನೀವು. ಬೆರಳು ಅಣ್ಣ ಕರೆಕ್ಟ್ ಹೌದು. ಓಕೆ ಕಂಚಿನ ತಟ್ಟೆ. ಓಕೆ ನಾವು ಹಾಗಾದರೆ ನಾಳೆ ಇಲ್ಲದ್ರೆ ನಾಡಿದ್ದು ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ತಟ್ಟೆ ಅನ್ನ ಬೆರಳು ಸರಿ 3 ಉತ್ತರ. ಆದರೆ ನಿಮ್ಮ ಎಲ್ಲ ಪ್ರಶ್ನೆ 3 ಉತ್ತರದ್ದೇ ಯಾಕೆ ಬರ್ತದೆ? ನೀವು ಸ್ವಲ್ಪ ಪ್ರಶ್ನೆ ರೆಡಿ ಮಾಡಿ, ನಾವು ಬುಧವಾರ ಎಲ್ಲ ಒಗ್ಗಟ್ಟೆ ಮಾಡುವ. ನಿಮ್ಮ ತುಂಬ ಪ್ರಶ್ನೆ ಇರಲಿ, ಕನ್ನಡ ಪ್ರಶ್ನೆ, ಹಾಗೆಲ್ಲ ಕನ್ನಡದವ್ರು ಬರ್ತಾರೆ, ಅವ್ರ ಹತ್ರ ಕೇಳಿ ಮಾಡುವ ಆಯಿತಾ. ಬರೆದಿಡಿ ಎಲ್ಲವನ್ನು. ಸಂಪತ್ತನ್ನೇ ಆರು ಏತು ತಿಂಡಲ ತೋರ ಪೂಜೆರಿ ಅಂಚೆನ ಉಳ್ಳೇರು ಮಣುಳ್ಳೇರಿ ಜಾಸ್ತಿ ತಿನ್ನರ ಬಲ್ಲಿ ಲೆಕ್ಕದನ್ನು ತಿನ್ನೋಡು. ಒಂದಮ್ ಜಾಸ್ತಿ ತಿನ್ನಲ ಬಲ್ಲಿ ಅಂಚ ಉಂಡು ಕಾರ್ಯಕ್ರಮ ಲೆಕ್ಕಂಡು ತಿನ್ಪಿನೇಗೆ ಪೂರ ಇದನ್ನ ಬೊಕ್ಕ ಒಟ್ರಾಸಿ ತೋರಾದು ಬಂಜಿ ಮಲ್ಲ ಉಂಡುತ್ತೇನೆ ಬೊಕ್ಕಲ ಬಂಜಿ ಮಲ್ಲ 3 ಉತ್ತರ ಭಂಗ ಆಗುತ್ತೆ. ಹೌದು 3 ಉತ್ತರ ಭಂಗ ಆಗ್ತದೆ. ಒಂದು ಉತ್ತರದೆಲ್ಲ ಹುಡುಕಿ ಆಯಿತಾ, ತುಂಬ ಬರೆದಿಡಿ ಮತ್ತು ಪಟ 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 ಅಂತ ಕೇಳಿ ಆಯಿತಾ. ಇರಿನ ಬೊಳ್ಳಿದ ಚೈನ್ ಗಿಫ್ಟ್ ಕೊರ್ಪ ಅನ್ನ ಕೇನದಲ್ಲಿರು ಬೊಳ್ಳಿದ ಚೈನ್ ಇಚ್ಚಪ್ಪ ಅವು ಎಂಕೆ ಇಷ್ಟ ಅಂದೆ ಅಂದೆ ತೊಂದಿಂದೆ ಬೊಳ್ಳಿದ ಚೈನ್ನ ಬೊಳ್ಳಿದ ಬ್ರಾಸ್ಲೆಟ್ ಇತ್ತ ಪೂರೆಗಳ ರೇಟ್ ಏರ್ನತೆ ಬಂಗಾರಕ್ಕೆ ಬೊಳ್ಳಿಗೆ ಇತ್ತ ಕಮ್ಮಿ ಆಣ ಅಂದು ಇನ್ನೂ ಅಂತ ಕಮ್ಮಿ ಆಣ ಅಂದು. ಗೋಬಿ ತಿನ್ಪರ ಗೋಬಿ ಅಂತೂ ತಿನ್ರೇನೇ ಬಲ್ಯಪ್ಪ. ಏಪಲರ್ ಒಂಜಿ ಆ ಸ್ಯಾಂಡ ತಿನ್ನೋಲಿ ಅವಳ ಎಡ್ಡೆ ಹೋಟೆಲ್ಗೆ ಹೋಗಿ ತಿನ್ನೋಡಿ ಇಂಚ ನಾರ್ಮಲ್ ಗಾಡಿಲಿ ಪೂರ ತಿನ್ರೆ ಅಲ್ಲಿ ಅಂದಿನ ಪುಚಿ. ನಾನು ಗೋಬಿ ತಿಂದು ಏಪ ಗೊತ್ತೀನಿ ದೀಪಾವಳಿ ದಾನೆ ಎಂಕ್ಲು ಒಂಜಿ ಗೋಬಿ ತಿಂತಿನ ನೆನ್ಪುಂಡು ಅಣ್ಣನಕ್ಕಳು ಬತ್ತಿತ್ತೇನೆ ಎಂಕ್ಲು ಹೋಟೆಲ್ಗೆ ಹೋದು ಮನಸ್ಸು ಮಂತನಾಗ ಅವಳು ಒಂಜಿ ಗೋಬಿ ತಿಂತ ಅವಳು ಅಪ್ರೋಪೋಗ ಇಜಿನ ತಿನ್ಪುಣ ಹೆಜ್ಜೆ ಎಂಕ್ಲು. ಬೆಳ್ಳಿ ಕಮ್ಮಿ ಆಗ್ತಿದೆ, ಹೌದೌದು ಬೆಳ್ಳಿ ಕಮ್ಮಿ ಆಗ್ತಿದೆ. ಅಪ್ಪಗ ಎಂಕ್ಳಿಗೆ ಗಿಫ್ಟ್ ಕೊರ್ಪು ಜರ ಗಿಫ್ಟ್ ಅಂದತ್ತೆ ಗಿಫ್ಟ್ ಒಂಜಿದ ಅದನ್ನು ಕೊರ್ಕ ಎಲ್ಲಿಯ ಮುರಡಿಂಜಿ ಗಿಫ್ಟ್ ಕೊಡ್ತಾ ಎಂಕ್ಲು ಎಲ್ಲಿಯ ಅವು ಪೂರ ವೀಡಿಯೋ ಪಾಡ್ದೆ ಇರು ವೀಡಿಯೋ ತೂಲೆಪ್ಪ ಗೊತ್ತಾಪಣಿರ ದಾದ ಗಿಫ್ಟ್ ಕೊಡ್ತಾ ಅಂದೆ ಬೊಕ್ಕ ನನಂಜಿ ಗಿಫ್ಟ್ ಕೊರ್ಪಿನ ಪ್ಲ್ಯಾನ್ ಉಂಡು ಇತ್ತೆ ವೀಡಿಯೋಡೆ ದಾದನ್ನೆಲ್ಲ ಮನ್ಪು ಎಂಕ್ಲು ಪನ್ಪ ಇಲ್ಲಿಯ ಗಿಫ್ಟ್ ದಾದನ್ನೆಲ್ಲ ಒಂಜಿ ವೀಡಿಯೋಡೆ ದೀಪ ಒಲ್ಪಂಡಲ್ಲ ಅವೇನು ನಾಡ್ದು ಪತ್ತಿನಾಗಲೇ ಗಿಫ್ಟ್ ವಂಚ ಎಂಕ ಎಡ್ಡ ಸ್ಪೀಕರ್ ಮೆರ್ನ ದಿನಕ್ಕೊಂಜಿ ಚೇಂಜ್ ಆವಂದು ಪುಲ್ ಮಾರ್ರೆ. ಹರೀಶನ್ನೇ ಇನ್ನಿ ಬೊಳ್ಳಿ ಕೆಜಿಗೆ 1,000 ರೂಪಾಯಿ ಆತಂಡಿ ತೋಜೋಡು ಬಂಗಾರ ಭಯಂಕರ ಕಾಸ್ಟ್ಲಿ ಅವನದಲ್ಲಿ ನಂದಿ ನನ್ನ ಜಾಸ್ತಿ ಲಾಪ ಇತ್ತು ಈ ಬಕ್ಕಳ ಇನ್ನೂ ಅಂತ ಕಮ್ಮಿ ಆಂಡಿಗೆ ಕಲ್ಲರ್ ಬೊಕ್ಕ ಮಸ್ತ್ ಕೆಮಿಕಲ್ ಪಾಡುವೇರಿ ಜನಕ್ಲೆಗೆ ಅವು ಬೋರ್ಡ್ ಅಂದಂದು ಅವೇ ಅಂಚಾದೆ ಆರೋಗ್ಯ ಬೇಗ ಹಾಳಾಪಿನಿ. ಕಲ್ಲರ್ ಜಾಸ್ತಿ ಅಡ್ಡಾಯ್ತಾವ ಫುಡ್ ಕಲ್ಲರ್ ಅಂಚನ ಆಸೆ ಆಯ್ತಾನ ನಮ್ಮನೆ ಇಲ್ಲಲ್ಲ ಮಂತ್ ಕನಾಡು ಮನ್ ಕೊಡ್ತೀನಿ ನೋಡು ಶೋಕ್ ಮಂತದ್ದು ಎಂಕದಲ್ಲ ಗಿಫ್ಟ್ ತಿಕ್ಕು ಜತೆ ಸಪೋರ್ಟ್ ಮಾಡ್ತಂಡಲ್ಲ ಏತ್ ಸಪೋರ್ಟ್ ಮಾಡ್ತಂಡಲ್ಲ ಅವು ಅಂಜತ್ತೆ ಗಿಫ್ಟ್ ಬಂಡದುಲೆ ಗಿಫ್ಟ್ ಎಂಚ ಕೊರ್ಪಣೆ ಗೊತ್ತೇನೆ. ನಾಳೆ ಮಾರ್ಕೆಟ್ ಬುಲ್ಲಿಶ್ ಅಂತಿದ್ದಾರೆ ಹರೀಶನ್ನೇ ಅಪ್ಪಗ ಎಂಕುಲು ಪಾಪದಕ್ಕುಲು ಬಂಗಾರ ದೆಪ್ಪೆರೆಜ್ಜ ಛೇವನದಲ್ಲಿ ಪಾಪದಕ್ಕುಲು ಈರ ಸೌದಿಲುಳ್ಳರಿ ಈರೆಂಜಿನ ಪಾಪದಕ್ಕುಲು ಇರೇ ಮದ್ಮೆ ಆತಂಡೆ ಇಜಿನ ಮದ್ಮೆ ಅನಾಗ ದೆಪ್ಪಳೆ ಮದ್ಮೆ ಆತಂಡ ಓಕೆ ದೆತ್ತುಪ್ಪರೀರು ಆತಜಿಂಡ ನಾನು ಆನಾಗ ದೆಪ್ಪಳೆ ಅಪ್ಪ ದೆಪ್ಪೆರೆ ಉಂಡೆ ಇರೇಗ ಮಾತೆರೆಗಳು ದೆಪ್ಪೆರೆ ಉಂಡು. ಓ ನಿತೇಶ್ ಅನ್ನೇ ಬರ್ತೀರಲ್ಲೇ ಸೌದಿರ್ದು ಕೊಡೋರಿ ಬರ್ತೀರಿ ನಿತೇಶ್ ಬ್ರೋ ವೆಲ್ಕಮ್ ಟು ಲೈವ್ ಎಂಚ ಉಳ್ಳಾರು ನಿತೇಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಮನಸ್ಸಾಂಡೆ ದಾದೆ ಸ್ಪೆಷಲ್ ಬೊಕ್ಕ ಸತ್ಯನಾರಾಯಣ ಪೂಜೆ ತೂಪಿನ ಇಷ್ಟ ಇತ್ತು ನನ್ನ ಎನ್ನ ವೀಡಿಯೋ ಒಂಜಿ ಮಲ್ಲ ವೀಡಿಯೋ ಉಂಡು ಇನಿ ಪಾಡ್ದಿನ ತೂದು ಸಪೋರ್ಟ್ ಮಾಡ್ಪ್ಲೆ. ಸೌದಿ ಪಂಡ ನಮ್ಮ ಮುಲ್ಪ ಅನ್ನ ಪುತ್ತೂರ್ದಲ್ಪ ಓ ಅಂದ ಊರುಡುಲ್ಲೆ ಮಾರ್ರೆ ಅಚ್ಚ ಊರುಡುಲ್ಲರೀರು ಓಕೆ 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 ಅಯ್ಯೋ ದೇವರೇ ಯಾನು ಸೌದಿ ಮಂಡ ಅವೇ ಸೌದಿ ನೆಂತೀನಿ ಊರುಡ್ಲ ಸೌದಿ ಉಂಡ ಕೂಡ ಹೆಂಗೆ ಗೊತ್ತು ಜಾನ ಸತ್ಯ ಹೆಂಗೆ ಅಂಚು ಪುತ್ತೂರ್ಪುರ ವೈದ್ಯ ಅನ್ನು ಅಂಚ ಅದು ಹೆಂಗೆ ಗೊತ್ತು ಜಲ್ಪದಲ್ಲಿ ಪುದರ್ಪುರ ತುಯ್ಯ ಜಸ್ಟ್ ಇತ್ತೆ ಅಂದೆ ಓಕೆ ಓಕೆ ಥ್ಯಾಂಕ್ಸ್ ಅವೆ ಸಪೋರ್ಟ್ ಮಾಡ್ತೀನಿ. ಸಂಪದನ್ನೇ ದಾದೆ ಇರೋಣ ಅತ್ತೆ ಅವಳುಂಡ ಸೌದಿ ಹೆಂಗೆ ಗೊತ್ತು ಜಪ್ಪ ಸತ್ಯ ನಾನು ಫಸ್ಟಿಗೆ ನೀನು
ಹರಿಶನ್ ಅಂಚ ಕತ್ತಲೆ ಆಯರೆ ಪುರ್ಸೊತ್ತಿಜ್ಜಿ ಉಮಿಲ್ ಪಂಡ ಉಮಿಲ ಓ ಅಂದ ಯಾನೀರ ಅವಳು ಅಲ್ಲ ಸೌದಿಡು ಉಮಿಲುಂಡು ಪಂಡ ನೆಂತೀನಿ ಎಂಕುಲು ಸತ್ಯನೇನು ಎಂಕ್ಲೇದಾದ ಗೊತ್ತು ಈ ಪಂಡಡತ ಗೊತ್ತಾಪಿನಿ ಸೌದಿ ಪುತ್ತೂರುಡು ಸೌದಿ ಉಂಡು ನಾನು ಈತ ನೆಟ ಕೇಂದಿಚಪ್ಪ ಓಲ್ಲ ಈತ ಕಾಮಿಡಿ ಆಟ ಪುರ ಬರ್ಪುಂಡು ಏರ್ಲ ಪಂತಿಜೀರು ಸೌದಿಯಿಂದ ಉಂಡ ಪುತ್ತೂರುಡು ಸತ್ಯ ಹೆಂಗೆ ಗೊತ್ತುಜ್ಜಿ ಸ್ವರ್ಗ ಅಂದಣ್ಣು ನೀವು ಪುದಾರು ಉಂಡು ಬಣ್ಣಂತೀರ ಆಟೋಡು ಪುರ ಕಾಮಿಡಿ ಪನ್ಪೇರು ಅವು ಸ್ವರ್ಗ ಅಲ್ಪ ಅಕಾರ ಕಾಸರಗೋಡು ಅಲ್ಪ ಅಂಚನ ಪನ್ಪೇರು ಸ್ವರ್ಗ ಪಂಡದು ಸೌದಿ ಉಂಡಪ್ಪ ಈರು ದಾದೆ ಅನ್ನವನ ಅಂದ ಗೊತ್ತು ಸತ್ಯ ಮಸ್ಕತ್ತಲ್ಲಿ ಒಂದು ಇದ್ರು ಅದರ ನೇಮ್ ಮರೆತು ಹೋಗಿದೆ ಮಸ್ಕತ್ತಲ್ಲಿ ಒಂದು ಇದ್ರು ಅವರ ನೇಮ್ ಮರೆತು ಹೋಗಿದೆ ಹೌದಾ ಹರೀಶನ್ನೇ ಸ್ವರ್ಗ ನಮ್ಮ ಪೆರ್ಲದಲ್ಪ ಅಂದು ಪೆರ್ಲದಲ್ಪ ಅಂಚಿ ಪನ್ಪೇರ ಅಂದ ಆಟೋಡು ಕಾಮಿಡಿ ಪನ್ಪೇರ ಸ್ವರ್ಗ ಅವಲು ಸ್ವರ್ಗ ಅವಲು ದಾದ ಮಾರೆ ಇರ 5 ನಿಮಿಷ ಬಂದೆ ನಾನು ಅರ್ಧ ಗಂಟೆ ಉಂತಾ ಇರ ಸಂಪತ್ತನ ವಾಟ್ ಈಸ್ ದಿಸ್ ಸಂತೋಷ್ ತಲಪಾಡಿ ಬತ್ತೀರು ಹಾಯ್ ಸಂತೋಷ್ ತಲಪಾಡಿ ವೆಲ್ಕಮ್ ಟು ಲೈವ್ ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಕ್ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ ಧನ್ಯವಾದಗಳು ಅಂಚಿನೆ ದೊಡ್ಡದೊಂಜಿ ವಿಡಿಯೋ ಬಾರ್ದೆ ಮಲ್ಲ ಪುರ್ಸೋತಿತ್ತನ ತೂಲಿ ಸಪೋರ್ಟ್ ಮಾಡ್ಪ್ಲೆ ಕಾಮೆಂಟ್ ಪಾಡ್ಲೆ ಏರ್ ಮಾತ ವಿಡಿಯೋ ತೂತಾರು ಕಾಮೆಂಟ್ ಪಾಡ್ಲೆ ಯಾನು ಪೋತಿಜ್ಜಾಡೆ ಒಂದೊಂದಿರು ಸಂಪತ್ತ ನೀ ವಿಡಿಯೋ ತೂಗೋಡಾವೆ ಇರು ಮಲ್ಲ ಫುಲ್ಲು ತೂತು ಕಾಮೆಂಟ್ ಮಾಡೋಡಿರು 35 ಲೈಕ್ ಡನ್ ಬಂದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಮುಪ್ಪೊಡು ಪಿದಾರ್ದೆ ಮಾರೆ ಪೋತಿಜಿ ನನ್ನ ಪೋಲೆ ಎಂಡು ಮಲ್ಪಲೆ ಯಾನು ಮಂಗಳ ಪನ್ಪೆ ಓಕೆ ಓಕೆ ಮಂಗಳ ಪನ್ಯ ಮಂಗಳಂ ಶುಭ ಜಯ ಮಂಗಳಂ ಮಂಗಳಂ ಶುಭ ನಿತ್ಯ ಮಂಗಳಂ ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಅಯವೇರಿದ ಕಲ್ಕನಿಗೆ ಹತ್ತವತಾರದಿ ಬಕುತರ ಸಲವ್ವ ಕಸ್ತೂರಿ ಪುರಂದರ ವಿಠಲನಿಗೆ ಮಂಗಳಂ ಶುಭ ಜಯ ಮಂಗಳಂ ಮಂಗಳಂ ಶುಭ ನಿತ್ಯ ಮಂಗಳಂ ಓಕೆ ಮಾತಾರಿಗಳ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತೀನಿ ಧನ್ಯವಾದಗಳು ಅಲ್ಲಿ ಕೂಡ ಬರ್ತೀರಿ ಮಂಗಳಂ ಜಯ ಜಯ ಮಂಗಳ ಮಾಡೋದು ನಂದಿ ಜಯ 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 ಮೇರಿ ಏಪೈ ಎಂಕುಳಿಗೆ ಒಂಜಿ ಅರ್ಧ ಗಂಟೆ ಆಂಡು ಬಂದು ಅನ್ಪು ಅಂದು ಪಿದಾರ್ದು ಮಾರೆ ಬಾಯಿ ಬಂದು ಲಾತು ನಾನು ಮೆಸೇಜ್ ಪಾಡ್ತೀರಿ ಬಾಯಿ ಬಂದು 9 ಗಂಟೆ ಆನಾಗ ಊರ್ದ 9 ಇತ್ತೇ ತಾನು 10 ಒರ್ಮರೆ 10 ಆಡದ ಓಕೆ 10 ಗಂಟೆಗೆ ಬಾಯಿ ಬಾಡ್ದಿರಿ ತೋಡ್ತು ಪಾತೀರಿ ಇರ್ತೀರಿ 1 ಗಂಟೆ ತುಂಬಿಕೊಂಡೇರಿ ಎಂಗಳ ಲೈವ್ನು ಅಪ್ಪಗ ಈರು ಮಾತ್ರ ಜೆಪ್ಪುನಾ ಅಪ್ಪಗ ಈರು ಮಾತ್ರ ಜೆಪ್ಪುನಾ ಅಪ್ಪಗ ಯಾನು ಒರಿ ಜೆಪ್ಪದ ಬೊಕ್ಕ ಜೆಪ್ಪುನು ಮೈ ಅವ್ರ ಮೈ ಮೇರ ತನ ಹಾಯಿ ಬೊಂಬಾಯಿ ಪಿಕ್ಚರ್ ಟಾಕೀಸ್ ಅಂಚ ಪನ್ಪಿನಾರು ಬಣದಲ್ಲಿರು ಹರೀಶನ್ನಿ ಎಂಕುಲು ಜೆಪ್ಪುನ ಬೊಡ್ಚ ಚೇ 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 ಇಲ್ಲ ಜೆಪ್ಪುಡು ಮಾತೆಲ್ಲ ಜೆಪ್ಪುಳಿ ಮಂಗಳಮ್ಮ ಆಂಟಿ ಗೊತ್ತಾ ನಿಮಗೆ ಯೂಟ್ಯೂಬ್ನಲ್ಲಿ ಇಲ್ಲ ನಾನು ನೋಡಲಿಲ್ಲ ಹಿರೇಗೆ ಲಾಭ ಆಯ್ಜಿ ಕಾಮೆಂಟ್ ಲೈಕ್ ದಾದ ಮಲ್ಲಜ್ಜ ಪಂಚದಾಲಜ್ಜಿ ಲಾಭನೇ ಎಂಕ್ ಖುಷಿ ಆಪುನ್ ಬೊಕ್ಕದಾಲಜ್ಜಿ ಲಾಭ ಆಪುಣಂದು ಲೈವ್ ಬರ್ಪುಣತ್ತೆ ಅನ್ ಲಾಭದ ಆಲ ಇಜ್ಜಿತ್ತೆ ನೇರ ನಂಜಿ ಒಂಜಿ 2 ಸಬ್ಸ್ಕ್ರೈಬರ್ ತಿಕ್ಕೊಂಡು ಅವು ಲಾಭ ಬಕ್ಕ ನಿಂಕಂಡು ಒಂಜಿ ಪಾತ ಇರ್ತದೆ ಟೈಮ್ ಪಾಸ್ ಆಪಣ ಅವು ಒಂಜಿ ಲಾಭ ಲೈಕ್ ತಿಕ್ಕೊಂಡು ಅವು ಒಂಜಿ ಲಾಭ ವ್ಯೂಸ್ ಬತ್ತನ ಒಂಜಿ ಲಾಭ ಪ್ರತಿ ಒಂಜಿಟ ಲಾಭನೇ ತೂಯರ ಆಪುಚದೆ ಟೈಮ್ ಪಾಸ್ ಇಜ್ಜಿನೆಲ್ಲ ಕುಲೊಂದು ದಾದನ್ನೆಲ್ಲ ಬೇತೇರನೆಲ್ಲ ವೀಡಿಯೋ ತೂಗೋಡಾಪಣೆ ಅನ್ನು ಕುಲೊಂದು ಟೈಮ್ ವೇಸ್ಟ್ ಆಪುನು ಆಯ್ತು ನಮ್ಮನೆ ಒಂಜಿ ಲೈವ್ ಆವೊಂದಿತ್ತು ನೇರಲ ಪಾತೇರೊಂದಿತ್ತೆ ಖುಷಿ ಆಪುಜ ಎಂಕಳಿಗೆ ನನಲ ಮಲ್ಲ ಮಲ್ಲ ಗಂಟೆ ಬರ್ರೆ ಉಂಡಿ ರಾತ್ರಿ ಆಯಾರೆ ಅಂಚಾತೆ ಅಂದಂತ ನೀವು ಲೇಟ್ చెప్పు నాకు ವನಸ್ಸು ಆಂಡೆ ಸ್ಪೆಷಲ್ ವನಸ್ಸು ಎನ್ನ ಆತನು ಬ್ರೋ ಎಂಕ್ ಬೆಂಡಿಕಾಯಿ ಉಪ್ಪು ಕರಿ ಬೊಕ್ಕ ರೈಸಿ ಮಧ್ಯಾಹ್ನ ನೆಯ್ ಚೋರು ರಾತ್ರಿಗೆ ಬೆಂಡಿಕಾಯಿ ಉಪ್ಪು ಕರಿ ರೈಸ್ ಏತು ಗಂಟೆ ಬೇಲೆಯಲ್ಲೇ ಎಂಕಲ್ನ ಮುಲ್ಪದ ಎನ್ಮ ಗಂಟೆ 8 o'clock ఓకే నికల్న 9 గంటೆ ಎಂಕ್ಲೆ 7 ಗಂಟೆ ಎಂಕುಲು 16 ಗಂಟೆ ಜೆಪ್ಪುನು 4 ಗಂಟೆ ಲಕ್ಕುನು ಅಂದ
ಭದ್ರಾಡೆಕ್ಕೆ ನನ್ನ ಅರ್ಧ ಗಂಟೆ ಉಂಟು ಅದೇ 9:10 11 ಗಂಟೆ ಉಂಟು 4 ಗಂಟೆ ಲಕ್ಕೋರ 4 ಗಂಟೆ ಇದಾಗಿ ಆತ ಬೇಗ ಲಕ್ಕುನು ಇರ್ನ ಸೀತ ಪೋಯ್ಜ ಅವು ಲಾಭ ಅಂದಂದ ಅವಂದಿ ಸೀತ ಪೋಟು ಅವು ಸೀತಂದ ಹತ್ತಿ ಹೌದು ಅದನ್ನ ಒಂಜಿ ಆಯ್ಲ ಕಾಯಿನಿ ಪಂಡ ತಿಂಬಿಲ್ ಬತ್ತು ನಂಚ 4 ಗಂಟೆಗೆ ದಾಯಲಕ್ಕುನಿ ದಕ್ಕೆ ಬರಂಡಿರೆಗ ನೀವು ಎಲ್ಲಿರೋದು? ನಾನು ದುಬೈಯಲ್ಲಿದ್ದೇನೆ ಬ್ರೋ. ನಮ್ಮ ಚಾನೆಲ್ ಎಲ್ಲ ವಿಸಿಟ್ ಮಾಡಿ ನೋಡಿ, ಎಲ್ಲ ನಮ್ಮ ದುಬೈ ಎಲ್ಲ ವಿಡಿಯೋ ಉಂಟು, ದುಬೈದು ಅಲ್ಲಿದ್ದು ಇಲ್ಲಿದ್ದು ಎಲ್ಲ ಉಂಟು. ಸೊ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಮಾಲ್ಡೀವ್ಸದ್ದು ಎಲ್ಲಿಯ ವಿಡಿಯೋ ಸಣ್ಣ ವಿಡಿಯೋ ಉಂಟು. ರಬ್ಬರ್ ಟ್ಯಾಪಿಂಗ್ ಮಲ್ಪೆರೆ ಉಂಡು, ಬೊಲ್ಪುಗು ಬೊರಿಯರೆ ಉಂಡು. ಓ ಅಂದೆ, ಓಕೆ ಓಕೆ. ಅಂಚ ದನಕರು ಇತ್ತಿನ ಪುರ ಬೇಗ ಲಕ್ಕೋಡಪ್ಪ ನಂದಂದು ದುಂಬು ಎಂಕಲೆಲ್ಲ ಇತ್ತಿನ ಪೆತ್ತ ಪುರ ಅಪ್ಪಾಗ ಲಕ್ಕೊಂತೀರಿ ಬೇಗ. ಎಂಕುಲು ಬೈಯಾಡು ಪಂತಿಗಣ ಎರಬು ಅಂತ. ನಮಗಿಂತ 3 ಅವರು ಮುಂದೆ ತಾನೇ. ಒಂದೂವರೆ ಗಂಟೆ, 3 ಅಲ್ಲ 1.5 ಗಂಟೆ. ಈಗ ಊರಲ್ಲಿ 11 ಆಯ್ತಲ್ಲ, 11:05 ಆಯಿತು, ಇಲ್ಲಿ 9:15 ಆಯಿತು ಅಷ್ಟೇ, 9:35 ಆಯಿತು. ಸೊ ಓಕೆ, ನಾಳೆ ಬೆಳಿಗ್ಗೆ ಎದ್ದು ಸಜ್ಜಿಗೆ ಮಾಡಲಿಕ್ಕೆ ಉಂಟು. ಬನಲೆಯಲ್ಲಿ ಸಜ್ಜಿಗೆ ಇರ್ತದೆ ನೀವು ಬರುವಾಗ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಹಾಗೂ ನಾವು ಓಕೆ, ಗುಡ್ ನೈಟ್, ಸಪೋರ್ಟ್, ಥ್ಯಾಂಕ್ ಯು, ಬಾಯ್ 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 ಬಾಯ್. ಸಿ ಯು ಟುಮಾರೋ ಆರ್ ವೆನಸ್ಡೇ. ಶುಭರಾತ್ರಿ ಎಲ್ಲರಿಗೂ, ಮಾತೆರೆಗಳ ಶುಭರಾತ್ರಿ. ದೇವರ ಡೈಮಂಡ್ ಪಾಡ. ಬಾಯ್ ಬಾಯ್, ಥ್ಯಾಂಕ್ ಯು.